ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ದಾಖಲಾಗುವಂತಹ ಕಾರ್ಯಕ್ರಮ ಆಟಿದ ಕೂಟ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನರಿಂಗಾನ ಗ್ರಾಮ ಪಂಚಾಯತ್ ಸ್ವಚ್ಛ ಗ್ರಾಮ ಅಭಿಯಾನ, ಅಪ್ನಾ ದೇಶ್ ಮಾದರಿ ಗ್ರಾಮ ಅಭಿಯಾನ, ಸ್ವಚ್ಛ ಮನೆ, ಸ್ವಾಭಿಮಾನಿ ಕುಟುಂಬ, ಸ್ವಯಂ ಘೋಷಣಾ ಪತ್ರ ಪುಸ್ತಕ ಬಿಡುಗಡೆ ಕೂಡ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸ್ತಾ ದಯವಿಟ್ಟು ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಆಡಳಿತ ಎಲ್ಲ ಅತಿಥಿಗಳನ್ನ ವೇದಿಕೆ ಬರಮಾಡಿಕೊಳ್ಳಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ನರಿಂಗಾನ ಗ್ರಾಮ ಪಂಚಾಯತಿನ ಇತಿಹಾಸದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ದಾಖಲಾಗ್ತದೆ. ಮೊಟ್ಟ ಮೊದಲ ಬಾರಿಗೆ ಆಟಿದ ಕೂಟವನ್ನ ನಾರಿಯರ ಈ ಒಂದು ಸಮೂಹದ ಮಧ್ಯೆ ಬಹಳ ಸುಂದರವಾಗಿ ನಡೆಸುವಂತ ಯೋಜನೆಯನ್ನು ಹಾಕೊಂಡಿದ್ದೆ ನಮ್ಮ ಅಧ್ಯಕ್ಷರಾದ ನವಾಜ್ ನರಿಂಗಾನ್ ಅವರು. ಬೇರೆ ಬೇರೆ ರೂಪದಲ್ಲಿ ನರಿಂಗಾನ ಗ್ರಾಮ ಪಂಚಾಯತಿಗೆ ಹೊಸತನವನ್ನ ಸೃಷ್ಟಿಸಿದ ಕೀರ್ತಿ ನವಾಜ್ ನರಿಂಗಾನ್ ಅವರದ್ದು. ಈ ಗ್ರಾಮಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಪ್ರತಿಯೊಂದು ಕಾರ್ಯವನ್ನ ಸರ್ಕಾರಕ್ಕೆ ಹೆಚ್ಚಾಗಿ ಒತ್ತಡ ಕೊಡದೆ ತಮ್ಮ ಸ್ವಂತ ಆಸಕ್ತಿ ಏನಿದೆ ಅದನ್ನೆಲ್ಲರಲ್ಲಿ ಬಿಚ್ಚಿಕೊಂಡು ಸದಸ್ಯರ ಮನವೊಲಿಸಿಕೊಂಡು ಆ ಮೂಲಕ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ನರಿಂಗಾನ ಗ್ರಾಮ. ಬಹಳ ಸಂತೋಷ ವಿಷಯ. ಬೇರೆ ಬೇರೆ ಕಾರ್ಯಕ್ರಮ ನರಿಂಗಾನ ಕಂಬಳ ನಮ್ಮ ನರಿಂಗಾನ ಗ್ರಾಮಕ್ಕೆ ಬಹಳ ದೊಡ್ಡ ಹೆಸರನ್ನು ತಂದು ಕೊಡುವಲ್ಲಿ ದೊಡ್ಡ ಪಾತ್ರ. ಅದರಲ್ಲಿ ಮುಖ್ಯ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ಅತಿ ಮುಖ್ಯ ಪಾತ್ರ ವಹಿಸಿದವರು ನವಾಜ್ ನರಿಂಗಾನ ಮತ್ತು ಪಂಚಾಯತ್ ಆಡಳಿತ ಹಾಗೆ ನರಿಂಗಾನ ಗ್ರಾಮಸ್ಥರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇದೀಗ ನಾಡಗೀತೆಯ ಮೂಲಕ ಕಾರ್ಯಕ್ರಮ ಆರಂಭಿಸುತ್ತಿದ್ದೇವೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ನಾಡಗೀತೆಯನ್ನು ಹಾಡಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಿ ಪೊನ್ನ ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಲಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಅಂಗನವಾಡಿ ಕರ್ತರು ಹಾಗೆ ಪಂಚಾಯತ್ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಈಗ ಬಂದಿರುವಂತಹ ಮಹಾನ್ ಘಟಾನುಘಟಿ ನಾಯಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಜನಪ್ರಿಯರಾದವರು ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರನ್ನೆಲ್ಲ ಬಹಳ ಆಧಾರಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ರಜನಿ ಡಿ ಮೇಡಮ್. ಘೋಷಣಾ ಪತ್ರ ಬಿಡುಗಡೆ ಸಮಾರಂಭ ಹಾಗೆ ನಮ್ಮ ಆಟಿದ ಕೂಟ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವತ್ತಿನ ಆಟಿದ
ಕೂಟ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂತಹ ಉಳ್ಳಾಲ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಗುರುದತ್ ಎಂ.ಎನ್. ಸರ್ ಇವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಪ್ರಶಾಂತ್ ಕಾಜವ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಆಟಿ ತಿಂಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಲಿಕ್ಕೆ ಆಗಮಿಸಿದಂತಹ ಶ್ರೀಯುತ ಚಂದ್ರಹಾಸ್ ಕಣಂತೂರ್ ಇವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಲ್ಲರಕೋಡಿ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಅಂಗನವಾಡಿ ಮೇಲ್ವಿಚಾರಕರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರಾಗಿರುವ ಶ್ರೀಯುತ ಶೀನಶೆಟ್ಟಿ ಸರ್ ಇವರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ನಮ್ಮ ಜನಶಿಕ್ಷಣ ಟ್ರಸ್ಟಿನ ಕೃಷ್ಣ ಮೂಲೆ ಇವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ತಾಲೂಕ್ ಪಂಚಾಯತ್ನ ಕೋಆರ್ಡಿನೇಟರ್ ಆಗಿರುವಂತಹ ನಿಶ್ಮಿತಾ ಅವರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ನಮ್ಮ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶಾಲೆಯ ಅಧ್ಯಾಪಕ ವೃಂದದವರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಂಚಾಯತ್ನ ಕಾರ್ಯದರ್ಶಿಯಾಗಿರುವ ಶ್ರೀಯುತ ನಳಿನಿ ಇವರು ನಮ್ಮ ಜೊತೆಗಿದ್ದಾರೆ, ಇವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನೆರೆದಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹಾಗೆಯೇ ಗ್ರಾಮಸ್ಥರು, ಪಂಚಾಯತ್ ಸಿಬ್ಬಂದಿಗಳು, ಮಾಧ್ಯಮದ ಮಿತ್ರರು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ಹಿಂಗಾರ ಹರಳಿಸುವ ಮೂಲಕ ಕಾರ್ಯಕ್ರಮ ನಡೆಸಿದೆ. ಕಾರ್ಯನಿರ್ವಹಣಾಧಿಕಾರಿ ಎಲ್ಲ ಅತಿಥಿಗಳು ಅವರ ಜೊತೆಯಲ್ಲಿ ಸೇರಬೇಕು. ಈ ಕಾರ್ಯಕ್ರಮ ಕನ್ನಡ ಬರಲು ಒಳ್ಳೆಯ ಹೆಸರನ್ನು ಪಡೆದವರು ಗುರುದತ್ ಎಂ.ಎನ್. ಸರ್ ಇದೀಗ ಸಮಿತಿ ಉಪಾಧ್ಯಕ್ಷರಾಗಿ ಸೇವೆ ನಿರ್ವಹಿಸುತ್ತಾ ಈ ಭಾಗಕ್ಕೆ ನರಿಂಗಾನ ಗ್ರಾಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ದೊಡ್ಡ ಯೋಜನೆಯನ್ನು ಕೊಟ್ಟವರು ನಮ್ಮ ಪ್ರಶಾಂತ್ ಕಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿದ್ದಾರೆ. ಹಾಗೆ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಈ ಗ್ರಾಮವನ್ನು ಬೇರೆ ಬೇರೆ ಹಂತದಲ್ಲಿ ಮೇಲ್ದರ್ಜೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ನವೇಶ್ ನರಿಂಗ ನಮ್ಮ ಅಧ್ಯಕ್ಷರು. ಹಾಗೆ ಜಿಲ್ಲಾ ಒಂಬುಡ್ಸ್ಮನ್ ಮಾಜಿ ಒಂಬುಡ್ಸ್ಮನ್ ನಮ್ಮ ಶ್ರೀನ ಶೆಟ್ಟರು ಹಾಗೂ ಜನಶಿಕ್ಷಣ ಟ್ರಸ್ಟ್ನ ಕೃಷ್ಣ ಮೂಲೆ ಸರ್ ಇವರಿಬ್ಬರುಗಳು ನಮ್ಮ ಉಳ್ಳಾಲ ತಾಲೂಕು ಮಾತ್ರ ದಕ್ಷಿಣ ಜಿಲ್ಲೆಯ ಗಾಂಧಿಗಳು. ಯಾಕೆಂದ್ರೆ ಸರ್ವವನ್ನ ಪರರ ಸೇವೆಗೋಸ್ಕರ ಮೀಸಲಾಗಿಟ್ಟವರು, ಮುಡಿಪಾಗಿಟ್ಟವರು, ಪ್ರತಿನಿತ್ಯವೂ ಸಮಾಜಕ್ಕೆ ಏನು ಬೇಕೆಂಬ ತುಡಿತ ಅವರಲ್ಲಿದ್ದ ಕಾರಣ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸ್ವಚ್ಛ ಪ್ರತಿಯೊಂದು ಗ್ರಾಮವನ್ನ ಸ್ವಚ್ಛತೆಗಾಗಿ ಆದ್ಯತೆ ಕೊಡುತ್ತಾ, ಸ್ವಚ್ಛತೆಯ ಪಾಠ ಮಾಡುತ್ತಾ ಅವರಿಗೂ ಈ ಗ್ರಾಮದ ಅಭಿವೃದ್ಧಿ ಅವರ ಕನಸಾಗುತ್ತೆ. ನರಿಂಗಾನ ಗ್ರಾಮವನ್ನು ಬೆಳೆಸಲಿಕ್ಕೆ ಆ ಕಾರ್ಯನಿರ್ವಾಹಕರಿಂದ ಉದ್ಘಾಟನಾ ಸಮಾರಂಭ ದೀಪ ಬೆಳಗಿಸಿ ಈಗ ಹಿಂಗಾರವನ್ನ ಅರಳಿಸುವ ಮೂಲಕ ಈ ಆಟಿದ ಕೂಟಕ್ಕೆ ತುಳು ಸಾಂಪ್ರದಾಯಿಕವಾದಂತ ಆಟಿದ ಕೂಟ ನರಿಂಗಾನ ಗ್ರಾಮ ಪಂಚಾಯತ್ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ವಿದ್ಯುಕ್ತವಾಗಿ ಚಾಲನೆಗೊಳ್ಳಲಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಕಂಡೇ ಸರ್ಕಾರ ಅವರು ಯಾವತ್ತಿದ್ರು ಅವರ ಆಯುಷ್ಯರವರೆಗೆ ಅವರು ಸೇವೆಯಲ್ಲಿರ್ತಾರೆ. ಅಂತಹ ಸೇವಾ ಭಾವನೆ ಹೊಂದಿರುವವರು ತುಳುನಾಡಿನ ಸಂಪ್ರದಾಯಬದ್ಧ ಆಚರಣೆ ಆಟಿದ ಕೂಟದ ಬಗ್ಗೆ ಮತ್ತೆ ವಿವರ ಕೊಡ್ಲಿಕ್ಕಿದ್ದಾರೆ ನಮ್ಮ ಚಂದ್ರಹಾಸ್ ಕಣಂತೂರ್ ಅವರು. ಹಿಂಗಾರವನ್ನು ಅರಳಿಸುವ ಮೂಲಕ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಇದೀಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಗಿದೆ. ಬಂಧುಗಳೇ, ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನರಿಂಗಾನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿತ್ವದವರು ಆದಂತಹ ಶ್ರೀಯುತ ನವಾಜ್ ಅವರೇ, ಹಿರಿಯರಾದ ಶ್ರೀಯುತ ಸೀನಾ ಶೆಟ್ಟಿ ಅವರೇ ಹಾಗೂ ಮುಖಂಡರಾದಂತಹ ಪ್ರಶಾಂತ್ ಕಾಜವ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನನಗೆ ನವಾಜ್ ಅವರು ಅಧ್ಯಕ್ಷರು ಕರೆದಾಗ ಈ ಥರ ಆಟಿಡೋಂಜಿ ದಿನ ಅಂತ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೇನು ಅಂತ ಗೊತ್ತಿಲ್ಲ.
ನಾನು ಸುಮಾರು 1 ವರ್ಷ ಆಯಿತು ಯಾವುದಾದ್ರೂ ಪ್ರೋಟೋಕಾಲ್ ಇದ್ದ ಕಾರ್ಯಕ್ರಮಕ್ಕೆ ಮಾತ್ರ ಹೋಗ್ತೇವೆ ಬಿಟ್ಟರೆ, ಇಲ್ಲ ಅಂತಾದರೆ ನಮ್ಗೆ ಸಾಕಷ್ಟು ಕೆಲಸ ಆಫೀಸಲ್ಲೇ ಇರ್ತವೆ. ಬೆಳಿಗ್ಗೆ 10 ಕಾಲಿಗೆ ಬಂದರೆ ನಾವು ವಾಪಸ್ ಮನೆಗೆ ಹೋಗುವಾಗ 7:30 8 ಗಂಟೆ ಆಗ್ತದೆ. ಹಾಗಾಗಿ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರುವಾಗ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇದ್ರೆ ಮಾತ್ರ ಭಾಗವಹಿಸ್ತೇವೆ, ಇಲ್ಲ ಅಂತಾದರೆ ಇಲ್ಲ ನೀವು ಮಾಡಿ ತೊಂದರೆ ಇಲ್ಲ, ನಮ್ಮ ಸಪೋರ್ಟ್ ಇದ್ದೇ ಇದೆ ಖಂಡಿತ ಅಂತ ಹೇಳ್ತೇವೆ. ಬಟ್ ಅವರು ಈ ಥರ ಕರೆದಾಗ ನನಗೆ ಬಹಳ ಕುತೂಹಲ ಆಯಿತು, ಏನಿದು ಆಟಿಡೊಂಜಿ ದಿನ ಅಂತೇಳಿ. ನಾನು ಅಂದ್ಕೊಂಡೆ ಇಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು, ಏನಿದು ನೋಡಬೇಕು ಅಂತೇಳಿ. ಯಾಕಂದರೆ ನಾನು ಈ ಭಾಗದ ಅಲ್ಲದೆ ಚಿಕ್ಕಮಗಳೂರಿಂದ ಬಂದಿರೋನಾಗಿರೋದ್ರಿಂದ ಇಲ್ಲಿಯ ಒಂದು ಸಂಸ್ಕೃತಿ ಆಚಾರ ವಿಚಾರಗಳು ಸ್ವಲ್ಪ ಕಲಿಯೋದಕ್ಕೆ ತಿಳ್ಕೊಳ್ಳೋದಕ್ಕೆ ಹೊಸದಾಗಿರೋದ್ರಿಂದ ನಮಗೊಂದು ವಿಶೇಷ ಆಸಕ್ತಿ. ಬಟ್ ನನಗೆ ಒಂದು ಬೇಜಾರಾಯಿತು, ಏನು ಅಂದರೆ ಆವಾಗಲೇ ಸ್ವಾಗತ ಮಾಡಬೇಕಾದ್ರೆ ಈ ಕಾರ್ಯಕ್ರಮದ ವಿಶೇಷವನ್ನು ಹೇಳಲಿಕ್ಕೆ ಬಂದಿದ್ದಾರೆ ಒಬ್ಬರು ಅಂತೇಳಿ. ಅವರು ಹೇಳಿದ ಮೇಲೆ ಎಲ್ಲ ತಿಳ್ಕೊಂಡಾದ್ಮೇಲೆ ನಂಗೆ ಮಾತಾಡ್ಲಿಕ್ಕೆ ಸಿಗ್ಬೋದೇನೋ, ಅವಾಗ ನಾನು ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಫಸ್ಟಿಗೇನೆ ಏನು ಅಂತ ಗೊತ್ತಿಲ್ಲದೆ ಇರೋವಾಗಲೇ ನೀವು ಮಾತಾಡಿ ಅಂತ ಹೇಳಿದಾಗ ಸ್ವಲ್ಪ ಗೊಂದಲ ಆಯ್ತಲ್ಲ. ಇರಲಿ, ಪರವಾಗಿಲ್ಲ. ಬಟ್ ನಾವು ಸಾಕಷ್ಟು ಜನ ಇಲ್ಲಿವರೆಗೆ ನಾವು ನೋಡ್ತಾ ಬಂದಿದ್ದೇವೆ, ನಮ್ಮೆಲ್ಲ ಹಿರಿಯರಿದ್ದಾರೆ, ತಾವೆಲ್ಲರೂ ಇದ್ದೀರಿ, ನೋಡ್ತಾ ಬಂದಿದ್ದೇವೆ ಅಭಿವೃದ್ಧಿ ಅಂದ್ರೆ ಏನು ಅಂತೇಳಿ. ಅಭಿವೃದ್ಧಿ ಅಂದರೆ ತುಂಬ ಜನ ಹೇಳುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು ರೋಡು, ಚರಂಡಿ, ಸ್ಟ್ರೀಟ್ ಲೈಟ್, ಬೀದಿ ದೀಪ, ಕುಡಿಯೋ ನೀರು. ಹಾಗಾದ್ರೆ ಇಷ್ಟು ಮಾಡಿದ್ರೆ ಅಭಿವೃದ್ಧಿ ಆಯ್ತಾ ಅಂತೆಲ್ಲಾದ್ರೂ ಕೇಳಿದ್ರೆ ಖಂಡಿತ ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಯಾವುದೋ ಕಾಮಗಾರಿಗೆ ನಾವು ಅದನ್ನ ಸೀಮಿತ ಮಾಡಬಾರ್ದು, ಸೀಮಿತ ಆಗಲೂಬಾರ್ದು. ಅಭಿವೃದ್ಧಿ ಅನ್ನುವಂಥದ್ದು ಈಗ ನಮ್ಮ ಮನೆಯಲ್ಲೇ ತಗೊಳ್ಳೋಣ, ಬರೀ ನಮ್ಮ ಹತ್ರ ಹಣ ಇದ್ರೆ ಅಭಿವೃದ್ಧಿ ಆಗ್ಬಿಡ್ತೀವ ನಾವು? ಇಲ್ಲ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು, ಹೌದಾ ಇಲ್ಲ? ಜೊತೆಗೆ ನಮ್ಮ ಮನೆಯಲ್ಲಿರೋರೆಲ್ಲರೂ ಆರೋಗ್ಯವಾಗಿರಬೇಕು, ಕರೆಕ್ಟಾ? ಅಂದ್ರೆ ಅಭಿವೃದ್ಧಿ ಅನ್ನುವಂಥದ್ದು ಯಾವುದೋ ಒಳ್ಳೆ ಮನೆ ಇದ್ರೆ, ಒಳ್ಳೆ ಜನ ಇದ್ದು, ಒಳ್ಳೆ ಫೆಸಿಲಿಟಿ ಇದ್ರೆ ಅದು ಅಲ್ಲಿಗೆ ಅಭಿವೃದ್ಧಿ ಅಂತಲ್ಲ. ಮನೆಯಲ್ಲಿರೋ ಜನ ಕೂಡ ಖುಷಿಯಲ್ಲಿರಬೇಕು, ಒಬ್ರಿಗೊಬ್ರು ಚೆನ್ನಾಗಿರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು, ಅವಾಗಷ್ಟೇ ಅದನ್ನ ಅಭಿವೃದ್ಧಿ ಅಂತ ಹೇಳ್ತೇವೆ. ಈ ಅಭಿವೃದ್ಧಿ ಕಾನ್ಸೆಪ್ಟ್ ಇಲ್ಲಿವರೆಗೆ ಮನೆಯಲ್ಲಿದ್ದದ್ದನ್ನ ಬಹಳ ಇನೋವೇಟಿವ್ ಆಗಿ ಚಿಂತನೆ ಮಾಡಿ ಇದನ್ನ ಸಾಮಾಜಿಕವಾಗಿ ಸಮುದಾಯಕ್ಕೆ ಇವತ್ತು ನರಿಂಗಾನ ಗ್ರಾಮ ಪಂಚಾಯತಿ ನವಾಜ್ ಅವ್ರ ನೇತೃತ್ವದಲ್ಲಿ ತಂದಿದೆ ಅಂತ ಹೇಳೋದು ಬಹಳ ಖುಷಿ ವಿಚಾರ. ಇದಕ್ಕೆ ನಾನು ವೈಯಕ್ತಿಕವಾಗಿ ಅವರನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾವೀಗ ಹೆಚ್ಚಿನ ಪಂಚಾಯತ್ಗಳಲ್ಲಿ ನೋಡ್ತಾ ಇರ್ತೇವೆ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಎಲ್ಲರೂ ಕೂಡ ತಲೆಯಲ್ಲಿರುವಂಥದ್ದು, ಇದು ಮಾಡುವಂಥದ್ದು ಕೇವಲ ಅನುದಾನ ಕಾಮಗಾರಿ. ಅದನ್ನು ಮೀರಿದ ಆಲೋಚನೆಯನ್ನ ಯಾರು ಮಾಡ್ತಾರೆ, ಅಲ್ಲಿ ನಿಜವಾದ ನಾಯಕತ್ವ ಇದೆ, ಅಲ್ಲಿ ನಿಜವಾಗ್ಲೂ ಬೇರೆಯವ್ರಿಗಿಂತಲೂ ಹೆಚ್ಚಿನ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಮುನ್ಸೂಚನೆ ಅಂತೇಳಿ ನಾನು ಅನ್ಕೊಂಡಿದ್ದೆ. ಸೊ ಈ ರೀತಿಯ ಆಲೋಚನೆಯಲ್ಲಿ ಈ ರೀತಿಯ ಹೊಸ ವಿಚಾರಗಳನ್ನ, ಸಮುದಾಯವನ್ನ ಎಲ್ಲರನ್ನೂ ಸೇರಿಸ್ಕೊಂಡಾಗೆ ನಡೆಸ್ಕೊಂಡು ಹೋಗುವಂಥದ್ದು. ಈ ಸಂದರ್ಭದಲ್ಲಿ ನಾನು ಸುಮಾರು ಒಂದು 7-8 ವರ್ಷಗಳ ಹಿಂದೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂತಹ ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬ್ರನ್ನ ನೆನಪು ಮಾಡ್ಕೊಳ್ತೇನೆ. ಯಾಕೆ ನೆನಪು ಮಾಡ್ಕೊಳ್ತೇನೆ ಅಂದ್ರೆ, ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಕಚೇರಿಗಳು ಯಾವ ಜಿಲ್ಲಾಧಿಕಾರಿಗಳ ಕಚೇರಿಗಿಂತಲೂ ಕಡಿಮೆ ಇರಬಾರ್ದು, ಅಷ್ಟೇ ಶಕ್ತಿಯುತವಾಗಿದೆ ಅಂತೇಳಿ ಎಲ್ಲಿ 7-8 ವರ್ಷದ ಹಿಂದೆ ಕೇವಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೆ ರಾಷ್ಟ್ರಧ್ವಜವನ್ನ ಹಾರಿಸ್ತಾ ಇದ್ರು, ಆ ರಾಷ್ಟ್ರಧ್ವಜವನ್ನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವ ಜಿಲ್ಲಾಧಿಕಾರಿಗಳಿಗಿಂತ ಕಚೇರಿಗಳಿಗಿಂತ ನಮ್ಮ ಗ್ರಾಮ ಪಂಚಾಯತ್ ಕಚೇರಿಗಳು ಕಡಿಮೆ ಇಲ್ಲ ಅಂತೇಳಿ, ಅಷ್ಟು ಶಕ್ತಿಯುತವಾಗಿದೆ ಗ್ರಾಮ ಪಂಚಾಯತ್ ಅಂತೇಳಿ ಅವರು ಇದು ಮಾಡಿದ್ರು, ಈ ಒಂದು ಅವಕಾಶವನ್ನು ಮಾಡಿಕೊಟ್ರು. ಇದೇ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಆಗ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ
ಕಾರ್ಯಕ್ರಮದ ಪ್ರಾರಂಭದಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ನಾಡಗೀತೆ, ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಕೂಡ ಅವರು ಆದೇಶ ಮಾಡಿದ್ರ ಮೇರೆಗೆ ಇವತ್ತು ಅದೇ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ. ಯಾಕೆ ಇದನ್ನ ಅವರು ತಂದ್ರು ಅಂತೆಲ್ಲಾದ್ರೂ ನಾವು ಯೋಚನೆ ಮಾಡಿದ್ರೆ, ನಾಡಗೀತೆಯನ್ನ ಹೇಳೋವಾಗ ನೀವೆಲ್ಲ ಹೇಳ್ತಾ ಇದ್ರಿ, ಆದ್ರೆ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಅಲ್ಲಿ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅಂತೇಳಿ ಎಲ್ಲರೂ ಸೇರ್ಕೊಂಡಾಗೆ, ಎಲ್ಲ ವಿಚಾರಗಳು ಸೇರ್ಕೊಂಡಾಗೆ ಮಾತ್ರ ಅದು ಶಾಂತಿಯ ಸಂಕೇತ, ಅಭಿವೃದ್ಧಿಯ ಸಂಕೇತ ಆಗತ್ತೆ ಅಂತೇಳಿ ಆ ನಾಡಗೀತೆಯಲ್ಲಿದೆ. ನಾವು ಒಟ್ಟು ಜನ ಸೇರಿದಾಗ ನಮ್ಮೆಲ್ಲರ ತಲೆಯಲ್ಲಿ, ಮನಸ್ಸಿನಲ್ಲಿ ಅದೇ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾಡಗೀತೆಯನ್ನು ಹೇಳ್ತೇವೆ. ಈ ರೀತಿಯ ವಿಚಾರಗಳನ್ನ ನಿಜವಾಗ್ಲೂ ಬೇರೆ ಎಲ್ಲೂ ಗ್ರಾಮ ಪಂಚಾಯಿತಿಗಳಿಗಿಂತ ವಿಭಿನ್ನವಾಗಿ ಇವತ್ತು ನರಿಂಗಾನ ಗ್ರಾಮ ಪಂಚಾಯತ್ ಅವರು ನವಾಜ್ ಅವರ ಅಧ್ಯಕ್ಷತೆಯಲ್ಲಿ, ನಾಯಕತ್ವದಲ್ಲಿ ಇದನ್ನು ಅಳವಡಿಸಿಕೊಂಡಿರೋದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದದ್ದು ನರಿಂಗಾನ ಗ್ರಾಮವನ್ನ ಮತ್ತು ಶಿವಮೊಗ್ಗವನ್ನ, ದಕ್ಷಿಣ ಜಿಲ್ಲೆ ಮತ್ತು ಶಿವಮೊಗ್ಗವನ್ನ ಎರಡನ್ನ ಭರತ್ಲಾಲ್ ಮೀನಾ ಮತ್ತು ರಾಜ್ಯ ಸರ್ಕಾರ ಮೆಚ್ಚಿಕೊಂಡದ್ದು ಶ್ರೀನಾ ಶೆಟ್ಟರ್ ಅಂತ ಕಾರ್ಯಕರ್ತರಿದ್ದ ಕಾರಣ ಮಾತ್ರ. ಅವತ್ತು ಅಪ್ನಾ ಕರಾವಳಿಯನ್ನ ಬಹಳಷ್ಟು ಅನುಷ್ಠಾನಕ್ಕೆ ತಂದು ಇರಾ ಗ್ರಾಮ ಇರ್ಬೋದು, ನರಿಂಗಾನ ಗ್ರಾಮ ಇರ್ಬೋದು, ನಮ್ಮ ನಲ್ಲಿನಿಯವರು ಕೂಡ ಬಹಳಷ್ಟು ಅದಕ್ಕೆ ಸೇವೆ ಸಲ್ಲಿಸಿದವರು. ನೆನಪಿಸಬೇಕು, ಯಾಕೆಂದ್ರೆ ನರಿಂಗಾನ ಗ್ರಾಮವನ್ನ ಇವತ್ತು ಉತ್ತುಂಗದಲ್ಲಿ ಗುರುತಿಸಲು ಒಂದು ಮೊದಲ ಕಾರಣ ಅಂತ ಹೇಳಿದ್ರೆ ಅಪ್ನಾ ಕರಾವಳಿ, ಸಾಕ್ಷರತೆ, ಸ್ವಚ್ಛತೆ. ಈಗ ಕಂಬಳ ನಮ್ಮ ಜೋಸೆಫ್ ಸರ್ ಇದ್ದಾರೆ, ಅವರು ಕೂಡ ಅಪ್ನಾ ಕರಾವಳಿ ಬಹಳಷ್ಟು ಸೇವೆ ಸಲ್ಲಿಸಿದವರು. ನೆನಪಿಸಬೇಕು ಇವರನ್ನೆಲ್ಲ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಒಂಬುಡ್ಸ್ಮನ್ ಆಗಿ ಸರ್ಕಾರಿ ಸೇವೆಯಲ್ಲಿ ಈಗ ಜನಶಿಕ್ಷಣ ಟ್ರಸ್ಟ್ ಮೂಲಕ ಮೊನ್ನೆ ಸುಮಾರು ಒಂದು 2 ಲಕ್ಷಕ್ಕೂ ಮಿಗಿಲಾದಂತಹ ಮೊತ್ತವನ್ನ ಹಲವು ವಿದ್ಯಾರ್ಥಿಗಳಿಗೆ, ತೀರಾ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ವಿದ್ಯಾರ್ಥಿಗಳಿಗೆ ಹಂಚುವಂತ ಕಾರ್ಯಕ್ರಮವನ್ನ ಶ್ರೀನಾ ಶೆಟ್ಟರು ಜನಶಿಕ್ಷಣ ಟ್ರಸ್ಟ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಸಚಿವರು, ಶಾಸಕರ ಮೂಲಕ ಆ ಕ್ಷೇತ್ರದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವರನ್ನೆಲ್ಲ ಗುರುತಿಸಿಕೊಂಡು ಅವರಿಗೆ ಟೈಲರಿಂಗ್ ಮಿಷನ್, ಹೊಲಿಗೆ ಯಂತ್ರ, ಬೇರೆ ಬೇರೆ ಅವರಿಗೆ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಗುವ ರೀತಿಯಲ್ಲಿ ಮಾಡುತ್ತಾ ಬಂದವರು ನಮ್ಮ ಶ್ರೀನಾ ಶೆಟ್ಟರು. ಹಾಗಾಗಿ ಜಿಲ್ಲಾ ಒಂಬುಡ್ಸ್ಮನ್ ಇವತ್ತು ದಕ್ಷಿಣ ಜಿಲ್ಲೆಯಲ್ಲಿ ಶ್ರೀನಾ ಶೆಟ್ಟರು ಅವರ ಹೆಸರು ಅಜರಾಮವಾಗಿ ಉಳಿತದೆ. ಯಾಕಂದ್ರೆ ಅವರ ಸೇವೆ ಅಂತದ್ದು, ಅವರಿಗೆ ಸಾಥಿದ್ದಾರೆ ನಮ್ಮ ಕೃಷ್ಣಮೂಲ್ಯರು. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರದೇ ಕನಸಿನ ಕೂಸು ನಮ್ಮ ಸ್ವಚ್ಛ ಮನೆ ಸ್ವಚ್ಛ ಸ್ವಾಭಿಮಾನಿ ಕುಟುಂಬ ಹಾಗೆ ಸ್ವಯಂ ಘೋಷಣಾ ಪತ್ರ ಮತ್ತು ಪುಸ್ತಕ ಬಿಡುಗಡೆಯನ್ನ ಮಾಡಲಿಕ್ಕಿದ್ದೀರಿ ಸರ್. ಇದೀಗ ನಿಮ್ಮ ಅಮೃತ ಹಸ್ತದಿಂದ ಪುಸ್ತಕ ಬಿಡುಗಡೆ ಸಮಾರಂಭ. ದಯವಿಟ್ಟು ತಾವುಗಳು ಅತಿಥಿಗಳೆಲ್ಲ ಅವರಿಗೆ ಜೊತೆ ಆಗಬೇಕು. ದಯವಿಟ್ಟು ಎಲ್ಲ ಆಶಾ ನೋಡಿ, ನಿಮ್ಮನ್ನು ಗುರುತಿಸೋ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಆಶಾ ಕಾರ್ಯಕರ್ತರು ಅವರ ಒಂದು ಬೇಡಿಕೆಯಾಗಿ, ಅವರ ಒಂದು ಆಶೆಯಾಗಿ ದಯವಿಟ್ಟು ವೇದಿಕೆ ಬರಬೇಕು. ಇದರಲ್ಲಿ ಶ್ರಮ ಇರೋದು ಕೊರೋನಾ ಕಾಲಘಟ್ಟದಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ದುಡಿದವರು ತಾವುಗಳೆಲ್ಲ. ದಯವಿಟ್ಟು ತಾವುಗಳು ವೇದಿಕೆ ಬರಬೇಕು. ಆಶಾ ಕಾರ್ಯಕರ್ತರು ದಯವಿಟ್ಟು ಬನ್ನಿ. ನಮ್ಮ ನಾಡಿನ ಬಹಳಷ್ಟು ಪತ್ರಕರ್ತರಿಗೆ ಸರೋಜಿನಿ ನಾಯ್ಡು ಮೊದಲ ಶ್ರೇಷ್ಠ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಅದು ಕೂಡ ಈ ಜನಶಿಕ್ಷಣ ಟ್ರಸ್ಟ್ ನ ಈ 2 ಕಣ್ಮಣಿಗಳು. ಇವರಿಂದಾಗಿ ಇವತ್ತು ಇಡೀ ನಾಡಿಗೆ ಒಳ್ಳೆಯ ಹೆಸರಿದೆ. ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬಂದ ಕಾರಣ ಗ್ರಾಮ ಸ್ವಚ್ಛತೆಯಿಂದ ಕೂಡಿದೆ. ಸ್ವಯಂ ಘೋಷಣಾ ಪತ್ರ ಮತ್ತು ಸ್ವಚ್ಛ ಬಿಡುಗಡೆ ನಡೀತಾ ಇದೆ ಈಗ. ಅಭಿನಂದನೆಗಳು. ಇದೀಗ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ಮೊತ್ತ ಮೊದಲಿಗೆ ಉದ್ಘಾಟನೆಗೊಂಡಂತ ಈ ಒಂದು ಆಟಿ ಡೊಂಜಿ ದಿನ ಕಾರ್ಯಕ್ರಮ, ಇದಕ್ಕೆ ಕಣ್ಣಾಗಿ ಬಂದವರು, ಆಟಿಯ ಮಹತ್ವವನ್ನು ಸಾರುವವರು, ಅಂಥದೇ ಪ್ರತಿಷ್ಠಿತ ವ್ಯಕ್ತಿತ್ವದವರು. ಈ ಬಾರಿ ಕಳೆದ 2 ವರ್ಷದಿಂದ ಮಂಗಳೂರು ವಿಶ್ವವಿದ್ಯಾಲಯ ತುಳು ಎಂಎಯಲ್ಲಿ ಪ್ರಥಮ ರ್ಯಾಂಕ್ ಪಡೆದವರು ನಮ್ಮ ಚಂದ್ರಾಸ್ ಕಣದೂರು ಸರ್. ಸರ್ಕಾರದಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ, ಈಗ ಸರ್ಕಾರಿ ಕೆಲಸದಲ್ಲಿದ್ದವರು. ಹಾಗೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ರಂಗ ಕಲಾವಿದರು, ಬಹಳಷ್ಟು ನಾಟಕಗಳನ್ನು ಬರೆದವರು, ಬೇರೆ ಬೇರೆ ದೃಶ್ಯ ಮಾಧ್ಯಮದಲ್ಲಿ 1 ಗಂಟೆಯ ಒಂದು ಸಂದರ್ಶನ ಇರ್ತದೆ. ದೈವಲು, ಬೇರೆ ಕಂಬಳ, ಬೇರೆ ಬೇರೆ ರೀತಿಯಲ್ಲಿದೆ. ಆ ದೈವದ್ದು, ತುಳು ಆರಾಧನೆಗಳದ್ದು, ನಾಡಿನ ಜನಪ್ರಿಯ ಸಂಪ್ರದಾಯಗಳ ಬಗ್ಗೆ ನಾಡಿನ ಜನತೆಗೆ ಎಲ್ಲವನ್ನ ಸಾದರಪಡಿಸುವಂತ ವ್ಯಕ್ತಿತ್ವ
ನಮ್ಮ ಚಂದ್ರಾಸ್ ಕಣಂತೂರ್ ಅವರು. ಇವತ್ತಿಗೂ ಕೂಡ ಯಕ್ಷಗಾನ ಇರಲಿ, ಯಾವುದೇ ಜನಪದೀಯ ಇರಲಿ, ಪೌರಾಣಿಕ ಇರಲಿ, ಎಂಥದೇ ಒಂದು ಪ್ರಸಂಗದ ಯಾವುದೇ ಪಾತ್ರಗಳು, ಯಾವ ಸಂಭಾಷಣೆ ಅಂತ ಕೇಳಿದ್ರೆ ತಕ್ಷಣಕ್ಕೆ ನೆನಪು ಬರುವುದು ಅದೆಲ್ಲವನ್ನ ನಮ್ಮ ಊರಿನ ಡಿಕ್ಷನರಿ, ಮಂಗಳೂರು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಡಿಕ್ಷನರಿ ಅಂತ ಹೇಳುವುದು ತಪ್ಪಾಗಲಿಕ್ಕಿಲ್ಲ. ಚಂದ್ರಾಸ್ ಕಣಂತೂರ್ ನಮ್ಮವರೇ, ನಮ್ಮ ಊರಿನವರೇ. ಇದೀಗ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಆಟಿಡೋಜಿ ದಿನ ಕಾರ್ಯಕ್ರಮ ಹೋಗಿ ಅದರ ಮಹತ್ವವನ್ನು ಸಾರಲು ಸರ್ ಇದೀಗ ನಿಮ್ಮ ಮುಂದೆ. ಈ ಲೇಸದ ಗುರ್ಕಾರ್ ರಾಯ್ನ ಪಂಚಾಯತ್ ಅಧ್ಯಕ್ಷರು ನವಾಜರೆ ಈ ಲೇಸನು ಉದಿಪನ ಮಲ್ತನ ಸನ್ಮಿತ್ರೆ ಪ್ರಶಾಂತ್ ಕಾಜೇವರೆ ಅಂಚನೆ ಈ ಲೇಸದ ಗುರುದತ್ ಮೇರೆ ಅಂಚನೆ ಜನಶಿಕ್ಷಣ ಟ್ರಸ್ಟ್ದ ನಿರ್ದೇಶಕರಾಯಿನ ಶ್ರೀನ ಶೆಟ್ಟರೆ ಕೃಷ್ಣಮೂಲ್ಯರೆ ಅಂಚನೆ ಮೇಳ್ತಟ್ಟುಡುಪುನ ಪೂರ ಮಾನಾದಿಗಿದ ಬಿನ್ನೆರೆ ಎದುರುಡುಪುನ ತುಳು ಅಪ್ಪೆ ಬಂದುಲೆ ಇಲ್ಲಿ ನಮ್ಮ ತುಳು ಕೂಟದಲ್ಲಿ ಹೆಸರುಳ್ಳ ತುಳು ಆಟಿಡೊಂಜಿ ದಿನ ಹೆಸರುಳ್ಳ ಬೇತೆ ಬೇತೆ ಸಂಘ ಸಂಸ್ಥೆಲೆಡು ಶಾಲೆಲೆಡು ಇಂಚಿತ್ತಿನ ಲೇಸ್ ನಡತೊಂದುಂಡು. ಇನಿ ಪಂಚಾಯತ್ಗಳ ಈ ಒಂಜಿ ಆಟಿಡೊಂಜಿ ಕೂಟದ ಒಂಜಿ ಲೇಸ್ ನಡಪುನ ದಿನ ಬೈದನು. ಬಹುಶಃ ಪಂಚಾಯತ್ ನಡಪುನು ಬಾರಿ ಕಡಿಮೆ. ಇನಿ ನಮ್ಮ ನವಾಜರು ಬಾರಿ ಉಮೇದರು ನಮ್ಮ ಪಂಚಾಯತ್ಲ ಇಂಚಿನ ಒಂಜಿ ಲೇಸ್ ಆವಡು ಬಂಡದು ಈ ಒಂಜಿ ಲೇಸಿನ ಆಯೋಜನೆ ಮಾಡ್ತಿದ್ದಾರೆ. ಸುರುಕಾದ ಅವರಿಗೆ ಅಭಿನಂದನೆಗಳು. ನಂಗೆ ತುಳುವರಿಗೆ ಬಹುಶಃ ಯಾನು ತುಳುಟು ಪಾತ್ರೆಯಿಂದ ನಮ್ಮ ಮೇರೆಗೆ ಅರ್ಥ ಆಪಣ ಗೊತ್ತಜ್ಜಿ. ನಂಗೆ ತುಳುವರಿಗೆ ರಡ್ಡು ನಮ್ಮನದ ಪಂಚಾಂಗ ಉಂಟು. ರಡ್ಡು ನಮ್ಮನದ ಪಂಚಾಂಗ ನಮ್ಮ ಆಚರಣೆ ಮಾಡ್ಕೋ. ಒಂಜಿ ಸೌರಮಾನ ಪಂಚಾಂಗ ಬೊಕ್ಕೊಂಜಿ ಚಾಂದ್ರಮಾನ ಪಂಚಾಂಗ ಅಂತ. ಈ ರಡ್ಡು ಪಂಚಾಂಗಗೂ ಸುಮಾರು 15-20 ದಿನದ ವ್ಯತ್ಯಾಸ ಉಂಟು. ದಯ ಪಣ್ಣಗ ಸೌರಮಾನ ಪಂಚಾಂಗ ತಿಂಗಳು ಶುರುವಾಪನು ಸಂಕ್ರಾಂತಿ ಇರೋದು ಬೊಕ್ಕ ಸಿಂಗೊಡದಾನಿ. ಚಾಂದ್ರಮಾನ ಪದ್ಧತಿದ ಪಂಚಾಂಗ ಐಟು ತಿಂಗಳು ಶುರುವಾಪನು ಅಮಾಸೆ ಹಿಡಿದು ಬೊಕ್ಕ ಅಂಚಾದ ಈ ರಡ್ಡು ಪಂಚಾಂಗಗೂ 15-20 ದಿನದ ವ್ಯತ್ಯಾಸ ಒಪ್ಪುಂಡು. ಇನಿ ನಮ್ಮ ಆಟಿ ಆಚರಣೆ ಮಾಡ್ತಂದಲ್ಲ ಅಂಡ ಏರು ಚಾಂದ್ರಮಾನ ಪಂಚಾಂಗನ ಆಚರಣೆ ಮಾಡ್ತಾರೆ. ಅಕ್ಲೆ ಇತ್ತೆ ಸೋಣ ಅಕ್ಲೆ ಶ್ರಾವಣ ಆಟಿನ ಆಷಾಢ ಬಂದ್ಬೇರೆ ಅಂಡ ಆಷಾಢ ಬೇತೆ ಆಟಿ ಬೇತೆ ಅವ್ರಡ್ ಒಂಜತ್ತು ಶ್ರಾವಣ ಬೇತೆ ಸೋಣ ಬೇತೆ ದಯಪಂಡ ಇತ್ತೆ ದಿನತ್ತ ವ್ಯತ್ಯಾಸ ಇತ್ತು ನಡೆದಾದ. ನಂಗೆ ತುಳುವರಿಗೆ ಪಗ್ಗುಡ್ದು ಸುಗ್ಗಿ ಮುಟ್ಟ 16 ತಿಂಗಳು ಪಗ್ಗು ಬೇಷ ಕಾರ್ತೆಲು ಆಟಿ ಸೋಣ ನಿರ್ನಾಳ ಬಂತೇಳು ಜಾರದೆ ಪರಾರದೆ ಪೊನಿ ಮಾಯಿ ಸುಗ್ಗಿ ಇಂಚ 16 ತಿಂಗಳು. ಈ 16 ತಿಂಗಳು ತುಳುವರಿಗೆ ಬೇತೆ ಬೇತೆ ಒಂಜತ್ತಿನ ಒಂಜಿ ಲೇಸು ಉಳ್ಕೊಂಡು ಪ್ರತಿ ತಿಂಗಳ ಐಟ್ ಆಟಿಡು ಒಂಜಿ ತಿಂಗಳು ಮನ ಶೂನ್ಯ ಮಾಸ ಅಂತ ಮಾಡ್ತಾರೆ. ಕಪ್ಪು ತಿಂಗಳು ಒಂದು ಈ ಒಂಜಿ ತಿಂಗಳು ಮದ್ಮೆ ಮಾಸಿರಿ ಅಂಕಾಯನ ನೇಮಕೋಲ ಒಂದು ಊಳ ಉಪ್ಪು ದಯಪಂಡ ಈ ಆಟಿಯ ತಿಂಗಳು ಬಾರಿ ಬಂಗಾದ ತಿಂಗಳು ಇಡೆ ಬುಡಂದೆ ಬರ್ಪುಣ ಬರ್ಸ ಅಂಚಾದ ಈ ತಿಂಗಳು ಎಡ್ಡೆ ಲೇಸುಲು ನಡಪೂಜ ಆಂಡ ಆಟಿ ತಿಂಗಳು ಇತ್ತಿನಾಥ ಆಚರಣೆಲು ಆಟಿ ತಿಂಗಳು ಇತ್ತಿನಾಥ ನಂಬಳಿಗೆಲು ಬೇತ ವಾ ತಿಂಗಳು ಇಜ್ಜಿ ನಂಗೆ ಕಾರ್ತಿಗಳು ಸಂಕ್ರಾಂತಿ ಇರೋದು ಬೊಕ್ಕ ಆಟಿ ಶುರು ಹಾಕೊಂಡು ಐದು ಬೊಕ್ಕ ಒಂಜಿ ತಿಂಗಳು ಏತ್ ಆಚರಣೆಲು ಏತ್ ನಂಬಳಿಗೆಲು ನಾವು ಕಾರ್ತಿಕ ಸಂಕ್ರಾಂತಿಗೆ ಗುಂಡದ ಬಾಕಿಲು ಪಾಂಡ ಬೊಕ್ಕ ಗುಂಡದ ಬಾಕಿಲು ದೆಪ್ಪು ಆಟಿ ಸಂಕ್ರಾಂತಿಗೆ ಆ ರೇಟ ದೈವಲಿಗೆ ಪೂನೀರು ಇಜ್ಜಿ ದಯಪಂಡ ಆ ಒಂಜಿ ತಿಂಗಳು ದೈವಲು ಗಟ್ಟಾಗಿ ಪೋಪ ಪನ್ಪುಂಡು ನಂಬೋಳಿಗೆ ತುಳುವೇರ್ನ ನಿಜವಾದ ದೈವಲು ಗಟ್ಟವು ಪೋಪುಜ ನಂಬೋಳಿಗೆ ದಯಪಂಡ ಆ ತಿಂಗಳು ದೈವಲಿಗೆ ಪೂನೀರು ದಿಯರೆ ಬಂಗ ಹಾಪುಂಡು ಪನ್ಪುಣ ವಿಷಯ ಅಪಗ ನಮ್ಮ ಹಿರಿಯಾಕ್ಳು ಎಂಜಿನ ಮಾಡ್ತೋದಿತ್ತೇರು ಬಂದಾಗ ಈ ಆಟಿದ ಒಂಜಿ ತಿಂಗಳು ಬಾರಿ ಬಂಗ ಅಂಚಾದ ಆಕಳು ಗಟ್ಟವು ಹೋಗಿತ್ತೇರು ಬೆನಿಯರೆ ಮೂಳು ಪೂ ನೀರು ದಿಯರೆ ಜನ ಇಜ್ಜಾಂಡು ಅಂಚಾದ ಆಟಿ ಒಂಜಿ ತಿಂಗಳು ದೈವಲೆಗೆ ಇಜ್ಜಿ
ಆಂಡ ಆಟಿ ತಿಂಗೊಳ್ಳ ದೈವಲಿಗೆ ಆಪಣಂಚಿನ ಸಂದರ್ಭ ಉಂಡು. ಆಟಿದ ಮೆಚ್ಚಿ ಇದು ಮನ್ಪೇರು ನಾನು ಬರ್ಪಿ ಎಲ್ಲ ಐತಾರ ಪೆರುವಾಯಿಡು ಆಟಿದ ಮೆಚ್ಚಿ ನರಪುಂಡು. ಜುಮ್ಮಾದಿಗೆ ಪಂಜುರ್ಲಿಗೆ ಗುಳಿಗಾಗ ಬೇತೆ ಬೇತೆ ಬೂತಲಿಗೆ ಅವಳು ನೇಮ ನರಪುಂಡು. ಅವಳು ಮಾತ್ರ ಕಾಸರಗೋಡದ ಕೆಲವು ದಿಕ್ಕಡು, ಪದ್ಯಾನಡು, ಮೂಡಬಿದ್ರದ ಕೆಲವು ಜಾಗಲಿಡು ಆಟಿಡೆ ಆಪಣಂಚಿನ ನೇಮ ಉಂಡು. ಒಂದು ಆಟಿಡ್ತದ ಬೇತೆ ತಿಂಗಳು ನಡಪೂಜಿ ಅಂಚಾದು ಆಟಿಡು ಬೂತಲು ಗಟ್ಟ ಪೋಪುನ ಪೋಪುನ ಸುಳ್ಳು ಪಕ್ಕಡೆ ಅವು ನಮ್ಮ ನಂಬಳಿಗೆ ಆತೆ. ನನ್ನ ಆಟಿದ ಆಚರಣೆದ ಬಗ್ಗೆ ಆಟಿಡು ರಡ್ಡು ನಕ್ಷತ್ರಗಳು ಬರ್ಕೊಂಡು ಬರ್ಸದ ನಕ್ಷತ್ರಗಳೇ ಬುಧರೈಕ್ ಪುನರ್ವಸು ಬಕ್ಕ ಪುಷ್ಯ ಪುನರ್ವಸುಡು ಪುನಲಾಪಿದ ಇದೆಯಾರ ಆಪುಜಿಗೆ ಪಂಡ ಆದ ಬರ್ಸ ಬರ್ಕೊಂಡು ಪುಷ್ಯಡು ಪುಚ್ಚೆಗಳನ್ನು ಉಪ್ಪು ದಿಕ್ಕಂದಿಗೆ ಪಂಡ ಪುಷ್ಯ ನಕ್ಷತ್ರ ಬರ್ಪುಂಡ ಸಂದರ್ಭಡು ನಂಗೆ ಪೂರ ಬಡಪತ್ತು ಬತ್ತದುಪ್ಪುಂಡು ನಮ್ಮ ದಾಸ್ತಾನು ಪೂರ ಖಾಲಿ ಆದಪ್ಪುಂಡು ಇಲ್ಲಲ್ಲಿ ಅರಿ ತಾರ ಎಂಚಿನ ಬರ ದಾಸ್ತಾನು ಮಾಡ್ತದೆ ತಾವು ಪೂರ ಪುಷ್ಯ ನಕ್ಷತ್ರಗಾಣಗ ಖಾಲಿ ಆಪುಂಡು ಅಂಚದು ಪುಚ್ಚೆಗಳ ನುಪ್ಪು ತಿಕ್ಕಂದಂಚಿನ ಬರಗಾಲ ಆ ಸಮಯ ಉಪ್ಪುಂಡು ಬನ್ಪುಣ ದೃಷ್ಟಿಯಿಂದ ರಡ್ಡು ಗಾದೆಗಳು ಪುಷ್ಯ ಬಕ ಪುನರಸ ನಕ್ಷತ್ರದ ವಿಷಯ ದುಮ್ಮುಪುರ ಇತರ RCC ಇಲ್ಲಲು ಕಮ್ಮಿ ಪೂರ ಮುಳಿತ ಇಲ್ಲಲು ಓಡದ ಇಲ್ಲಲು ಈ ಮುಳಿತ ಇಲ್ಲ ಅಂಡ ಪ್ರತಿ ವರ್ಷ ಈಗ ಮುಳಿ ಪಾಡೋಡು ಹಿರಿಯಾಕ್ಲಿ ಬರೋ ಗೊತ್ತಪ್ಪು ಪ್ರತಿ ವರ್ಷ ಮುಳಿ ಪಾಡೋಡು ಮುಳಿ ಪಾಡಿಜಿಂದ ಅಂಡ ಅವು ತೋರಿ ಏರಿದ್ರು ಆಪುಂಡು ದುಂಬದ ಕಾಲ ಎಂಗ್ಳು ಬರೋ ಅನುಭವಿತ ನಂದು ಪ್ರತಿ ವರ್ಷ ಇಲ್ಲಿ ಬೇರೆ ಬಂಗ ಉಪ್ಪುಂಡು ಕಾಸು ಉಪ್ಪುಜಿ 2 ವರ್ಷಗರಣ 3 ವರ್ಷಗರಣ ಮುಳಿ ಬೇಪೇರು ಮುಳಿ ಕುಂಬಾದುಪ್ಪುಂಡು ಮರಿಯಲ ಬಣ್ಣಗ ಇಡೀ ಇಲ್ಲು ತೋರುಂಡು ಐಕ್ ಚೊಂಬ ತೋಪು ಬಟ್ಟಲ ದೀದ್ ಇಡೀ ರಾತ್ರಿ ಕರಿನ ದಿನಲ ಉಂಡು ಒಡೆ ಮುಟ್ಟ ಬಣ್ಣಗ ರಾತ್ರಿ ಜಪ್ಪಟ ಅಂಡ ಗೋಣಿ ಬಾರ್ದು ಐತಮಿತ್ತ ಭಯಬಾರ್ದು ಜಪ್ಪುಡಂಜಿನ ಪರಿಸ್ಥಿತಿ ಆ ಕಾಲ ಹೊಡಿತಂಡು ಇತ್ತೆ ಕಾಲ ಬದಲಾತಂಡು ನಮ್ಮ ನರಮಣಿ ಬದಲಾತ ಕಾಲಂಚನೆ ಉಂಡು ಇತ್ತೆ ಅನುಕೂಲ ಉಂಡು ನಂಗೆ ಆ ದುಂಬದ ಬಡಪತ್ತು ಇತ್ತ ಇಜ್ಜಿ ಇದು ತಪ್ಪದು ಮಣ್ಮಣತ್ತು ಇತ್ತೆ ನಮ್ಮ ಬುಳೆಚಿಲ ಆತಂಡು ಮಾತ ವಿಷಯಡ್ಲ ನಂಗೆ ಬೆನಿಯರ ತೀರ್ನಾಂಡ ಬಂಜಿದ ಪಡಿಕದ ಆಳ ತೊಂದರೆ ಆಪುಜಿ ಬೆನಿಯರ ಮನಸ್ಸು ಬೋಡಾತಿ ಅಂಚಾದಿತ್ತ ಅಂಚಿನ ದುಂಬದ ಪರಿಸ್ಥಿತಿ ನಮ್ಮ ಇತ್ತ ಇಜ್ಜಿ ದುಂಬೆ ಎಂಚ ಬಂಡ ಅರೆಗಲೋಡು ಸಾಧಾರಣ ಪಗ್ಗು ಬೇಷ ಬನ್ನಗ ಮರಿಯಳಗಂದೆ ಕೆಲವು ಅಟಾಣೆ ಮಂತದುಪ್ಪೇರು ಅಟ್ಟೋಡು ಪಾಡ್ದುಪ್ಪೇರು ಮರಿಯಳಗಂದೆ ಅವು ಆಟಿ ಬನ್ನಗ ಸಾಧಾರಣ ಖಾಲಿ ಆಪುಂಡು ಬೊಕ್ಕ ದಾಳ ಉಪ್ಪುಜಿ ನಂಗೆ ಇಲ್ಲಲು ಉಣಿಯರ್ನ ತಿನಿಯರ್ನ ದಾಳ ಉಪ್ಪುಜಿ ಅವಾಗ ನಮ್ಮ ಪರಿಸರಡು ನಮ್ಮ ಪ್ರಕೃತಿ ಎಂಚಿನ ಬುಳೆ ಉಂಡು ಆ ಸಮಯಡು ಪೂರ ಬರ್ಸ ಬತ್ತದು ಬೇತೆ ಬೇತ ನಮನೆದ ಸೊಪ್ಪುಲು ಕಂಡೆಲು ಪೂರ ಬುಳೆ ಉಂಡು ಐನು ಕಣತ್ತದು ಬಂಜಿ ದಿಂಜ ಒಂದಿತ್ತೇರು ಅಪಗ ಬಂಜಿ ದಿಂಜಾರ ಬಡದ ಐನು ಕಣತ್ತದು ಮಾಡ್ತೊಂದಿತ್ತೇರು ಅವು ತೇವಾದ ಉಪ್ಪೋಡು ಅಡ್ಕಬಾರಿ ಆದುಪ್ಪು ಬೇತೆ ಬೇತೆ ಕಂಡೆಲ ಆದುಪ್ಪು ಒಂದು ಪೂರ ಬಂಜಿ ದಿಂಜಾರ ಕಣತ್ತದು ಐನು ತಿನ್ನೋದಿತ್ತೇರು ಆಂಡ ಇತ್ತೆ ಅವು ಪೂರ ಬಂಜಿ ದಿಂಜಾರ ಮಾತ್ರ ಅವು ಆರೋಗ್ಯಗೆ ಎಡ್ಡೆ ಪನ್ಪುಣ ದೃಷ್ಟಿ ಇಡ್ಲ ವೈಜ್ಞಾನಿಕವಾದ್ಲ ಅವು ಪ್ರೂವ್ ಆತಂಡು ನಮ್ಮ ವಿಶೇಷ ಒಂದು ಆಚರಣೆ ಆಟಿಡು ಅಮಾಸೆ ದಾನಿ ಆಟಿದ ಅಮಾಸೆ ನಿಕ್ಲೆ ಬರೋ ಗೊತ್ತು ಮುರಾಣಿ ಆಟಿದ ಅಮಾಸೆ ಕರಿಂಡು ಇದೊಂದು ವಿಶೇಷ ಆಚರಣೆ ಬಂಡ ಪಾಳದ ಕೆತ್ತದ ಕಷಾಯ ಬರ್ಪುಣಂಚಿ ನಾವು ಒಂದೊಂದು ಬಾರಿ ವಿಶೇಷ ಮರ ಪಾಳೆದ ಮರ ನಿಕ್ಲೆ ಮಾತ ಮರನ ಸೈತನ ಮರನ ತುಯರ್ ದಿಕ್ಕೊಂಡು ಆಂಡ ಪಾಳೆದ ಮರ ಸೈತನ ಪಾಳೆದ ಮರ ತುಯರ್ ದಿಕ್ಕೊಂಡು ಬಾರಿ ಅಪರೂಪ ದಯಪಣ್ಣಗ ಐಕ್ ಸುಮಾರು 800 ವರ್ಷ ಆಯುಷ್ಯಗೆ ಪಾಳೆದ ಮರಕ್ಕೆ ಅಂಚಾದು ಐತ ಬೇರು ಬಾರಿ ಅಡಿಕ್ ಪಾತಾಳ ಓದುಕೊಂಡು ಪೋಪುಂಡು ಬಂದ್ಕೊಂಡು ನಂಬಳಿಗೆ ತುಳುವೆರೆಗೆ ಆಟಿದಾನಿ ಆ ಪಾಳೆದ ಮರತ ಕೆತ್ತಿಡು ವಿಶೇಷವಾಯಿನ ಮರ್ದದ ಅಂಶ ಒಪ್ಪುಂಡು ವಿಶೇಷವಾಯಿನ ಮರ್ದದ ಅಂಶ ಆನಿ ಕಾಂಡೆ ಪುಲ್ಯ ಕಾಂಡೆ ಉರುಬಿಲ್ಬೋದು ಐತ ಕೆತ್ತದೆ ಪೊಡ್ದು ಮನ್ಪೇರು ಐತ ಕೆತ್ತೆ ಕಲ್ಲಡು ಕೆತ್ತದು ಜತ್ ಕಣತ್ತದು ಐನು ಕಡೆದು ಐಕ್ ಓಮ ಬೆಳ್ಳುಳ್ಳಿ ಇಂಚಿನ ಪೂರ ಪಾಡ್ದು ಬೊಕ ಬುಳ್ಕಲ್ ಐತ ಒಗ್ಗರಣೆ ಪಾಡ್ದು ಐನು ದೇವರಿಗೆ ಇದು ಹಿಡ್ದು ಒಕ್ಕ ನಮ್ಮ ಮಾತ ಪರ್ಪ ನೆಟ್ಟು ವಿಶೇಷ ಮರ್ದದ ಅಂಶ ಉಂಡು ಪನ್ಪೇರು ಒಂದು ವೈಜ್ಞಾನಿಕವಾದಲ ಅಂದು ಎಂದು ಪನ್ಪೇರು ದಯಪಣ್ಣಗ ಅಮಾಸದ ಒಂಜಿ ದಿನ ಕುದುಂಬು ಬೊಕ್ಕ ಅಮಾಸದ ಮಣದನಿ ಬೊಕ್ಕ ಅಮಾಸದನಿ ಈ 3 ದಿನ ಐತ ಕೆತ್ತದ ರಸದೆತ್ತದು ಐನು ವೈಜ್ಞಾನಿಕವಾದ ಪರೀಕ್ಷೆ ಮಾಡ್ತಿದ್ದೇವೆ ಪರೀಕ್ಷೆ ಮಲ್ಪುನಾಗ ಐಟ್ ಅಮಾಸದಾನಿ ಇತ್ತನಾಥ ಮರ್ದದ ಅಂಶ ಬಾಕಿ 2 ದಿನ ಒಟ್ಟು ಇಜ್ಜಾಂಡ್ ಅಂಚಾದು ಅವನು ಬಾರಿ ವಿಶೇಷವಾಯಿನ ಮರ ಐಕ್ ಕನ್ನಡ 7 ಅಲಗ ಅಂದು ಪನ್ಪೇರು ಪಂಡ 7 ಇರೆ ಪ್ರತಿ ಗೆಡ್ಲ 7 ಇರೆ ಉಪ್ಪುಂಡು
ಇಂಗ್ಲೀಷ್ನಲ್ಲಿ ಡೆವಿಲ್ಸ್ ಟ್ರೀ ಎಂದು ಪನ್ಪೇರು ಭೂತದ ಮರ ಅಂದು ದಾಯ ಪಣ್ಣಗ ತುಳಿಯರು ಕೊಂಚ ನಂಬಿಕೆ ಐಟು ಭೂತಳು ಉಪ್ಪುಂಡು ಒಂದು ಅಂಚದ ಡೆವಿಲ್ಸ್ ಟ್ರೀ ಎಂದು ಇಂಗ್ಲೀಷ್ ತಕ್ಕಲು ಬಂಡೇರು ಇಂಚಿನ ಒಂದು ವಿಶೇಷವಾಯಿನ ಮರತ ಕೆತ್ತೇನು ನಮ್ಮ ಆಟಿದ ಅಮಾಸ್ಯದಲ್ಲಿ ಬರ್ಪ ಬಕ್ಕ ಆನಿ ಆಟಿ ತೀರ್ಥ ಒಂದು ಭಾರಿ ವಿಶೇಷ ಆಟಿ ತೀರ್ಥ ಹೆಚ್ಚಿನ ಶಿವ ದೇವಸ್ಥಾನ ಎರಡು ಅವು ಕಾರಿಂಜಾದುಪ್ಪು ಸೋಮೇಶ್ವರಾದುಪ್ಪು ಮುಜುಂಗಾಬಾದುಪ್ಪು ಇಂಜಿನ ಪೂರ ಕ್ಷೇತ್ರ ಎರಡು ಆನಿ ಆಟಿ ತೀರ್ಥ ಒಪ್ಪುಂಡು ಆನಿ ಆಟಿಡ್ ಮೀಂಡ ಆ ದಿನ ಮೀಂಡ ನಂಗೆ ಚರ್ಮ ರೋಗವು ಬಾರಿ ಎಡ್ಡೆ ಬಾರಿ ವಿಶೇಷ ನಂಗೆ ಇಟ್ಟು ಅನುಕೂಲ ಉಂಡು ಅನ್ಪುಣಂಚಿನ ನಂಬಳಿಗೆಡು ಆಟಿ ತೀರ್ಥ ಆನಿ ಒಪ್ಪುಂಡು ಅಂಚನೆ ಆಟಿದ ಅಮಾಸೆ ದಾನಿ ಸೈತರ ಕಲೆ ಬಳಸಲು ಕಟ್ಟುಪ್ಪುಂಡು ಹಿರಿಯ ಕಲೆ ಬಳಸಲು ಅನ್ಕೊಂಡು ನಮ್ಮ ನಂಬಳಿಗೊಂಡು ತೊಳುಟ್ಟು ನಮ್ಮ ಹಿರಿಯಕ್ಕಳು ತೀರ್ದು ಪೋಯಿರಲ್ಲ ಅಕ್ಕಳು ನಮ್ಮೊಟ್ಟಿಗೇನೆ ಉಪ್ಪೇರು ಅಕ್ಕಳು ಪಿತೈ ಪೋಪು ಜೇರು ಪನ್ಕೊಂಡು ನಂಬಳಿಕೆ ಅಂಚಾದೆ ನಮ್ಮ ಒಂಜಿ ಪದ್ನಾಜಿ ಕಿಲಿಪ್ಪುಂಡು ಉಳೈಲೆಪ್ಪುಂಡು ಅದೊಂದು ಕಟ್ಟು ತುಳುಟ್ಟುಂಡು ದಯ ಪಣ್ಣಗ ಉಳೈಲೆತ್ತಂಡು ಅಕ್ಕಳು ಬೊಕ್ಕ ನಮ್ಮೊಟ್ಟಿಗೇನೆ ಉಪ್ಪೇರು ನಂಗೆ ಮೋಕ್ಷದ ಪರಿಕಲ್ಪನೆ ಇಜ್ಜಿ ತುಳುವೆರೆಗೆ ಬ್ರಾಣರಿಗೆ ಉಪ್ಪುಂಡು ಬ್ರಾಣೆರಡು ಮೋಕ್ಷದ ಪರಿಕಲ್ಪನೆ ಅಂಚಾದ ಪಿಂಡ ಉಡುಪೇರು ನಿಜವಾದ ತುಳುವೆರೆಗೆ ಪಿಂಡ ಉಡುಪುನ ಕಟ್ಟಿ ಇಜ್ಜಿ ದಯಪಂಡ ಪಿಂಡ ಉಡುಪುಂಡು ಬಂಡ ಅಕ್ಕಳು ಕಡಪುಡ್ದು ಕೊರ್ಪುಂಡು ಸ್ವರ್ಗ ಕಡಪುಂಡು ಒಂದು ನಂಬಳಿಗೆ ನಮ್ಮೆಟ್ಟು ಪಿಂಡ ಉಡುಪುನ ಕಟ್ಟಿ ಇಜ್ಜಿ ಇತ್ತ ಕೆಲವರು ಬಿಡೊಂದಿಲ್ಲೇರು ನಂಗೆ ಅಕ್ಕಳನ್ನು ಉಳೈಲೆತ್ತದು ಅಕ್ಕಳು ನಮ್ಮೊಟ್ಟಿಗೆ ಒಳ್ಳೆ ನಮ್ಮ ಎಡ್ಡ ಬಡಿಕೆ ಅಕ್ಕಳು ತೂವೊಂದು ಉಪ್ಪೇರು ಬರೋ ನಂಬಳಿಗೆ ತುಳುವೆರೆಗೆ ಅಂಚಾದೆ ಈ ಆಟಿದ ಅಮಾಸೆದಾನಿ ಒಂದು ವಿಶೇಷ ಆಚರಣೆ ಉಪ್ಪುಂಡು ಕುಲೆತ್ತ ಮದ್ಮೇಂದು ಸೈತನ ಕಳ್ಳ ಮದ್ಮೇಂದು ಕೆಂಡ ಕೆಲವರಿಗೆ ಆಚಿರಾವು ಕುಲೆಕ್ಲೆ ಮದ್ಮ ಮನ್ಪೇರು ಅಂದು ಕುಲೆಕ್ಲ ಮದ್ಮ ಮನ್ಪುಂಡು ಕಟ್ಟು ನಮ್ಮ ತುಳುನ ಅಡ್ಡುಂಡು ಅಂದ್ರೆ ನಮ್ಮ ತುಳುವರಿಗೆ ಮಾತ್ರ ಬ್ರಾಣೇರ್ ನೆಟ್ಲ ಉಂಡು ಬ್ರಾಣೇರ್ ನೆಟ್ ಆಟಿಡ್ ಮನ್ಪುಜೇರು ಏರಾಂಡ ಮದ್ಮ ಒಂದು ಅಡ್ಡಗಾಯ ಹಣ್ಣು ಪುಣ್ಣು ಸೈತ ಇತ್ತೇರ್ನಾಂಡ ಅಕ್ಕಳನ್ನು ಸಂಸ್ಕಾರ ಮನ್ಪುಣಿಗೆ ದುಂಬು ಒಂಜಿ ಅರ್ತಿದ ಗೆಲ್ಲು ಆ ಪುಣತ ಕೈ ತಳ್ದಿದ್ದು ಆ ಅರ್ತಿದ ಗೆಲ್ಲುಗಳ ಆ ಪುಣಕ್ಕಳ ಮದ್ಮೆ ಮನ್ಪೇರು ಸೈತನ ಕಳೆಗೆ ಅದಕ್ಕೆ ಔದುಂಬರ ವಿವಾಹ ಅಂದು ಮನ್ಪೇರು ಅಕ್ಕಳನ ಭಾಷೆಡು ಸಂಸ್ಕೃತ ಔದುಂಬರ ಬಂಡ ಅರ್ತಿ ಅಂಚದ ಅಕ್ಕಳಿಗಳ ಈ ಒಂಜಿ ನಂಬಳಿಗೆ ಉಂಡು ನಮ್ಮೆಟ್ಟು ತುಳುವೆರಡು ಏರಂಡ ಅಡ್ಡಗಾಯಡು ಮದ್ಮೆ ಒಂದು ಸೈತನ ಕಳ ಅಂಡ ಆಣು ಆವಡು ಪೊಣ್ಣು ಆವಡು ಅಕ್ಕಳು ಮದ್ಮದ ಪ್ರಾಯ ಬಣ್ಣಗ ಅಕ್ಕಳಿಗಳ ಮದ್ಮೆ ಆವಡದು ಮನಸ್ಸಾಪುಣಿಗೆ ಬಯಕೆ ಆಪುಣಿಗೆ ಅಂಚಾದ ಅಕ್ಕಳ ಕಿರಿಯ ಅಕ್ಕಳಿಗೆ ಅಕ್ಕಳ ತೊಂದರೆ ಕೊರೊಂದು ಉಪ್ಪೇರು ಅದು ಪನ್ಪುಂಡು ನಂಬಳಿಗೆ ನಮ್ಮಿಟ್ಟು ಅವಳು ಬೊಕ್ಕ ಬಲಿಬೇಡು ಬರ ಕೇಳಿನಾಗ ಅಕ್ಕಳು ಪನ್ಪೇರು ನಿಕ್ಲಿಟ್ಟು ಏರಂಡ ಮದ್ನಾವನಗಳು ಸೈದೇರ ಅಕ್ಕಳ ಉಪದ್ರ ಉಂಡು ಒಂದು ಐದು ಬೊಕ್ಕ ಅಕ್ಕಳು ಪೊಣ್ಣು ನಾಟ ಸುರು ಮಣ್ಪೇರು ಪೊಣ್ಣಾಂಡ ಆಣಾಂಡ ಪೊಣ್ಣು ನಾಡ್ಬೇರು ಪೊಣ್ಣಾಂಡ ಆಡು ನಾಡ ಹೆಸರು ಮಣ್ಪೇರು ಅವೇ ಅಕ್ಕಳ ಜಾತಿದ ಓಂಡ ಅವೇ ಪ್ರಾಯದ ಆಣು ಪೊಣ್ಣು ತೀರ್ದಿತ್ತಂಡ ಅಕ್ಕಳ ಸಂಧಾನ ಪಡೆದು ಮದ್ಮೆ ನಿಗಂಟು ಮಣ್ಪೇರು ಆಟಿದ ಅಮಾಸೆದಾನಿ ಮದ್ಮೆ ಮಣ್ಪೇರು ಈ ಮದ್ಮೆ ಲಾಂಚನೆ ಒಂಜೆ ಬರಿ ತೊಳೈ ಮದ್ಮೆ ಆಪುಜಿ ಒಂಜೆ ಬರಿ ತೊಳೈ ಅಂಡ ಅವು ನಮ್ಮ ಡೈವರ್ಸ್ ಮಣ್ಪೇರತ್ತ ಅಂಚೆ ಆಪುಣಿಗೆ ಕಟ್ಟಾಪುಣಿಗೆ ಅವು ಅಕ್ಕಳು ಒಟ್ಟಿಗೆ ಉಪ್ಪುಜೇರಿಗೆ ಆ ಒಂಜಿ ನಂಬಳಿಗೆಲ್ಲ ಉಂಡು ಒಂಜಿ ರೀತಿದ ಮಾನಸಿಕ ಚಿಕಿತ್ಸೆ ಅಲ್ಲ ಅಂದು ಕೇವಲ ನಂಬಳಿಗೆ ಮಾತ್ರ ಒಂಜಿ ಮಾನಸಿಕ ಚಿಕಿತ್ಸೆ ಅಲ್ಲ ಅಂದು ಇಂಚಿನ ಬರೋ ಮಣ್ತಿಂದ ನಮ್ಮ ಕಷ್ಟ ದೂರ ಆಪುಂಡು ಬಂಡದು ಏರೆಗ ಆ ತೊಂದರೆ ಉಂಡು ಅಕ್ಕಳ ಮಾನಸಿಕವಾದ ಐನು ತರಕಿದ ತೊಂದರೆ ಅಂಚಾದ ಆ ಸಮಸ್ಯೆ ಅಕ್ಕಳಿಗೆ ಬೊಕ್ಕ ಕಮ್ಮಿ ಆಪುಂಡು ಇಕ್ಳಿಗೆ ಗೊತ್ತು 2021 ನಮ್ಮ ಕೇಂದ್ರದ ಆಯುಷ್ಮಾನ್ ಸಚಿವಾಲಯ ನಮ್ಮ ತುಳುನಾಡದ ಒಂಜಿ ತೆನಸಿನ ಎಡ್ಡೆ ಔಷಧ ಯುಕ್ತ ಬಣ್ಣ ಮರ್ದದ ಅಂಶ ಇತ್ತನ ಒಂಜಿ ತೆನಸು ಬಂಡದು ಗುರುತಿಸೋದನ್ನು ಗೊತ್ತುಂಡು ಒಂದೇರು ಕರೆಕ್ಟ್ ಪತ್ರೊಡೆ ನಮ್ಮ ತುಳುನಾಡದ ಪತ್ರೊಡೆನ ಕೇಂದ್ರ ಆಯುಷ್ ಸಚಿವಾಲಯ ಗುರುತಿಸಿದ ಗೌರವಿಸಿದಂಡು ಒಂದು ಔಷಧಯುಕ್ತವಾಯಿ ನಂಚಿನ ಒಂಜಿ ತೆನಸು ಬಂಡದು ಎಟ್ಟು ಮಸ್ತ್ ಮದ್ದದ ಅಂಶ ಈ ತೇವುಡು ಉಪ್ಪುಂಡು ಅವು ತೇವು ಮಾತ್ರ ಹತ್ತು ಬೇತ ಆಟಿಡ್ ತಿಕ್ಕೊಂಡಂಚಿನ ತಜಂಕಾದುಪ್ಪು ತೇವಾದುಪ್ಪು ಬಾರದಂಡಾದುಪ್ಪು ನೀರಡು ಬಾಡಿನ ರೆಚ್ಚಾದುಪ್ಪು ಪಡಚಲಾದುಪ್ಪು ನೆಟ್ ಪೂರ ಮರ್ದದ ಅಂಶಗಳು ಖಂಡಿತ ಉಂಡು ಅಂಚಾದ ಈ ಆಟಿದ ಊಪುರ ತೆನಸಲು ನಮ್ಮ ತಿನ್ಪಾನ ಅವು ಪೂರ ಮರ್ದದ ಅಂಶಗಳು ಇತ್ತನೇ ತೆನಸು ಇನ್ನೇನು ಕೆಲವು ಗೊತ್ತಾವು ಕೆಲವು ತಿಕ್ಕು ಪೋಂಡ ಅಜಿಪ್ಪ ಎಲ್ಪ ನಮನೆದ ತೆನಸಲು ಉಪ್ಪುಂಡು ಕೆಲವೈಟ್ ಆಟಿ ಹತ್ತಂದಿನಾಲ ಉಪ್ಪುಂಡು ಕೋರಿಲ ಉಪ್ಪುಂಡು ಐಸ್ ಕ್ರೀಮ್ಲ ಉಪ್ಪುಂಡು ಪಾಯಸ ಪೂರಲ ಉಪ್ಪುಂಡು
ಐತೊಂಜಿ ಗೌಜಿ ಆತೆ ಅಂಡ ನಿಜವಾದ ಆಟಿ ದಿನ ಮಣ್ತಂಡ ಆಟಿಗೆ ಸಂಬಂಧಪಟ್ಟನೇ ತನಸಗಳು ಮಾಡ್ತಂಡ ಬಾರಿ ಅಡ್ಡೆ ಪೂಮದ ಚಟ್ನಿ ಅದುಪ್ಪು ಕುಡುತ್ತ ಚಟ್ನಿ ಅದುಪ್ಪು ಗಾರಿಗೆ ಅದುಪ್ಪು ಬೆಳಕಾಯ್ದ ಪಾಯಸ ಅದು ಪೂರ ಆಟಿಡು ಮಣ್ಪುಣಂಚಿನ ತೆನಸಳು ಇನ್ನು ಮಣ್ತಂಡ ಎಡ್ಡೆ ಒಂಜಿ ಆಯ್ತು ಪೊಲಪು ನಮ್ಮ ತುಳುವೇರಿ ಕೊರ್ಲೆ ಕಾಪುಂಡು ಬೇತೆ ಬೇತೆ ಆಚರಣೆಗಳು ಆಟಿದ ಬಗೆಟ್ಟು ನಮ್ಮ ಉಂಡು ತುಳುನಾಡು ಉಂಡು ನನ್ನ ಆಟಿಡು ಕೆಲವೊಂದು ಗಾದೆಲುಂಡು ಆಟಿದ ಬಗ್ಗೆನೇ ಕೆಲವೊಂದು ಗಾದೆಲುಂಡು ಎದೆ ಪೊರ್ಲದ ಗಾದೆಲು ಆಟಿದ ಬಗ್ಗೆ ಉಂಟು ಆಟಿಡು ತೆಡ್ಲು ಬತ್ತಂಡ ಅಟ್ಟ ಪೊಳಿಯೋಗೆ ಸೋನೋಡು ತೆಡ್ಲು ಬತ್ತಂಡ ಸೊಂಟ ಬಳಿಯೋಗೆ ಇಕ್ಲಿಗೆ ಬಹುಶಃ ಗೊತ್ತಾವಂದು ದಾಯ ಈ ಗಾದೆ ಬತ್ತಂಡು ಎತ್ತ ಪಿರ ಒಂಜಿ ಎಡ್ಡೆ ಹಿನ್ನೆಲೆ ಉಂಡು ಆಟಿಡು ತೆಡ್ಲು ಬತ್ತಂಡ ಆಟಿಡು ಪೂರ ನಡ್ದಾದ ಈ ನೇಜು ಪೂರ ಪಿಳ್ಳೆ ಬಿಡುಪುಣಂಜಿನ ಸಂದರ್ಭ ಜೀವ ಬತ್ತದ ಪಿಳ್ಳೆ ಬಿಡುಪುಣಂಜಿನ ಸಂದರ್ಭ ಆ ತೆಡ್ಲು ಬತ್ತಂಡ ಪಿಳ್ಳೆಗಳು ಮಸ್ತ್ ಬರ್ಪಾಗೆ ನಾಳು ಸುತ್ತಲ ಆ ತೆಡ್ಲದ ಸೊರಕ್ಕು ಪಿಳ್ಳೆ ಬಿಡ್ಪುಂಡಿಗೆ ಅಂಚ ಪಿಳ್ಳೆ ಬಿಡ್ಡ ಬುಳೆ ಜಾಸ್ತಿ ಆಪುಂಡು ಬುಳೆ ಜಾಸ್ತಿ ಅಂಡ ಆ ಬಾರು ಇಲ್ಲಡೆ ಬಪ್ಪುಂಡು ಹಿಡ್ದು ಅರಿಮಣ್ಪೇರು ಐನು ಮುಡಿ ಕಟ್ಪೇರು ಅಟ್ಟೋಗ ಪಾಡುವೇರು ಆ ಬುಳೆ ಜಾಸ್ತಿ ಅಂಡ ಅಟ್ಟ ಮುಡಿ ಜಾಸ್ತಿ ಆದ ಅಟ್ಟೋಡು ಅಟ್ಟ ಬಳಿ ಒಂದು ಒಣ್ಪೇರು ಅಂಚದ ಬುಳೆ ಜಾಸ್ತಿ ಆಪುಂಡು ಸಂಪತ್ತು ಜಾಸ್ತಿ ಆಪುಂಡು ತೆಡ್ಲು ಸೋನೋಡು ತೆಡ್ಲು ಬತ್ತಂಡ ಸೊಂಟ ಬಳಿ ಒಣ್ಪೇರು ತೆಡ್ಲುಗಳ ಸೊಂಟಗಳ ಎಂಜಿನ ಸಂಬಂಧ ಉಂಡು ಐಕ್ಲ ಸಂಬಂಧ ಉಂಡು ಸೋನೋಡು ತೆಡ್ಲು ಬತ್ತಂಡ ಕಂಡೋಡು ಪೂರ ಒಂಜಿ ನಮ್ಮನೆ ಕಳೆ ಕೊಟ್ಟುಂಡು ಆ ತೆಡ್ಲದ ಸೊರಕ್ಕು ದುಮ್ಮಂಜಿ ಕಣೆ ಅಂತ ಬರೋದಿತ್ತಂಡು ಇಲ್ಲಿ ಕೆಲವರಿಗೆ ಹಿರಿಯಕ್ಲೆ ಗೊತ್ತುಪ್ಪು ಇತ್ತ ಕಮ್ಮಿ ಅವು ಕಣೆ ಬರ್ಪುಂಡು ಐದು ಒಟ್ಟಿಗೆ ಬೇತೆ ಬೇತೆ ರೀತಿಯ ಒಡ್ಚಾಂದನ ಕಳೆ ಗಿಡಕ್ಕಳು ದೈಕ್ಳು ಬರ್ಪುಂಡು ಐದು ಬರ ದೆತ್ತು ಜಿಂದಾಂಡ ಬುಳೆ ಕಮ್ಮಿ ಆಪುಂಡು ಅಂಚಾದ ಐನು ದೆಪ್ಪೊಡ್ದಾಂಡ ಸೊಂಟ ಬಗ್ಗ ದೆಪ್ಪೋಡು ಐನು ದೆತ್ತು ಸೊಂಟ ಬಳಿ ಒಂದು ಸೋನೋಡು ತೆಡ್ಲು ಬತ್ತನ ಸೊಂಟ ಬಳಿ ಒಂದು ನಮ್ಮ ತುಳುವೇರು ಒಂದು ಗಾದೆ ಕಟ್ಟಂಡ ಆಯ್ತಾ ಬರೋ ಭಾರಿ ಬರ್ಲದ ಅರ್ಥ ಉಳ್ಕೊಂಡು ಒಂದು ಗಾದೆ ಉಂಟು ಆಟಿಡು ನಕ್ಕುರು ಮರಿಟ್ಟ ಪುಣ್ಣಿಗೆ ಎಂಟ್ರೆ ಬೋತುಳಿಗೆ ಮರಿಟ್ಟ ಪುಣ್ಣಿಗೆ ಎಂಟ್ರೆ ಬೋತುಣಿ ಅವಳು ಒಂಜಿ ನಕ್ಕೂರು ದಾಯ ಬಣ್ಣಗ ವರ್ಷ ಬೂರ್ನೇಟ ಈ ನಕ್ಕೂರು ಪೂರ ಮಣ್ಣದ ಒಳಗೆ ಉಪ್ಪುಂಡು ಐಕಪ್ಪ ತಿನ್ನೇರು ಪೂರ ಬಾರಿ ಕಮ್ಮಿ ದಾಳ ತಿಕ್ಕುಜಿ ವರ್ಷ ಬತ್ತಿ ಈ ಆಟಿಗಾಣಗ ಪೂರ ಮಣ್ಣು ಪೂರ ಚೋರು ಆದು ಐಕ್ ಬರ್ತನಾಥ ತೆನಸ ಇಕ್ಕೊಂಡು ನಕ್ಕೂರು ಪೂರ ಎಡ್ಡೆ ಬಿರಳ್ದ ತೋರಾಳ ಆಪುಂಡು ಕೆಲವು ನಕ್ಕೂರು ಎಡ್ಡೆ ಸೊರ್ಕುಂಡು ಅಪ್ಪಾಗ ಒಂಜಿ ನಕ್ಕೂರ್ಗು ಮನಸ್ಸಾಯಿನಿಗೆ ಇಂಕೊಂಜಿ ಮದ್ಮೆ ಆವಡು ಅಪ್ಪಾಗ ಮದ್ಮೆ ಅಂಡ ಬಾರಿ ನಕ್ಕೂರು ಮದ್ಮೆ ಆಪುಂಡು ಹೊಡ್ಚಿ ಒಂಜಿ ಎಡ್ಡೆ ಪೊಣ್ಣನ ಮದ್ಮೆ ಆಪುಂಡು ಬಂಡದ ಏಕ್ ಉಚ್ಚುದ ನೆನಪಾಡಿಗೆ ಮರಿತ ಅಂಜ ಮರಿತ ಐತಡೆ ಬೊಯ್ರಿಗೆ ಎಂಕ್ ಮದ್ಮೆ ಆವಡುಂದುಂಡು ಇರ್ನ ಮಗಳ ಹೆಣ್ಣಿಗೆ ಮದ್ಮೆ ಆವಳ್ತು ಕೊರಡುಂದು ಉಚ್ಚುಗೂ ನಕ್ಕೂರದ ಪಾತರಿಗೆ ತಮಾಷೆ ತೋಜನಿಗೆ ಎಂಡ ಪೊಣ್ಣಿಗೆ ಎಂಟ್ರೆ ಬೈದ್ರಿ ನಕ್ಕೂರು ಒಂದು ಅಪ್ಪ ಉಚ್ಚೊಂಜಿ ಮಂಡಗೆ ಅರ್ಚಿ ಮಾಡ್ತಾನಿಗೆ ಸರಿ ಪೊಣ್ಣು ಕೊರ್ಪೆ ನಿಕ್ಕ್ಯಾನು ಅಂಡ ಒಂಜಿ ಐನು 6 ತಿಂಗಳು 7 ತಿಂಗಳು ಕರೀದು ಬಲೈ ಯಾಂಡ್ಲ ಪುರ್ಸೊತ್ತು ರುಪ್ಪೆ ಅಪ್ಪ ಬಲ ಅಂದು ನಕ್ಕೂರು ಬಾರಿ ಖುಷಿ ಅಂಡು ಮರಿ ಎಂಕ್ ಪೊಣ್ಣು ಕೊರ್ಕೊಂಡು ಒಂದು ಮರಿತ ಮಗಳೇ ನನ್ನ ಮದ್ಮೆ ಅಪ್ಪ ಅಂದು ಅಂಡ 7 ತಿಂಗಳು ಕಾಪಾಡು ಬಂದ್ರತ್ತ 7 ತಿಂಗಳು ಆನಗ ಅಪ್ಪಗ ಒಂದು ಮಣ್ಣು ದೊಳ ಉಪ್ಪುಂಡು ಐಕ್ ಪಿದೈ ಬರ್ರೆ ಆಪುಜಿ ಓಡಿ ಪಿದೈ ಬರ್ಪುಂಡು ನಾವು ಬಂಜಿಗೆ ಜಂದೆ ಕೂಜಲ್ದೆಲ್ಲ ಕಾದು ಉಪ್ಪುಂಡು ಅಂಚೆ ಅಂದೊಂದು ದಾಯ ಬತ್ತಿನ ಬಣ್ಣಗ ನಂಗೆ ಆ ಸಂಪತ್ತು ಬಣ್ಣಗ ನಮ್ಮ ಎಂಚಿನ ಮಣ್ಪದ ನಂಗೆ ಗೊತ್ತುಪ್ಪುಜಿ ಆ ಒಂಜಿ ಹಿನ್ನೆಲೆಡು ಈ ಒಂಜಿ ಗಾದೆ ಬೈದು ಕೊಡೊಂಜಿ ಗಾದೆ ಉಂಡು ಇತ್ತ 2-3 ದಿನ ಒಟ್ಟು ಬಾರಿ ದೊಂಬು ಇತ್ತ ದೊಂಬು ಪಿದಾಯಿ ಬಂಡ ನಂಗೆ ಗೊತ್ತಾಗ್ಬಿಡು ಆಯ್ತಾ ಖಾರ ಏತುಂಡು ಒಂದು ಐಕೊಂಜಿ ಗಾದೆ ಉಂಡು ಆಟಿದ ದೊಂಬುಗು ಆನೆದ ಬೆರಿಲ ಕೂಡ ಒಂದು ಆನೆದ ಚರ್ಮ ಬಾರಿ ಗಟ್ಟಿ ಐಕ್ ಆಕಂಡ ಪುರ ನಾಟುಜಿ ಆನೆದ ಚರ್ಮ ಐಕ್ ಬಡ್ದು ಅಂಕುಶ ಪಡ್ನೆ ಕೆಬಿಕ್ ಏನು ಬಗ್ಗ ಹೊಡ ಅಂಕುಶನೇ ಮಾಡುದು ಮೇಯ್ಕ್ ಆಕಂಡ ಐಕ್ ನಾಟುಜಿ ಆತ ದಪ್ಪ ಚರ್ಮ ಅಂಡ್ ಆಟಿದ ದೊಂಬುಗು ಐತ ಚರ್ಮಲ ಪುಡವಿಗೆ ಅಂಚಿನ ಖಾರ ಉಪ್ಪುಂಡು ಆಟಿದ ದೊಂಬು ಐನು ಆಟಿದ ದೊಂಬುದ ಖಾರ ಏತುಪ್ಪೊಡು ಬಂಡ ಏತುಂಡು ಕೇನೋಡಂಡ ಸಮಗಾರ ಅಡಗೆ ನೋಡಿಕೊಂಡು ಆಟಿದ ಚುಟಿ ಏತುಂಡು ದುಂಬುಪುರ ಊರುಡು ಸಮಗಾರ ನಕಲು ಚರ್ಮದ ಮುಟ್ಟುಗೊಳ್ಳು ಒಂದಿತ್ತೇರು ಆ ಮುಟ್ಟು ಪೊಳ್ಳೊಡ್ದಾಂಡ ಆ ಚರ್ಮನು ಹೂವ ಊರುಡು ಸೈತನ ಮುರ್ಗದ ಐತ ಚರ್ಮನು ಜಾರದು ಐನು ನುಂಗದು ಐಟು ಮುಟ್ಟು ಬೊಳ್ಳು ಒಂದಿತ್ತೇರು ಆ ಚರ್ಮ ನುಂಗೊಡ್ದಾಂಡ ಒಂದು 10 ದಿನ 15 ದಿನ ಬೋಡಿಗೆ ಅಂಡ ಆಟಿಡು ಆ ಚರ್ಮ 3-4 ದಿನದ ದುಂಬುಡೆ ನುಂಗುಡಿಗೆ ಪಂಡ ಆತು ಕಾರಪ್ಪುಂಡು ಅಂಚಾದ ಆಟಿದ ದುಂಬದ ಚುಟ್ಟಿನ ಸಮಗಾರ ಅಡಕೆ ನೋಡು ಇಂಜನ ಬೇತೆ ಬೇತೆ ಏತೋ ನಮ್ಮನೆದ ಗಾದೆಲು ಆಟಿದ ಬಗೆಟ್ಟುಂಡು ಪೂರ ಹಿರಿಯಾಕಲು ಬಾರಿ ಮಂಡ ಖರ್ಚು ಮಾಡ್ತದೆ ಕಟ್ಟದ
ಅಂಚಿನ ಗಾದೆಗಳು ನನ್ನ ಆಟಿಡು ಒಂಜಿ ಬಾರಿ ಎಡ್ಡೆ ಸಂಪ್ರದಾಯ ಉಂಡು. ಆ ವರ್ಷ ಮದ್ಮಾಯಿನ ಪುಣ್ಣನು ಅಪ್ಪೆಲ್ಲಡೆ ಗಡಪುಣ್ಣಂಚಿನ ಒಂಜಿ ಅಪ್ಪೆಲ್ಲಡೆ ಗಡಪುಣ್ಣಂಜಿ ಕಟ್ಟು ಆಟಿದಮ್ಮನ ಪಾಡ್ದು ಆಟಿಕೊಳ್ಳೆರೆ ಬೋಪುಂಡೆ ಅಂದು ಒಂದು ದಯ ಕಟ್ಟು ಬತ್ತನ ಬಣ್ಣಗ ಒಂದು ಪೂರ ಹೆಚ್ಚಿನ ಇಲ್ಲುಳು ಪೂರ ಬೆನ್ನಿದ ಇಲ್ಲುಳು ವರ್ಷ ಇಡೀ ಬೆನ್ನಿ ಇಪ್ಪುಂಡು ಆಟಿ ಒಂಜಿ ತಿಂಗಳು ಪುರ್ಸೊತ್ತು ಅಪ್ಪ ಇಡೀ ಕಣ್ಣನ್ನಿಲ್ಲ ಬೆಂದದು ಅಲೆಗಳ ಜೀವ ಅಂತ ಬಚ್ಚಿದುಪ್ಪುಂಡು ಒಂಜಿ ತಿಂಗಳು ಅಪ್ಪನಿಲ್ಲ ಕೊಳ್ಳದು ಎಡ್ಡೆ ಅಪ್ಪನ ಅನುಪಾನೋಡು ಅಂತ ಎಡ್ಡೆ ಆವಡು ಬಂಡದು ಎಡ್ಡೆ ಜೀವಡು ಪುಷ್ಟಿ ಆವಡು ಬಂಡದು ಆ ದೃಷ್ಟಿಡು ಪೊಣ್ಣನು ಅಪ್ಪೆಲ್ಲೆಡೆ ಕಡಪಡು ಅತ್ತಂದ್ರೆ ಆನು ಪೊಣ್ಣು ಆಟಿಡು ಒಂಜಾಯರ ಬಲ್ಲಿ ಇದು ಮನ್ಪೇರು ನೆಕ್ಲೊಂಜಿ ವೈಜ್ಞಾನಿಕ ಹಿನ್ನೆಲೆ ಉಂಟು ದಾಯೆಂದು ಪಂಡ ಆಟಿಡು ಆನು ಪೊಣ್ಣುಗಳು ಒಂಜಾಂಡ ಅಕ್ಕಳು ಪಗ್ಗು ಬೇಷ ಬರ್ಪುಣ ಸಮಯ ಪೆದ್ವೇರು ಅಪಗ ಸಾಧಾರಣ ಮಾರ್ಚ್ ಏಪ್ರಿಲ್ ಸಮಯ ಭಾರಿ ದೊಂಬು ನೀರದ ತಾಪತ್ರಯ ಉಪ್ಪುಂಡು ಪೆದ್ಮೆದಿಗೆ ಬಂಗಾವು ನೀರದ ತಾಪತ್ರಯ ನೀರು ಬೋಡು ನೀರು ತಾಪತ್ರಯ ಉಪ್ಪುಂಡು ಇಂಚಿನ ಮೂರ ಗೇನು ದೀವೊಂದು ಈ ಪೊಣ್ಣನು ಆಟಿಡು ಒಂಜಿ ತಿಂಗಳು ಅಪ್ಪೆಲ್ಲೆಡೆ ಕಡಪುಂಡು ಜನ್ನಿ ಕಟ್ಟು ಆಟಿ ತಿಂಗಳು ರಂಕ್ ಬೆತ್ತದಾಳ ಬೇಲಪ್ಪುಜಿ ಬೆನ್ನಿದ ಬೇಲಪ್ಪು ಮುಗಿದಪ್ಪುಂಡು ಪುರ್ಸೊತ್ತು ದಿನಕ್ಕಳು ಪಿದಾಯಿಡ್ದ ಕೀರಿಗುಟ್ಟದ ಬರ್ಪುಣಂಚಿನ ಬರ್ಸ ಓಟ್ಲ ಪಾಯರಾಪುಜಿ ನಂಗೆ ಅಪಗ ದಿನ ಬೊರ್ತು ಬೋಡ್ದಂಡ ಗೊಬ್ಬುಂಡು ಅಪಗ ಆಟಿಡಿತನ ಗೊಬ್ಬು ಚೆನ್ನದ ಗೊಬ್ಬು ಆಟಿದ ಸುರುತ್ತಾನಿ ಚೆನ್ನದ ಮನೆ ಅಟ್ಟೊಡ್ಕೊಂಡು ಐನು ತಿರ್ತದಿಂದ ಬೊಕ್ಕೈನ ಆಟಿ ಅಕೇರಿಗೆ ಕೂಡ ಅಟ್ಟೊಡ್ಬಾಡ್ನು ಈ ಆಟಿ ಒಂಜಿ ತಿಂಗಳು ಚೆನ್ನದ ಗೊಬ್ಬುಂಡು ನೆಟ್ಲ ಬಾರಿ ನಿಷೇಧಗಳು ವಿಧಿ ನಿಷೇಧಗಳು ಉಂಡು ಚೆನ್ನೆಡು ಮೆಗ್ದಿ ಪಲ್ಲಿ ನಕ್ಲು ಗೊಬ್ಬೆರಬಲ್ಲಿ ಕಂಡನ್ನು ಬಿಡದಿ ಗೊಬ್ಬೆರಬಲ್ಲಿ ಜನಪುರ ನಿಷೇಧಗಳು ಐಕ್ಲ ಹಿನ್ನೆಲೆ ಉಂಡು ಮೆಗ್ದಿ ಪಲ್ಲಿ ನಕ್ಲು ದಾಯ ಗೊಬ್ಬೆರಬಲ್ಲಿ ಬಂದಾಗ ನಿಕ್ಲು ಸಿರಿನ ಕತೆ ಕೇಳಿದುಪ್ಪಾರು ಸಿರಿನ ಮಗಳು ಸೊನ್ನೆಗೆ ಮದ್ಮೆ ಅದು ಮಸ್ತ್ ಸಮಯ ಆಡಲ ಅಲ್ಲಿ ಬಂಜಿನಾಳ ಆಪುಜಾರು ಅಪ್ಪಗ ಅಲ್ಲಿ ಬೆಮ್ಮೆರೆಗೆ ಪರಕೆ ಬನ್ಪಾಳು ಯಾನು ಪೆದ್ದಿಂಡ ಬೆಮ್ಮೆರಿಗೆ ಪರಕೆ ಸಂದವೆ ಅಂದ ಇರುವೇರು ಜೋಕ್ಲು ಬಿಟ್ವೇರು ಹಬ್ಬಗ ಹಬ್ಬಕ್ಕ ದಾರಾಗ ಪರಕೆ ಬುಟ್ಟುಜೇರು ಮಲ್ಲಾಪೇರು ಜೋಕ್ಲು ಮಲ್ಲಾನಗಲ ಬೆಮ್ಮೇರು ಬೆತೆ ಬೆತೆ ರೂಪೋಡು ಬತ್ತದ ಅಕ್ಳಿಗೆ ಎಚ್ಚರಿಕೆ ಕೊಡ್ಪೇರು ಅದಕ್ಕೆಲ್ಲ ಪರಕೆ ಬಾಕಿ ಉಂಡೋದು ಮಕ್ಕಳೇನು ಏನೋದೇ ತೊಳಜೇರು ಕಡೆಕ್ ಮದ್ಮೆ ಪೊಂಜೋಕ್ಲಿಗೆ 2 ಜನಕ್ಲ ಮದ್ಮೆದಿ ಗಂಟೆ ಹಾಕೊಂಡು ಮದ್ಮೆದಿ ಗಂಟೆ ಆನಾಗ ಈ ಅಪ್ಪೆ ಅಮ್ಮೆ ಸೊನ್ನೆನ ಕಂಡನಿಲ್ಲ ಮದ್ಮೆಗೆ ಹೇಳಿಕೆ ಕೊರ್ರೆ ಬೋಪೇರು ಅಪ್ಪಗಳ ಸಾದಿರು ಬೆಮ್ಮೇರು ಬ್ರಾಹ್ಮಣ ರೂಪೋಡು ತಿಕ್ಕುವೇರು ತಿಕ್ಕದು ಬಂಪೇರು ಈಗ ಜೋಕುಲ್ಲ ಪರಕ್ಕೆ ಬೆಮ್ಮೆರಿಗೆ ಬಾಕಿ ಉಂಡತ್ತ ದಾಯಸ ಬುಟ್ಟಿ ಜರನ್ ಅಪ್ಪಾಗ ಅಕ್ಕಳು ಬ್ರಾಣಾಗಿ ಬಾಯಿಗೆ ಬತ್ತಲೆಕ್ಕ ನೆರೆದು ಪೆರಗಡಪರು ಒಬ್ಬರು ಎಂಕ್ಲೆ ಗೊತ್ತುಂಡು ಈ ಬರೋಡು ಇಜ್ಜಿ ಬಂಡದು ಇಲ್ಲಿ ಪೆರಗಡಪಡುವೇರು ಬೆಮ್ಮೆರೆ ಕೋಪ ಹೊರಪುಂಡು ಕೋಪ ಹೊತ್ತದು ಅವೇ ಬ್ರಾಹ್ಮಣ ವೇಸೋಡು ಅಕ್ಳು ಇಲ್ಲಡೆ ಬರ್ಪೇರು ಸೊನ್ನೆ ಹಬ್ಬಗದ ಅರಗಣ ಇತ್ತನಂಚನ ಇಲ್ಲಡೆ ಮತ್ತದು ಅಕ್ಳ ಚೆನ್ನಗೊಬ್ಬೆರೆ ಉಮೇದು ಕೊರ್ಪೇರು ಅಟ್ಟೋಡು ಚೆನ್ನದ ಮನೆ ಉಂಡು ದೆಪ್ಪಲಿ ಎಟ್ಟು ಚೆನ್ನಗೊಬ್ಬಲೆ ಎಂದು ಮೆಗ್ದಿ ಬಲಿ ನಕ್ಲು ಚೆನ್ನಗೊಬ್ಬದು ಮಾತ ಗೊಬ್ಬುಡ್ಲ ಮೆಗ್ದಿಗೆಂದುವಳು ಅಪ್ಪಗ ಪಲಿಗೆ ಕೋಪ ಬರ್ಪುಂಡು ಆಳು ಮೆಗ್ದಿಗೆ ಅವೇ ಚೆನ್ನದ ಮನೆ ಹಾಕಿದ ಮೆಗ್ದಿನ ಕೆರ್ಪಾಳು ಕೆರ್ದು ಎಡ್ದು ಬಕ್ಕಾಲೆ ಪೋಡಿಗೆ ಹಾಕೊಂಡು ಆಳು ಆ ಪುನೋನು ಜಾಲ್ಡ್ ಇತ್ತರ ಗುವೇಲ್ಗೆ ಪಾಡ್ದು ಆಳು ಅವೇ ಗುವೇಲ್ಗೆ ಬೂರ್ದು ಆಳು ಸೈಪಾಳು ಅಂಚಾದು ಐದು ಬಕ್ಕ ತುಳುನಾಡು ಆಣುಲು ಮೆಗ್ದಿ ಪಲಿ ಚೆನ್ನ ಗೊಬ್ಬರ ಬಲ್ಲಿ ಬರ್ಪುಂಜಿ ನಿಷೇಧಗಳು ಕಂಡನ್ನು ಬಿಡದಿ ಗೊಬ್ಬರ ಬಲ್ಲಿಂದಲ ಉಂಡು ಐಕ್ಲ ಒಂದು ಪಾರ್ದನ ಬಲಜೈ ಮಾಣಿಗ ಬರ್ಪುಂಜಿ ಪಾರ್ದನ ಉಂಡು ಐಟ್ ಕಂಡನಿ ಬಿಡದಿ ಚೆನ್ನ ಗೊಬ್ಬದು ಎಂಚಿನ ಅನಾಹುತಾನ ಎಂಚಿನ ದುರದ್ಧ ಆಂಡು ಬರ್ಪುಂಜಿ ಕತೆ ಆಜಿ ಪಾರ್ದನ ಉಂಡು ಕಂಡನಿ ಬಿಡದಿ ಗೊಬ್ಬದು ಐಟ್ ಬಡದಿಯ ಗೆಂದುನು ಆಳು ಕಂಡನಿ ಕೋಪ ಹೊತ್ತದು ಅಲ್ಲಿಗೆ ಪೆಟ್ಟುಬಾಡ್ನು ನೋಪುನು ಆಳು ಅಪ್ಪೆಲ್ಲಾಡೆ ಬೋಪುನು ಇಂಚಿನ ಕತೆ ಉಂಡು ಐದು ಬಕ್ಕ ಅಂಬಿಯಾಗ ಬಾರಿ ಬೇಜಾರಾಪುಂಡು ಆಳು ಹೋದ ವರ್ಷಗಟ್ಟಲೆ ಅಪ್ಪೆಲ್ಲಾಳ್ಗೊಳ್ಳುವಾಳು ಬಕ್ಕ ಅಂಬಿ ಜುಮಾದಿಗೆ ಬರಕ್ಕೆ ಉಂಟೆ ಎನ್ನ ಬಡದಿ ಇಲ್ಲಡೆ ಬತ್ತಲ್ನಾಂಡ ನಿಕ್ಕ ದರಿಗೊಟ್ಟದು ನೇಮ ಗುರುಪೆ ಬಂಡದು ಅಲ್ಲಿ ಮೇ ಅಂಗಸಂಗ ಮನ್ಪಣಿಕ ದುಂಬು ಯಾನು ದರಿಗೊಟ್ಟದು ನೇಮ ಗುರುಪೆ ಹೊಡೆದು ಜುಮಾದಿಗೆ ಬರಕ್ಕೆ ಬಂಟೆ ಅಲೆಗೆ ಅವಳು ಸ್ವಪ್ನಡ್ ತೋಜುಂಡು ಕನ್ನಡ ತೋಜುಂಡು ಜುಮಾದಿ ಉಮೇದು ಬಿಟ್ಟ ಉಂಡು ಎಲ್ಲ ಕಣ್ಣನಿಲ್ಲಡೆ ಪೋಲ ಅಂದು ಆಳು ಮಣದಲ್ಲಿ ಕಣ್ಣನಿಲ್ಲಡೆ ಬರ್ಪಾಳು ಇಂಬೆ ಕಣ್ಣು ಬಡದಿ ಬತ್ತನ ಕುಸಿಟ್ಟು ಅಲ್ಲೇನು ಅರ್ಕದು ಬತ್ತದು ಮಣದಲ್ಲಿ ರಾತ್ರಿ ರಾತ್ರಿ ಇರುವೆಲ್ಲ ಒಂಜಾಪೇರು ಪರಕ್ಕೆಂಬೆ ಮರತು ಓದುಕೊಂಡು ಮಣದಲ್ಲಿ ಲಕ್ಕಣಗ ಆಳು ಪಿದೈ ಬಣ್ಣಗ ಮಿತ್ತಡ್ಡೆ ಕೊಳ್ಪುಡು ತಿರ್ತಡ್ಡೆದ ಅಂಟುಂಡು ತಿರ್ತು ಬೂರುವಳು ಬೋರ್ದು ಕರುನೆತ್ತೆರು ಕಕ್ಕದು ಅವಳು ಸೈಪಾಲು ಅಂಚಾದು ಕಂಡನ್ನು ಬಿಡದಿಲ್ಲ ಚೆನ್ನ ಗೊಬ್ಬರ ಬಲ್ಲಿ ಬಂದ್ಬಿಡ ನಿಷೇಧ ಬೈದಲ್ಲಿ
ಉಳು ಪಾಡ್ದಿರು ಸ್ವಚ್ಛ ಮನೆ ಸ್ವಾಭಿಮಾನಿ ಕುಟುಂಬ ಒಂಜಿ ಎರಡು ಬುಕ್ಕುಲ ಬುಡುಗಡ ಆಂಡಿ ನಮ್ಮ ಹಿರಿಯಕ್ಳಿಗೆ ಒಂದು ಇಂಚೆ ಭಾವತ್ತಿನ ಪರಿಕಲ್ಪನೆ ಅಂದ್ರೆ ನಮ್ಮ ಹಿರಿಯಕ್ಳಿಗೆ ಈ ಪರಿಕಲ್ಪನೆ ದುಂಬೆ ಇತ್ತು ಅಂಡ್ ಅಕ್ಳಿಗೆ ಪ್ರತಿ ತಿಂಗಳು ಪ್ರತಿದಿನ ಇಲ್ಲಿನ ಸ್ವಚ್ಛದಿಯರೆ ನಿರ್ಮಲದಿಯರೆ ಪುರುಸತಿ ಇದ್ದಾಂಡು ಐಕೆ ಅಕ್ಳು ತಿಂಗಳು ಆಟಿಡು ಒಂಜಿ ದಿನ ಈ ನಿರ್ಮಲದ ಏರು ಒಂಜಿ ದಿನದ ಇತ್ತೀರಿ ಆಟಿ ಬಿದಾಯಿ ಬಾಡ್ನು ಆಟಿ ಬಿದಾಯಿ ಬಾಡ್ನು ಒನ್ಪೇರು ಆಟಿ ಬಿದಾಯಿ ಬಾಡ್ನು ಒಣ್ಣಾಗ ದುಂಬುಪುರ ಇತ್ತ ಲೆಕ್ಕ RCC ಇಲ್ಲತ್ತು ಉಳಿತ ಇಲ್ಲು ಓಡ್ದಿಲ್ಲು ಪ್ರತಿ ಇಲ್ಲೆಲ್ಲ ಅಟ್ಟೊಪ್ಪುಂಡು ಮುಡಿಪುರ ಅಟ್ಟೊಡುಪ್ಪುಂಡು ಬೇತನಕ್ಕೆ ಬುಡ್ಚಾದ ಸಾಮಾನು ಬರೋದು ಅಟ್ಟೊಡ್ಬಾರ್ದುಪ್ಪು ಇಡೀ ವರ್ಷದ ಕರಿ ಬಲೆಪುರ ಮಾಡುಡುಪ್ಪುಂಡು ಕುಬಲ್ಡುಪ್ಪುಂಡು ಅಟ್ಟೊಡುಪ್ಪುಂಡು ಐನು ಪೂರ ಅರ್ಥದ ಕ್ಲೀನ್ ಮಾಡ್ತದೆ ಮಕ್ಕಳು ಕಲ್ಲೆ ಬಂಡ ಮುಡಿನ ದೊರೆತದು ಆ ಕಲ್ಲೆ ನೋಡಿದ ಕಲ್ಲೆ ಬಂಡ ಖಾಲಿ ಮುಡಿ ಹರಿದ ತಿಳಿದು ಕೊರಿಯಕ್ಕೆ ಕಲ್ಲೆ ಅದು ಮಾಡ್ತಾರೆ ಆ ಕಲ್ಲೆಡು ಪೂರ ಅವಳೇ ರಾಶಿ ಬಾರ್ದು ಒಂಜಿ ಏಳೆಡು ಮಾವ ಕಲ್ಲೆ ಬಿರಿ ಉಪ್ಪುಂಡು ಅವಳು ಅಟ್ಟೋಡು ಐನು ಪೂರ ಕುಡ್ಪುರು ಕುಡ್ತದು ಸಾಧಾರಣ ಒಂಜಿ 2-3 ಸೇರು ಹರಿಯಾಡ್ಲ ಆ ಕಲ್ಲೆಡು ಉಪ್ಪುಂಡು ಮಾತ ಕಲ್ಲೆ ಕುಡ್ತುಂಡ ಅವಳು ಒಂಜಿ ಲಾಭನೇ ಅಂಚ ಅದು ಐದು ಪಕ್ಕ ಈ ಬಡ್ಚದ ಸಾಮಾನ್ಯ ಬರ್ದು ಇದಾಗಿ ಬಾಡುವರು ಒಟ್ಟು ನಿರ್ಮಲ ಮಾಡ್ಬೋದು ಅಂಚ ಅದು ಈ ಸ್ವಚ್ಛತೆ ಪರಿಕಲ್ಪನೆ ನಮ್ಮ ಹಿರಿಯಕ್ಲೆ ಅಪಗನೆ ಇತ್ತು ಇತ್ತೆ ಏನು ಬಾರಿ ನಮ್ಮ ಸೀನಶೆಟ್ಟರು ಕೃಷ್ಣಮುರಳಿಯರು ಮಕ್ಕಳು ಸೇರಿದು ಇಡೀ ನಮ್ಮ 5 ಗ್ರಾಮಡು ಏನು ಪ್ರಚಾರ ಮಾಡ್ತಂದುಳ್ಳೇರು ಮುಳ್ಳತ್ ಮುರಾಣಿ ಅವಳು ಜನಶಿಕ್ಷಣ ಟ್ರಸ್ಟ್ ಇಡ್ಲ ಇಂಚಿನ ಬುಕ್ ಮಾತಿರ್ಲ ಉಪಾಟಿಗಳ ಶಾಲೆ ಜೋಕ್ಲು 500 ಜೋಕ್ಲು ಇಂಚಿನ ಒಂಜಿ ಪ್ರಮಾಣ ಪತ್ರ ಮಂತದು ಬುಕ್ ಮಂತದೇರು ಪಂಡ ಏನಾನು ಇಡೀ ಸಮಾಜಕ್ಕೂ ಮುಖ್ಯ ಪುಟ್ಟ ಒಂದುಳ್ಳೇರು ಅಂಚ ಅದು ಭವಿಷ್ಯದ 2-3 ವರ್ಷ ಬಂದಾಗ ಇಡೀ ನಮ್ಮ ಒಂದು 4-5 ಗ್ರಾಮ ಸ್ವಚ್ಛ ಗ್ರಾಮ ಸಾಧ್ಯತೆ ಉಂಟು ಇಡೀ ನಮ್ಮ ದೇಶೋಡೆ ಸ್ವಚ್ಛ ಗ್ರಾಮ ಅಂತ ಬಂದು ಹೊಗರ್ತ ಬೇರೆ ಸಾಧ್ಯ ಉಂಟು ಅಂಚಾದ ನಿಂಜ ಪಾತೆರುಜಿ ಸಮಯ ಹೆಚ್ಚದೆ ತೊಂಡೆದೋಡು ಇಂಚಿನ ಒಂಜಿ ಆಟಿದ ಕೂಟನು ನಮ್ಮ ಊರುಡು ಅವಳವಳು ಮಲ್ಪೋಡು ಆಟಿದ ಬಗ್ಗೆ ಜ್ಞಾನ ಬಿಟ್ಟವಳು ಜನಗಳಿಗೆ ನಮ್ಮ ಹಿರಿಯಕ್ಲಿ ಎಂಚ ಆಟಿನ ಒಂಜಿ ತಿಂಗಳು ಕರಿತದೇರು ಇತ್ತರಂಗೆ ಅನುಕೂಲ ಆಡಲ ಆ ನಮ್ಮ ದುಂಬು ಬತ್ತನ ಹಿರಿಯಕ್ಲು ಬತ್ತನ ಆ ಬಂಗು ನಮ್ಮ ಮರಪೆರವಲ್ಲಿ ಪಂಡದು ನೀರು ಜೋಕ್ಲಿಗೆ ನಿಜವಾದ ಜೋಕ್ಲಿಗೆ ಈ ವಿಷಯ ನಮ್ಮ ತಿರುಪುಣಂಚಿನ ಬೇಲೆ ಮಲ್ಪೋಡು ಪಂಡೊಂದು ಎಂಕ್ ಈ ಒಂಜಿ ಲೇಸುಡು ಎನ್ನಗೆ ನೋಡಿತ್ತನ ಕೆಲವು ವಿಷಯಗಳು ನಿಕ್ಲಿಗೆ ದಾಂಟಾಯರೆ ಪ್ರಯತ್ನ ಬತ್ತೆ ಎಲ್ಲ ತಪ್ಪು ಉಪ್ಪು ಪಂಡನಿಟ್ಟು ಮಾಪ್ ಮಲ್ಪಲೆ ಪಂಡೊಂದು ಎಂಕಿ ಒಂಜಿ ಲೇಸುಡು 2 ಪಾತ್ರೆ ಅವಕಾಶ ಕೊರನ ಈ ಪಂಚಾಯತ್ದ ಸಂಬಂಧಪಟ್ಟ ಮಾತೆರೆಗಳ ಸ್ವಲ್ಪ ಸಂದಾದ 2 ಪಾತ್ರೆ ಅಂತ ಸಂವಾದಡು 100 ಜನಕ್ಕೆ ಎಂದೆಲ್ಲ ಪ್ರಶ್ನೆಗೆ ಲೈಕ್ 100 ಉತ್ತರ ಕೊರಪನ ಸಾಮರ್ಥ್ಯ ಎತ್ತಿನಾರು ಇಲ್ಲಿ ಮಾತ್ರ ನಂಗೆ ಹೊರ್ತಿಜ್ಜಿ ಐಕೋಸ್ಕರ ದುಮ್ಮಗೆ ನೇರವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗೆ ಆಗಮಿಸುವ ಪ್ರಶಾಂತ್ ಕಾಜವ್ ಸರ್ ಇದೀಗ ನರಿಂಗಾನ ಕಂಬಳ ಸಮಿತಿ ಈ ನರಿಂಗಾನ ಗ್ರಾಮಕ್ಕೆ ಹೆಸರು ಕೊಡಲು ಕಾರಣಕರ್ತರು ನರಿಂಗಾನ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಒಟ್ಟು ತಂಡ ನರಿಂಗಾನ ಗ್ರಾಮದ ಕೀರ್ತಿಯನ್ನು ಇವತ್ತು ಎತ್ತರಕ್ಕೆ ಶಿಖರಕ್ಕೇರಿಸಲು ಕಾರಣರು ನಮ್ಮ ಪ್ರಶಾಂತ್ ಕಾಜ್ ಅವರು ಕೊಡುಗೈ ದಾನಿ ಯಾವುದೇ ಕಾರ್ಯಕ್ರಮದಲ್ಲಿ ಒಬ್ಬ ಅಧ್ಯಕ್ಷನಾದವ ಕಾರ್ಯದರ್ಶಿಯಾದ ಪ್ರಧಾನ ಕಾರ್ಯದರ್ಶಿ ಅವರು ಮುಖ್ಯವಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಯಾವುದಕ್ಕೂ ಅವರು ಭಯ ಪಡಬಾರ್ದು ಹೆದರಬಾರ್ದು ಹಿಂಜರಿಬಾರ್ದು ಈ ಒಂದು ಧೈರ್ಯ ಆ ಧೈರ್ಯದ ಕಾರಣ ನರಿಂಗಾನದ ಕಂಬಳ ನಮ್ಮನ್ನ ಬಹಳ ದೊಡ್ಡ ಎತ್ತರಕ್ಕೆ ಶಿಖರದ ಮಟ್ಟಿಗೆ ಮುಟ್ಟಿಸಿದೆ ಗ್ರಾಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಉದ್ಯಮಿಗಳು ಜಿಲ್ಲಾ ಕಂಬಳ ಸಂಘದ ಉಪಾಧ್ಯಕ್ಷರು ಇದೀಗ ಮುಂದಿನ ಜನವರಿಯಲ್ಲಿ ಮತ್ತೆ ಕಂಬಳ ಆಗಲಿದೆ ಗ್ರಾಮಕ್ಕೆ ಹೆಸರು ತಂದಂತ ಪ್ರಶಾಂತ್ ಕಾಜ್ ಸರ್ ಇದೀಗ ನಿಮ್ಮಿಂದ 2 ಮಾತುಗಳು ಆಟಿಡೊಂಜಿ ದಿನದ ಈ ಕಾರ್ಯಕ್ರಮದ ಲೇಸಿಡಿತನಂತ ಮಿತ್ತರು ಮಾಡಿತನಂತ ಮಾತ ಮಾಧ್ಯಮಣ್ಯ ಗಣ್ಯರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತದೆ ಒಂದು ರೂಪರೇಷೆ ಕೊರಡು ಬಂದ್ಬಿಡ ಇರಾದ ಬರ್ತದೆ ಈ ಊರ್ದ ಪೂರ ಕಾರ್ಯಕರ್ತರನ್ನ ಪೂರಲ್ಲಿ ಎತ್ತದ ಪಂಚಾಯತ್ ಸದಸ್ಯರನ್ನ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಬೊಕ್ಕ ಆಯ್ತೊಟ್ಟಿಗೆ ಬೇತೆ ಬೇತೆ ಇಲಾಖೆ ಐದಲ್ಲ ಹೆಚ್ಚಾದ ಈ ಪಂಚಾಯತ್ ಬಂದ್ಬಿಡ ಕಾರ್ಯನಿರ್ವಹಣಾ ಅಧಿಕಾರಿ ಬಂದ್ಬಿಡ ಪಂಚಾಯತ್ ಗೊಂಜಿ ಶಕ್ತಿ ಕೊರ್ಪಣಂಚಿನ ವ್ಯಕ್ತಿ ಇನಿ ಶಕ್ತಿ ಕೊರ್ಪಣಂಚಿನ ವ್ಯಕ್ತಿನ ಕೊನತದ ಇನಿ ದೀಪ ಪ್ರಜ್ವಲನ ಮಲ್ತದ ಇನಿ ಎಂಗೆಲ್ಲ ತಾರಾಯ್ದ ಕೊಂಬನು ಓಪನ್ ಮಲ್ತದ ಐತೊಟ್ಟಿಗೆ ಸ್ವಚ್ಛ ಭಾರತ್ ಪನ್ಪುರ ಸ್ವಚ್ಛ ಗ್ರಾಮ ಪನ್ಪುರ ಅಭಿಯಾನದ ಪುಸ್ತಕದ ಮುಖೇನ ಇನಿ ಗೌರವ ಮಲ್ಪುರಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತಿರಂಚಿನ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ನರಿಂಗಾನ
ನವಾಜ್ ನರಿಂಗಾನ ಒರಿ ಮುಸ್ಲಿಂ ವ್ಯಕ್ತಿ ಇನ್ನು ಚಂದ್ರಾಸ್ ಕಲಂತೂರು ಭಾರಿ ಆತ ಅರ್ಥಗರ್ಭಿತವಾದ ಪಂಡೇರು ಇನಿ ಆಟಿ ಬಂಡೆಂಚಿನ ನಮ್ಮ ಹಳ್ಳಿ ಬಂಡೆಂಚಿನ ಬುಳೆ ಬಂಡೆಂಚಿನ ಸಾಗೋಳಿ ಬಂಡೆಂಚಿನ ತಿಂಡಿ ತಿನಸಿಂಚ ಪಂಪನ ಪೂರ ವಿಚಾರನು ಭಾರಿಯಾತ್ ಅರ್ಥಪೂರ್ಣವಾದ ಜನಕ್ಲೆಗೆ ಗೊತ್ತಾಪಿಲಕಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪನ ಏಕೈಕ ವ್ಯಕ್ತಿ ಇತ್ತಂದಾಂಡ ಎಂಗಡ ಮುಡಿಪು ಬ್ಲಾಕ್ ಇತ್ತಂದಾಂಡ ಚಂದ್ರಾಸ್ ಕಲಂತೂರು ಪಂಡ ತಪ್ಪ ಒಂದು ಏನ್ ಏಪಲ ಪನ್ಪೆ ಹೆಂಗ ಗೊತ್ತು ಜಾಣ ಅಧ್ಯಕ್ಷರ ಮೆರನ್ ಲೈದರಂದು ಇದಂಡ ಅರೆಗೆ 1 ಗಂಟೆ ಅಟ್ಲೀಸ್ಟ್ 1 ಗಂಟೆ ಅಂಡಲ ಅಧಿಕಾರಿ ಅವರು 1 ಗಂಟೆ ಕೊಡಬೇಕು ಅವರಿಗೆ ಗೊತ್ತಿಲ್ಲದ ವಿಚಾರ ಇಲ್ಲ ಇವತ್ತು ಈ ವಿಚಾರವನ್ನು ನಿಮ್ಮ ಮುಂದೆ ಕನ್ನಡದಲ್ಲಿ ಕೂಡ ಮಾತಾಡುವಷ್ಟು ಶಕ್ತಿವಂತ ಯುಕ್ತಿವಂತ ಬಲವಂತ ಬುದ್ಧಿವಂತ ಯಾಕೆ ಹೇಳಿದ್ರೆ ಅದು ಇವತ್ತು ಇದನ್ನು ತುಳುವಲ್ಲೇ ಮಾತಾಡಬೇಕು ಈ ಆಟಿಡೊಂಜಿ ದಿನ ಅಂತ ಮಾಡುವಂತ ಕಾರ್ಯಕ್ರಮ ಇದು ತುಳುವರಿಗೆ ಬಿಟ್ಟಂತ ವಿಚಾರ ಆ ತುಳುವರಿಗೆ ಬಿಟ್ಟಂತ ವಿಚಾರವನ್ನು ಇನ್ನೊಂದು ಬೇರೆ ಒಂದು ಕಡೆ ಮಂಗಳೂರಲ್ಲಿ ಹೋದ್ರೆ ಎಲ್ಲವನ್ನು ತುಳುವಲ್ಲಿ ಹೇಳಿದ್ರೆ ಅದು ಸಮರ್ಪಕವಾಗಿ ವ್ಯಕ್ತಿಗಳಿಗೆ ಮುಟ್ಟುವುದಿಲ್ಲ ಆದ್ರಿಂದ ಮಧ್ಯದಲ್ಲಿ ಆದ್ರೂ ಕನ್ನಡದಲ್ಲಿ ಮಾತಾಡಬೇಕು ಮಾತಾಡಿದಾಗ ಕನ್ನಡದಲ್ಲಿ ತುಳು ಗೊತ್ತಿಲ್ಲದವರಿಗೆ ಕನ್ನಡ ಗೊತ್ತಾಗುತ್ತೆ ಆದ್ರಿಂದ ಅವರಿಗೆ ಗೊತ್ತಿಲ್ಲ ಅಂತ ಅಲ್ಲ ಅವರಿಗೆ ಸಮಯದ ಅಭಾವ ಇರುವಾಗ ಯಾವತ್ತು ಅದನ್ನು ಒಂದು ವೈಭವೀಕರಣ ಮತ್ತು ಆಧುನಿಕತೆಗೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಲು ಕಷ್ಟ ಆಗುತ್ತೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದಿರಿ ತಾವು ನನ್ನ ಒಂದು ಸಜೆಷನ್ ತುಳುವಿನಲ್ಲಿ ನಾವು ಹಾಡು ಭಾಷೆಯಲ್ಲೇ ಮಾತಾಡಬೇಕು ಕನಂತೂರ ಇರು ಏಪ ಕೊರ್ಪರ್ನಲ್ಲ ತುಳುಟು ಇರ್ನ ಭಾಷಣ ಕೊರ್ಪರ್ದಂಡ ಅತ್ತಂಡ ಈ ಒಂಜಿ ನೆತ್ತ ಬಗ್ಗೆ ಅಧ್ಯಯನ ಕೊರ್ಪರ್ದಂಡ ಇರ್ ಬಾರ್ಕೂರ್ದ ತುಳುನು ಪತ್ತೊಂದು ಪಾತೆರ ಬಲ್ಲಿ ನಮ್ಮ ಈ ಜಿಲ್ಲೆದ ಈ ಊರ್ದ ಭಾಷೆದ ಪಾತ್ರೋಡು ಕೆಲವರು ಬರ್ಪೇರು ಪನ್ಪೇರು ವೇದಿಕೆ ಮತ್ತೊರ್ಮೆ ಬಲ್ಲೆ ಮಿತ್ತೊರ್ಮೆ ಬಲ್ಲೆ ಕೊಡ್ಚಿ ವೇದಿಕೆ ಇರ್ ಸಾಮಾನ್ಯ ಭಾಷೆ ಇಂಚ ಪಾತ್ರುಂಡು ಅವೇ ಪಾತ್ರೆಗ ಈ ಊರ್ದ ಜನಕ್ಲೆಗು ಪಕ್ವಾಪುಣು ಇನಿ ಬೇತೆ ಏನ್ ಕುಡ್ಲಾಡ್ತು ಅಂದ್ರೆ ನಮ್ಮ ಕುಡ್ಲಾಡ್ ಮಾತ ಪಾತ್ರೆನಗ ಈ ತುಳುನು ಬೇತೆ ರೀತಿ ಕೊಡೋದು ಪಾತ್ರೆ ನಮ್ಮ ಪಾತ್ರೆ ನಮ್ಮ ಅಪ್ಪೆಮ್ಮೆ ಕಲ್ಪೈನಂಚಿನ ತುಳು ಸಂಸ್ಕೃತಿ ತುಳು ಭಾಷೆಗೆ ಎತ್ತು ಉತ್ತರ ಕೊರ್ಪರ ಆತೆ ಪೊರ್ಲು ಮಲ್ತು ಕೊರಿಯಾರ ನಾಂಡ ಇರೇ ನನೊಂಚಿ ಕಡೆ ಉಪನ್ಯಾಸ ಕೊರ್ನಾಗ ಇರು ಜಾಗೃತವಾದ ಇನಿ ಪಾತೆನಟೀರ್ ಬೇತೆ ಬಾರ್ಕೂರದ ತುಳುನದು ಸಮುದ್ರ ಮಲ್ತಿಜಾರ ಹೆಂಗ್ ಬಾರಿ ಇಷ್ಟ ಅಂಡಿರ ಖುಷಿ ಅಂಡ್ ನನ್ನಲ್ಲಿ ಇರು ದುಂಬು ಬೋನಾಗ ಓಲು ಪಾತೆನ ಅವಕಾಶ ಕೊರ್ನಾಗ ನೀವು ಇದೇ ಭಾಷೆಯಲ್ಲಿ ಮಾತಾಡ್ಬೇಕು ಮತ್ತೊಬ್ಬರು ದೊಡ್ಡ ವಿಚಾರವನ್ನು ಮಾತಾಡ್ತಾರೆ ಅದು ಬಿಡಿ ಅದು ಅವರಿಗೆ ಬಿಟ್ಟ ವಿಚಾರ ನಾವು ಮಾತಾಡುವಾಗ ನಮ್ಮ ಊರಿನ ಸಂಸ್ಕೃತಿಯನ್ನು ಇಟ್ಕೊಂಡು ಮಾತಾಡಿದಾಗ ನಿಮ್ಗೆ ಗೌರವ ಬರುತ್ತೆ ಇದು ನನ್ನ ಅನಿಸಿಕೆ ಬಾಕಿಯವ್ರದ್ದು ವಿಚಾರ ಗೊತ್ತಿಲ್ಲ ನನ್ನ ಒಂದು ಕೃಷ್ಣ ಮುಲ್ಯರೇ ನನ್ನ ತಂದೆ ಆಡಿದ ಮಾತನ್ನೇ ನಾನು ಆಡಬೇಕು ವ್ಯಕ್ತಿತ್ವ ಮತ್ತು ಗುರುತತ್ವ ಮಾಡುವುದು ನನ್ನ ತಂದೆಯ ಭಾಷೆಯಲ್ಲೇ ಮಾತಾಡಬೇಕು ನನ್ನ ತಾಯಿ ಭಾಷೆಯಲ್ಲೇ ಮಾತಾಡಬೇಕು ಹೋದ ಕಡೆ ಬೇರೆ ಬೇರೆ ತುಳಿನಲ್ಲಿ ಮಾತಾಡಬಾರದು ಮಾತಾಡಿದಾಗ ಅದು ದಾರಿ ತಪ್ಪುವಂತ ವಿಚಾರ ಆಗುತ್ತೆ ಏನೇನಿ ಅಟ್ಟ ಬಂಡರು ಸೊಂಟ ಪೊಲಿಯುವ ವಿಚಾರ ಬಂಡರು ಪೂರ ಈ ಊರದ ಆಡು ಭಾಷೆ ಈ ಊರಿನ ಆಡು ಭಾಷೆಯಲ್ಲಿ ಮಾತಾಡಿದಾಗ ಅದು ಸಮರ್ಪಕ ಆಗುತ್ತೆ ಇದು ನನ್ನ ಅನಿಸಿಕೆ ಇದು ನೀವು ಎಲ್ಲಿ ಹೋದ್ರೂ ಆಗ್ಲಿ ಎಷ್ಟು ದೊಡ್ಡ ವೇದಿಕೆ ಆಗ್ಲಿ ನೀನು ಮಾತಾಡುವ ಅದೇ ರೀತಿಯಲ್ಲಿ ಮಾತಾಡಿ ಇನ್ನೂ ಎಷ್ಟು ಗೌರವ ಬರುತ್ತೆ ಇವತ್ತು ನವಾಜ್ ನರಿಂಗಾನ್ ರವರು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಈ ಕಾರ್ಯಕ್ರಮ ನೀವು ಪ್ರತಿ ವರ್ಷ ಮಾಡಬೇಕಿತ್ತು ಇಷ್ಟು ಸಣ್ಣ ವೇದಿಕೆಯಲ್ಲೆಲ್ಲ ಮಾಡೋದು ಖರ್ಚು ವೆಚ್ಚಗಳು ಬರುವಾಗ ಭರಿಸುವಷ್ಟು ಶಕ್ತಿ ಕೂಡ ಇದೆ ನಿಮಗೆ ಮಾಡಿಸುವಷ್ಟು ಶಕ್ತಿ ಕೂಡ ಇದೆ ಇದನ್ನು ನೀವು ಒಂದು ಬೇರೆ ಜಾಗದಲ್ಲಿ ಮಾಡಿಕೊಂಡು ಎಲ್ಲಾ ಜಾತಿ ಧರ್ಮವರನ್ನು ಕೂಡಿಸಿಕೊಂಡು ಮಾಡಿಸಬೇಕಿತ್ತು ಯಾಕಂತ ಹೇಳಿದ್ರೆ ಶ್ರೀನಿವಾಸ ಶೆಟ್ರೆ ಎನ್ನ ಇಲ್ಲಲ್ಲ ಬಾರಿ ಮಲ್ಲ ಸಾಗೋಳಿತ್ತೇನೆ ಎನ್ನ ಪಪ್ಪ ಒಂಜಿ 4 ಜೊತೆ ಎರು 2 ಜೊತೆ ಬೋರಿನ ಕಟ್ಟದೆ ದಪ್ಪ
ದಪ್ಪ ಅಂತಾರೆ ಎಂಕಿಲ್ಲ ಬಂಜಿ ಸಾಗೋಳಿದ ಕಂಡ ಒಂದೇ ದಿನ ಒಂದೇ ದಿನ ಒಂದು 2.5 ಎಕರೆ ಜಮೀನು ಒಂದೇ ಗದ್ದೆ ಒಂದೇ ದಿನ ನೇಜನ್ನು ತೆಗೆದು ನೆಟ್ಟಿ ಎಲ್ಲ ಒಂದು ಸಂಜೆ ಎಲೆಗೆ ಮುಗಿಸ್ತಾರೆ. ಆ ಭಾಗದ ಎಲ್ಲ ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ನಾವು ನೆಡುವಂತ ದಿನ ಬೇರೆ ಆ ಜಾಗದಲ್ಲಿ ಯಾರು ಕೂಡ ನೆಡ್ತಿರ್ಲಿಲ್ಲ. ಅವರಲ್ಲಿದ್ದ ಕೋನ ಆಗ್ಲಿ ದನ ಇದು ಎತ್ತು ಆಗಲಿ ಈ ಎತ್ತನ್ನು ತಂದು ನಮ್ಗೆ ಅದು 20 ಜೊತೆ 25 ಜೊತೆ ಇದೊಂದು ದೊಡ್ಡ ಒಂದು ಜಾತ್ರೆಯಾಗಿ ಆಗ್ತಿತ್ತು. ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವ ಇರಲಿಲ್ಲ. ಇನ್ನೊಂದು ವಿಚಾರ, ಇದು ನಿಮ್ ಬೇಕಾಗಿ ನಾನು ಕನ್ನಡದಲ್ಲಿ ಮಾತಾಡುದು. ಈ ನಮ್ಮಲ್ಲಿ ಭತ್ತ ಬೇಸಾಯ ಮಾಡುವಾಗ ನಾವು ಮನೆಯಲ್ಲಿ ಆಗ ಎಲ್ಲ ಈ ಭತ್ತವನ್ನು ಕುಟ್ಟಿ ಅದನ್ನು ಈಗ ಇವರು ಕಲ್ಲೆ ಅಂತ ಹೇಳಿದ್ರು, ಅದನ್ನು ಮುಡಿಯಾಗಿ ಮಾಡಿ ಅದು 48 ಸೇರಿನ ಒಂದು ಮುಡಿ ಮಾಡಿ ಅಟ್ಟದಲ್ಲಿ ಇಡ್ತಾ ಇದ್ರು. ಅದರ ಒಟ್ಟಿಗೆ ಈ ನಾವು ಭತ್ತವನ್ನು ಮನೆಯಲ್ಲಿ ಕುಟ್ಟು ಅದರಲ್ಲಿ ತುಂಡು ಹಾಕಿ ಬರ್ತದೆ, ತುಂಡಾರಿ ಅಂತ, ಅದಕ್ಕೆ ನಿಂಗಾಲ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅದು ನಾವು 4-5-10 ಮುಡಿಯವರೆಗೆ ಕಟ್ಟಿ ಇಡುವುದು. ಇವತ್ತು ಹೇಳಿದ್ರಲ್ಲ ಕನಂತೂರ್ ಅವರು ಆಟಿ ತಿಂಗಳಲ್ಲಿ ಈ ಅಷ್ಟಮಿ ಎಲ್ಲ ಬರ್ತಿತ್ತು. ಅಷ್ಟಮಿ ಬರುವಾಗ ಈ ತಿಂಗಳು ಬಾರಿ ಕಷ್ಟದ ದಿನ, ಹೆಚ್ಚಿನ ಮನೆಯಲ್ಲಿ ಅಕ್ಕಿ ಕೂಡ ಇರ್ತಿರ್ಲಿಲ್ಲ. ಅದರೊಟ್ಟಿಗೆ ಇವರು ಇನ್ನೂ ಒಂದು ಬಾಕಿ ಮಾಡಿದ್ರು, ಈ ಮಾವಿನಕಾಯಿನೆಲ್ಲ ಉಪ್ಪಿನೆಲ್ಲ ಹಾಕಿ ಅದರಲ್ಲಿ ಮತ್ತೆ ಅದನ್ನು ಇದು ನಮ್ಮ ಹಲಸಿನ ಹಣ್ಣು ಅದನ್ನು ಸಿಹಿ ಆಗುವ ಮೊದಲೇ ತೆಗೆದು ಭಾಗ ಮಾಡಿ ಉಪ್ಪಿನಲ್ಲಿ ಹಾಕಿ ಉಪ್ಪಡ ಬಚ್ಚಿಲ್ಲ ಅಂತ ಹೇಳ್ತಾರೆ. ಇಂಥವೆಲ್ಲ ವಿಚಾರವನ್ನು ಮಾಡೋದು ಇದು ಯಾಕೆಗೋಸ್ಕರ ಅಂತ ಹೇಳಿದ್ರೆ, ನಮ್ಮ ಊರಿನ ಪಕ್ಕದಲ್ಲಿ ಮುಸ್ಲಿಂ ಬಂದವರು, ಇನ್ನೊಂದು ಕಡೆ ಕ್ರಿಶ್ಚಿಯನ್ ಬಂದವರು, ಇನ್ನೊಂದು ಕಡೆ ನಮ್ಮ ಹಿಂದೂ ಬಂದವರು, ಇವರೆಲ್ಲ ಈ ಅಷ್ಟಮಿಯ ದಿನ ಬರ್ತಾ ಇದ್ರು ನಮ್ಮ ಮನೆಗೆ. ಇವತ್ತಿನ ಜಾಯಮಾನದಾಗೆಲ್ಲ ಆಗ ನಮ್ಮಂತವ್ರ ಮನೆಗೆ ಯಾವುದೇ ಅಲಕ್ಕಿಲ್ಲದೆ ಬರ್ತಾ ಇದ್ರು. ಮುಸ್ಲಿಂ ಬರ್ತಾ ಇದ್ರು, ಕ್ರಿಶ್ಚಿಯನ್ರು ಬರ್ತಾ ಇದ್ರು, ಹಿಂದೂ ಬರ್ತಾ ಇದ್ರು. ಈ ಅಷ್ಟಮಿ ದಿವಸ ನಾವು ಎಲ್ಲರಿಗೆ ಎರಡು ಸೇರು ಅಕ್ಕಿ, 1 ಸೇರು ಅಕ್ಕಿ ಈ ತಲಾ ಮಟ್ಟದಲ್ಲಿ ಕೊಟ್ಟು ಅವರಿಗೆ ಒಂದು ತೆಂಗಿನಕಾಯಿ ಮತ್ತೆ ಏನಾದ್ರೂ ಈ ಉಪ್ಪಡ ಬಚ್ಚಿಲು ಅದು ಇದಂತ ಹೇಳಿದ್ದನ್ನೆಲ್ಲ ಕೊಡುವಂತ ಒಂದು ವಾಡಿಕೆ ಇತ್ತು. ಈ ವಾಡಿಕೆ ಇರುವಾಗ ಅವರು ಖಾಲಿ ಬರ್ತಾ ಇರಲಿಲ್ಲ. ಇವತ್ತು ಎಲ್ಲ ನಮ್ಮ ಇದರಲ್ಲಿ ಸಿಗ್ತದೆ. ಇವತ್ತು ಹೇಳ್ತಾರೆ ನೆಕ್ಕಿಂಜನ ತಡಪೆ ಬಕ್ಕ ಕುರುವೆಗೆಲ್ಲ 5 ಕೆಂಜನ ಬರ್ಬೇಕಲ್ಲ, ಗೆರಸೆ ಇದೆಲ್ಲ ಇರ್ತಿರ್ಲಿಲ್ಲ. ಅವರಲ್ಲಿ ಒಂದು ಇದಿತ್ತು, ನಾನು ಖಾಲಿ ಬಂದು ಇವರಿಂದ 1 ಸೇರ 2 ಸೇರ ಅಕ್ಕಿ ತಕೊಂಡು ಹೋಗುದು, ಒಂದು ತೆಂಗಿನಕಾಯಿ ತಕೊಂಡು ಹೋಗುದು ಅದಷ್ಟು ಒಳ್ಳೇದಾಗುದಿಲ್ಲ ಅಂತ ಹೇಳಿ ಇಂಥ ಎಲ್ಲ ಸಾಮಾನನ್ನು ಇಟ್ಕೊಂಡು ಬರ್ತಾ ಇದ್ರು. ಈ ಮುಸ್ಲಿಂ ಬಾಂಧವರಿದ್ರು, ಅವರಲ್ಲಿ ಹಿಂದಿನ ಹೆಂಗಸರಲ್ಲಿ ನವಾಜ್ರಿಗೆ ಗೊತ್ತುಂಟು, ಈ ಸೊಂಟಕ್ಕೆ ಒಂದು ಬೆಳ್ಳಿದ್ದು ಇದು ಬರ್ತಾ ಇತ್ತು. ಅದರಲ್ಲಿ ಈ ಕಾಡಿಗೆ ಮಾಡ್ತಾ ಇದ್ರು ಅವರ ಮನೆಯಲ್ಲಿ. ಅವರು ನಮ್ಮ ಮನೆಗೆ ಬಂದು ನಮ್ಗೆಲ್ಲ ಮಕ್ಕಳಿಗೆಲ್ಲ ಕಾಡಿಗೆ ಹಾಕಿಕೊಂಡು ಅವ್ರದ್ದು ಋಣ ನಮ್ಗೆಲ್ಲ ಕೊಟ್ಟು ಹಾಕಿ ಮತ್ತೆ ಸ್ವಲ್ಪ ಕೊಟ್ಟು ಹೋಗುದು, ಅದು ಅವರ ಮನೆಯಲ್ಲೇ ಮಾಡುದು. ಈಗ ಕಾಡಿಗೆಲ್ಲ ರೆಡಿಮೇಡ್ ಆಗಿ ಸಿಗ್ತಾ ಇತ್ತು. ಇಂಥ ವಿಚಾರಗಳಿತ್ತು. ಇದು ಒಂದು ಕೊಂಡುಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಜನಸಾಮಾನ್ಯರಲ್ಲಿ ಈ ದ್ವಂದ್ವ ಇರಲಿಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ದ್ವಂದ್ವ ಇರಲಿಲ್ಲ. ಧರ್ಮದ ಮಧ್ಯೆ ಈ ರೀತಿಯ ವೈಷಮ್ಯ ಇರಲಿಲ್ಲ. ಈ ವೈಷಮ್ಯ ಎಲ್ಲ ಬಂದದ್ದು ಇತ್ತೀಚಿನ 10-15 ವರ್ಷದಲ್ಲಿ. ಮೊದಲು ಇದೆಲ್ಲ ಇರಲಿಲ್ಲ. ಶ್ರೀನಿವಾಸ ಶೆಟ್ರೆ, ಒಂದು ದನದ ಹಾಲಿಗೋಸ್ಕರ ಈಗ ಡೇರಿಯಲ್ಲಿ ಸಿಗ್ತದೆ, ಅಂಗಡಿಯಲ್ಲಿ ಸಿಗ್ತದೆ. ಕಾಲು ಕುಡ್ತೆ ಹಾಲಿಗೆ ಬೇಕಾಗಿ ಒಂದು ತಾಯಿ ಮಗು ಹುಷಾರಿಲ್ಲ, ಮಗುವಿನ ಕಣ್ಣು ನೋವು ಯಾವುದೇ ಇರಲಿ, ಈ ಹೊತ್ತಿಗೆ ಅವರು ದುಂಬಾಲ ಬಿದ್ದು ಕೊಂಡೋಗುವಂತ ದಿನ ಇತ್ತು. ಅರ್ಧ ಕೊಡ್ತೇವೆ. ಇದೆಲ್ಲ ನಾನು ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, ಇವತ್ತು ಯಾರು ನಂಬ್ತಾರ ಬಿಡ್ತಾರಂತ ಗೊತ್ತಿಲ್ಲ. ಈ ಎಲ್ಲ ಕೂಡುಕಟ್ಟು ಇವತ್ತು ಇದು ಬಂದು ಈ ಆಟಿಡೊಂಜಿ ದಿನ ಇವತ್ತು ಪೇಟೆಗೆ ಬಂದು ಮುಟ್ಟಿತ್ತು.
ಹಳ್ಳಿಯಲ್ಲಿ ಮಾಡುವ ಜನ ಇಲ್ಲ, ಹಳ್ಳಿಯಲ್ಲಿ ನೋಡುವ ಜನ ಇಲ್ಲ. ಇವತ್ತು ಕೆಸರಡೊಂಜಿ ದಿನ ಅಂತ ಗಮ್ಮತ್ ಇದೆಲ್ಲ ಒಂದು ದಿನಕ್ಕೆ ಸೀಮಿತ ಆಯ್ತು. ಇವತ್ತು ಪತ್ರೊಡೆ ಯಾರೆಲ್ಲ ಮಾಡ್ತಾರೆ ಅಂತ ಬಿಡ್ತಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ಮಾಡುವಂತ ಪರಿಪಾಠನೆ ಹೋಯ್ತು. ಪರಿಪಾಠ ಮಾಡುವಂತ ಹೆಂಗಸರು ಕೂಡ ಇಲ್ಲ. ಇಲ್ಲಿ ಇರ್ಬೋದು, ನಿಮ್ಗೆ ನಾನು ಇದು ಮಾಡಿದಲ್ಲ, ನೋಟಿಸ್ ಮಾಡಿದಲ್ಲ, ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿದ್ದವರೇ ಮಾಡಿಕೊಂಡು ಬಂದದ್ದು. ಆದ್ರೂ ಇದರೆಲ್ಲ ಈ ತೆನಿಸುಗಳ ಇದ್ರದ್ದು ಗುಟ್ಟು ಈ ಆರೋಗ್ಯಕ್ಕೆ ಒಳ್ಳೇದು. ಈಗ ಕನಂತರು ಹೇಳಿದ್ರು ಇದ್ರದ್ದು ಕಷಾಯ ಕುಡಿದು 100ಕ್ಕೆ 100 ಸತ್ಯ. ಕುಡಿಯುವವರು ಯಾರು, ಮಾಡುವವರು ಯಾರು? ಇದು ಎರಡಕ್ಕೆ ಪ್ರಶ್ನಾರ್ಥಕ ಚಿಹ್ನ. ಪುಂಡಿಗಯ್ಯವರೇ, ಎರಡಕ್ಕೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಹೆಜ್ಜಪ್ಪ ಅವು ಬಾರಿ ಕೈಪೆ ಪರ್ಯಾಪಜಪ್ಪ ಅವು ಪರಡು ನನ್ನ ಮೂಂಕು ಕೈ ಒತ್ತೋಡು, ಬಂಜು ಕೈ ಒತ್ತೋಡು, ಹೀಗೆಲ್ಲ. ಮೊದಲು ನಮ್ಮ ತಂದೆ ತಾಯಿ ಕುಡಿ ಅಂತ ಕುಡಿದ್ರೆ ನಾವು ಎದ್ದು ಅಲ್ಲಿ ಕುಡಿಬೇಕು. ಅದು ಕೂಡ 5 ಗಂಟೆ ಒಳಗೆ ಆಗ್ಬೇಕು. ಮನುಷ್ಯನ ಬೆಳಕು ಕಾಣ್ಬಾರ್ದು, ಮನುಷ್ಯ ಮತ್ತೊಬ್ಬರಿಗೆ ನೋಡಬಾರ್ದು. ಈ ರೀತಿಯೆಲ್ಲ ರಿವಾಜಿತ್ತು. ಈ ರೀತಿಯ ರಿವಾಜು ಇವತ್ತೆಲ್ಲ ಮಂಗಮಾಯ ಆಯ್ತು. ಆದ್ರೂ ಸಂದರ್ಭಕ್ಕೆ ಸರಿಯಾಗಿ ಒಂದು ದಿನ ಇದು ಬಂದೇ ಬರುತ್ತೆ. ಇಂಥ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಮುಸ್ಲಿಂ ಹುಡುಗನಾಗಿ ಮಾಡಿದ್ದು ಈ ಜಿಲ್ಲೆಗೆ ಒಂದು ಪ್ರಕೃತಿ ಮತ್ತು ಇದು ಮಾದರಿ. ಇದು ತಾವು ಮಾಧ್ಯಮದವರನ್ನು ಬಿತ್ತಾರ ಮಾಡಬೇಕು. ಖಂಡಿತವಾಗಿ ನೀವೆಲ್ಲ ಇದನ್ನೆಲ್ಲ ಪತ್ರಿಕೆಯಲ್ಲಿ ಕೊಡಬೇಕು. ಒಬ್ಬ ಮುಸ್ಲಿಂ ಯುವಕ ಅಧ್ಯಕ್ಷನಾಗಿ ಬಾಕಿ ಎಲ್ಲಾ ಜಾತಿ ಧರ್ಮವನ್ನು ಒಟ್ಟುಗೂಡಿಕೊಂಡು ಮಾಡುವಂತ ಒಬ್ಬ ಚಾಕೆ ಚಕ್ಕೆತ್ತೆ ಇರುವಂತ ಪ್ರಾಮಾಣಿಕ ಒಳ್ಳೆ ಹೃದಯವಂತ ಹುಡುಗ ಇದ್ದಿದ್ರೆ ನಿಮ್ಮ ಇದು ಒಂದು ನಿಮ್ಮ ಅಧಿಕಾರಿಯಾಗಿ ನಿಮಗೆ ಸಿಕ್ಕಂತ ಒಂದು ಪುಣ್ಯ ನೀವು ಉಲ್ಲಾಳ ತಾಲೂಕಿನಲ್ಲಿದ್ದಕ್ಕೆ ಸಾರ್ಥಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವತ್ತೂ ಕೂಡ ವೇದಿಕೆಯಲ್ಲಿ ಆಗ್ಲಿ ಹುದ್ದೆಯಲ್ಲಿ ಆಗ್ಲಿ ಕೂತ್ಕೊಳ್ಳೋನು ಅವನು ಹೃದಯವಂತನ ಆಗಿರ್ಬೇಕು, ಶ್ರೀಮಂತನಾಗಿರ್ಬೇಕು. ನಿಷ್ಠುರವಾದಿ ತೊಂದರೆ ಇಲ್ಲ, ಸ್ವಲ್ಪ ನಿಷ್ಠುರವಾದಿ, ನನ್ನ ಹಾಗೆ ಅವನು ನಿಷ್ಠುರವಾದಿ, ಮಾತು ಕಡಿಮೆ, ಆದ್ರೆ ಹೃದಯವಂತ, ಬುದ್ಧಿವಂತ, ಒಬ್ಬನ ಕಷ್ಟವನ್ನು ಪಾಲಿಸುವಷ್ಟು ಶಕ್ತಿವಂತ, ಒಬ್ಬನೊಟ್ಟಿಗೆ ತನ್ನ ಮಾತು ಕೊಟ್ಟದ್ದನ್ನು ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ವ್ಯಕ್ತಿ. ಇವತ್ತು ಕಸಮುಕ್ತ ಗ್ರಾಮ ಪಂಚಾಯತ್ ಮಾಡುವಂತ ಇರಾದೆ ಇಟ್ಕೊಂಡಿದ್ದಾನೆ. ತಾವು ಇವನಿಗೆ ಒತ್ತು ಕೊಡಬೇಕು. ತಾವು ಇವರನ್ನು ನೀವು ಜೊತೆ ಕೊಡಿಕೊಂಡು ಇವರ ಅವಧಿಯ ಒಳಗೆ ಒಟ್ಟಿನಲ್ಲಿ ಅಕ್ಟೋಬರ್ ನವೆಂಬರ್ನ ಒಳಗೆ ಇದನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅವರಿಗೆ ಸಿಕ್ಕಿದಂತ ಸ್ಟಾಫ್ ಕೂಡ ಒಳ್ಳೆಯವರು, ಪಿಡಿಒ ಆಗ್ಲಿ, ಇನ್ನು ಕಾರ್ಯದರ್ಶಿ ಆಗ್ಲಿ, ಇನ್ನು ಅವರ 17 ಮೆಂಬರ್ 16 ಜೊತೆ ಕೊಡುವಂತ ಎಲ್ಲ ಸದಸ್ಯರು ಕೂಡ ಅವರಿಗೆ ಸಾಥ್ ಕೊಡುವಂತ ಒಬ್ಬ ಬಂಧುತ್ವದ ಈ ಊರು ನರಿಗಾನ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಈ ಗ್ರಾಮಕ್ಕೆ ಮಾದರಿ ಅಲ್ಲ, ಇಡೀ ಜಿಲ್ಲೆಗೆ ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ನಾನು ಯಾರತ್ತು ಎಲ್ಲಿ ಬೇಕಾದ್ರೂ ಸವಾಲು ಹಾಕಿ ಮಾತಾಡುವಾಗ ಇವರ ಪರಿಶ್ರಮ ಈ ಬಾಕಿ ಜಿಲ್ಲೆಯಲ್ಲಿ ಬಾಕಿ ಗ್ರಾಮ ಪಂಚಾಯತ್ ಆಗ್ಲಿಲ್ಲ. ನನ್ನ ಗ್ರಾಮ ಪಂಚಾಯತ್ ಗುರುನಾಡು ಗ್ರಾಮ ಪಂಚಾಯತ್ ನಾನು 91ರಲ್ಲಿ ಕೃಷ್ಣ ಶೆಟ್ಟರು ಮತ್ತು ಕೃಷ್ಣ ಮುಳ್ಯರು ಇರುವಾಗ ಒಂದು ದಿನದ ಸಾಕ್ಷರತಾ ಆಂದೋಲನ ಇಡೀ ರಾತ್ರಿ ಮಾಡಿದ್ದೇನೆ. ಅದು ಕೂಡ ನನಗೆ ಆವತ್ತಿನ ಹೊತ್ತಿನಲ್ಲಿ ಸ್ಟೇಜಿಗೆ ಬಂದು ಗೊತ್ತಿರಲಿಲ್ಲ, ಮಾತಾಡ್ಲಿಕ್ಕೆ ಗೊತ್ತಿರಲಿಲ್ಲ, ಒಟ್ಟಿನಲ್ಲಿ ಗೊತ್ತಿಲ್ಲದಿದ್ರು ಕೂಡ ನನಗೆ ಇನ್ನೊಬ್ಬ ಚಂದ್ರಶೇಖರ್ ಪಾತ್ರ ಅಂತ ಒಬ್ಬ ಹುಡುಗ ಕಾರ್ಯದರ್ಶಿ ಆಗಿದ್ರು. ಅವರು ನನಗೆ ಕೆಲವೊಂದು ವಿಚಾರಗಳನ್ನ ಬರೆದು ಕೊಟ್ಟು ಮಾತಾಡುವಂತ ಒಂದು ಶಕ್ತಿ ಕೊಟ್ಟದ್ದು ಇದ್ದಿದ್ರೆ ಅದು ಚಂದ್ರಶೇಖರ್ ಪಾತ್ರವನ್ನು ಕೂಡ ನಾನು ನೆನಪಿಸುವಂತ ಕೆಲಸವನ್ನು ಮಾಡ್ತೇನೆ. ಆದ್ರಿಂದ ಈ ಕಾರ್ಯಕ್ರಮ ಈಗಾಗಲೇ ಬಾರಿ ಸಮಯವನ್ನು ತಗೊಂಡಿದೆ. ನಾನು ಹೆಚ್ಚು ಮಾತಾಡುವುದಿಲ್ಲ. ಈ ವಿಚಾರವಾಗಿ ಎಲ್ಲವನ್ನು ಕನಂತೂರ್ ಅವರು ಹೇಳಿದ್ದಾರೆ. ಮುಂದಿನ ದಿನ ನೀವೆಲ್ಲ 1 ಗಂಟೆಗೆ ಸೀಮಿತವಾಗಿ ಅವರಿಗೆ ಕೊಡಿ. ಮುಂದೊಂದು ದಿನ ಅವರು ಇನ್ನೂ ಕೂಡ ನಿಮಗೆ ಇದರಲ್ಲಿ ಒಂದು ಕೆಲವೊಂದು ವಿಚಾರವನ್ನು ಹೇಳಲಿಕ್ಕಿದ್ದಾರೆ. ಅವರಿಗೆ ಭೂತಾರಾಧನೆ ಗೊತ್ತು, ದೈವಾರಾಧನೆ ಗೊತ್ತು, ಆಟಿ ವಿಚಾರ ಗೊತ್ತು, ಇನ್ನು ಕೂಡುಕಟ್ಟು ಗೊತ್ತು, ಎಲ್ಲ ಗೊತ್ತು. ಹಿಂದೂ ಕೂಡುಕಟ್ಟಿನಲ್ಲಿ ಎಲ್ಲ ಇವರಿಗೆ ವಿಚಾರ ಗೊತ್ತಿದೆ. ಇದರ ಒಟ್ಟಿಗೆ ನಾನು ಹೇಳಿದ್ದು, ಇದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರು ಮುಂದಿನ ದಿನ ಈ ಆಟಿಯಲ್ಲಿ ಇದ್ರು, ಸೋನದಲ್ಲಿ ಇದ್ರು, ಅಷ್ಟಮಿಯಲ್ಲಿ ಇದ್ರು, ಮಸರುಗುಡಿಕೆಯಲ್ಲಿ ಇದ್ರು, ಎಲ್ಲದರಲ್ಲಿದ್ರು. ಇವತ್ತು ಭಾಗವಹಿಸುವಾಗ ಎಲ್ಲರ ಒಟ್ಟಿಗೆ ಕೂಡಿ ಭಾಗವಹಿಸುವಂತ ಒಂದು ಪರಿಕಲ್ಪನೆ ಇತ್ತು. ಇವತ್ತು ಈ ಕೆಲವೊಂದು ವಿಷ ಜಂತುಗಳಿಂದ ದೂರವಾಯ್ತು ಬಿಟ್ರೆ, ಇಲ್ಲದಿದ್ರೆ ಈ ಬಂಧುತ್ವಕ್ಕೆ ಯಾವತ್ತೂ ಕೊರತೆ ಆಗುವುದಿಲ್ಲ. ಮುಂದಿನ ದಿನ
ಇದು ಮಗದೊಮ್ಮೆ ಬರ್ತದೆ ಎಂಬ ವಿಶ್ವಾಸ ನನಗಿದೆ. ಶ್ರೀನಿವಾಸ್ ಶೆಟ್ರೆ ವೇದಿಕೆಯಲ್ಲಿ ಅಂತ ಎಲ್ಲ ಗೌರವಾನ್ವಿತರೆ, ನಿಮ್ಗೆಲ್ಲ ನನಗೊಂದು ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಅವಕಾಶಕ್ಕೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ನಿಷ್ಠುರ ವ್ಯಕ್ತಿತ್ವ ಬರುವುದು, ಅವರ ಹೃದಯದಲ್ಲಿ ಯಾವ ಮಾತು ಬರ್ತದೆ ಆ ಮಾತು ಅದು ಹೃದಯದಿಂದ ಬರುವುದು. ಹಾಗಾಗಿ ಜೋರು ಮಾತಾಡ್ತಾರೆ, ಆದ್ರೆ ಅದು ಮನಸ್ಸಿನಿಂದ ಬಂದಾಗ ಮತ್ತೆ ಹೇಳ್ತಾರೆ ನಿಮ್ಮಲ್ಲಿ ಪ್ರೀತಿ ಇದ್ದ ಕಾರಣ ನಿಮಗೆ ಹೇಳುವುದು ಅಂತ ಹೇಳಿ. ಇವತ್ತು ನರಿಗಾನ ಗ್ರಾಮದ ಕಂಬಳಕ್ಕೆ ನಮಗೆ ಈ ಒಂದು ಯಶಸ್ಸಿಗೆ ಕಾರಣಕರ್ತರು ನಮ್ಮ ಕಾರ್ಯಾಧ್ಯಕ್ಷರು. ದೊಡ್ಡ ಮಟ್ಟಿಗೆ ತನ್ನ ಕೈಯಿಂದ ಹಣ ಹಾಕುತ್ತಾ ಆ ಬಳಿಕ ನಷ್ಟ ಆದರೂ ಅದನ್ನ ಯಾರ ಹತ್ರ ಹೇಳ್ಕೊಳ್ಳಿಲ್ಲ. ಇವತ್ತಿಗೂ ಸಹ ಕಳೆದ 3 ಕಂಬಳದಲ್ಲಿ ಸಹ ನಷ್ಟವನ್ನೇ ಅನುಭವಿದ್ರು ಸಹ ಅದನ್ನ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಅದೇ ನಮ್ಮ ಅಧ್ಯಕ್ಷರು ಅದಕ್ಕೆ ದೊಡ್ಡ ಸಾಹಸ, ಅದರ ಹಿಂದೆ ಬೆರೆದವರು ನಮ್ಮ ಆಟಿಕಳಂಜ. ದಯವಿಟ್ಟು ತುಳುನಾಡದ ಸಂಪ್ರದಾಯಬದ್ಧವಾದ ಆಟಿಕಳಂಜ ದಯಮಲ್ತ ನಿಗಲೆ ತುಳುನಾಡದ ಸಂಪ್ರದಾಯ ಬಂದದು ಅರಿ ಬಚ್ಚಿರೆ ಬಜ್ಜೈ ತಾರೆಯನ್ನು ಕೊರ್ದು ಆಟಿಕಲ್ ಜನಗಳನ್ನು ಮಾನಾದಿಗೆ ಮನ್ಪಂಜನ ಪೊರ್ತು ಸರ್ವೆಲ್ಲ ಸೇರಿದು ಬತ್ತಿಂಚಿನ ಆಟಿಕಲ್ ಜನ ಮಾನಾದಿಗೆ ಮಲ್ತೇರಿ ಅಕ್ಲೆಗೆಲ್ಲ ಸೊಲ್ಮೆಲ್ಲ ಸಂದಾವನುಲ್ಲ ಸೊಲ್ಮೇಲು ಒಟ್ಟು ತಂಡ ಇಂದೇನು ಆಯೋಜನೆ ಮಂತ್ರಿನ ಅಕ್ಲೆಗಳು ಒಂಜಿ ಸೊಲ್ಮೇಲು ಏರನ್ನು ಗೊತ್ತಿಜಿ ಅಕ್ಲೆಗಳು ಒಂಜಿ ಸೊಲ್ಮೇಲು ಈ ಲೇಸು ಗೊಂಜಿ ಪೊರ್ಲು ಬತ್ತಿನ ಆಟಿಕಲ್ ಮೆತ್ತ ಚಾವಡಿ ಬತ್ತಾನಗ ನನ್ನ ದುಂಬಗೆ ಮುಂದಕ್ಕೆ ಶ್ರೀನಿವಾಸ್ ಶೆಟ್ರು ತಾವುಗಳು ಸರ್ 2 ಮಾತು ಅವರು ಮಾತನಾಡಲಿಕ್ಕೆ 1 ಗಂಟೆ ಸಾಕಾಗುತ್ತೆ. ಸಹೋದರ ಸಹೋದರಿಯರೇ, ಮಾತನಾಡುವ ಸಮಯ ಅಲ್ಲ, ಆದರೆ 1-2 ಮಾತು ಹೇಳಲೇಬೇಕು. ಒಂದು ವಿಶಿಷ್ಟ ಕಾರ್ಯಕ್ರಮ, ಅದ್ಭುತ ಮತ್ತು ಅದ್ವಿತೀಯವಾದ ಕಾರ್ಯಕ್ರಮವನ್ನು ನೀವು ರೂಪಿಸಿದ್ದೀರಿ. ಈ ಕಾರ್ಯಕ್ರಮ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾದರಿಯಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಟಿದ ಅರಿವು ಮತ್ತು ಅಭಿವೃದ್ಧಿ, ಆಟಿದ ಅರಿವು ಮತ್ತು ಅಭಿವೃದ್ಧಿಯನ್ನು ಅಳವಡಿಸಿಕೊಂಡು ಈ ನರಿಂಗಾನವನ್ನು ಇಡೀ ಲೋಕ ನೋಡುವ ರೀತಿಯ ಕಾರ್ಯಕ್ರಮ ರೂಪಿಸಿದ್ದೀರಿ. ಸಂಸ್ಕಾರ ಮತ್ತು ಸಂಸ್ಕೃತಿ, ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು 12 ಗಂಟೆ ಶುರು ಮಾಡೋದಲ್ಲ, ಬೆಳಿಗ್ಗೆಯಿಂದ ಶುರು ಮಾಡಿ ಇಡೀ ದಿನ ಕಾರ್ಯಕ್ರಮ ಆಗಬೇಕು. ಈ ಗ್ರಾಮದಲ್ಲಿರುವ ಎಲ್ಲ ಮನೆಯ ಪುರುಷ ಮಹಿಳೆ ಮಕ್ಕಳು ಒಂದು ಕಡೆ ಸೇರಿ ಹೇಗೆ ನೀವು ಕಂಬಳವನ್ನು ಆಚರಿಸುತ್ತೀರಿ, ಕಂಬಳದ ರೀತಿಯಲ್ಲಿ ಇದೊಂದು ಇಡೀ ಗ್ರಾಮದ ಸರ್ವ ಜನರ ಒಂದು ಒಟ್ಟು ಸೇರುವಿಕೆಯ ಮನಸ್ಸು ಕಟ್ಟುವ, ಪ್ರೀತಿ ಹಂಚುವ ಕಾರ್ಯಕ್ರಮವಾಗಿ ಆರಂಭ ಆಗಿದೆ. ಇದು ಬೆಳೆಯಬೇಕು. ನನಗೆ ಬಹಳ ಸಂತೋಷ ಏನಂದ್ರೆ ನಿಮ್ಮ ಈ ಕಾರ್ಯಕ್ರಮ ಮಾಡಿದವರ ಮನಸ್ಸು ಸಂಪೂರ್ಣ ಸ್ವಚ್ಛ ಮನಸ್ಸು. ನಮ್ಮ ಮನಸ್ಸು ಸ್ವಚ್ಛ ಆದರೆ ಇಡೀ ವಿಶ್ವ ಸ್ವಚ್ಛ ಆಗುತ್ತೆ. ವಿಶ್ವ ಸ್ವಚ್ಛತೆಗೆ ಮೊದಲು ಶುರು ಆಗಬೇಕದು ಮನಸ್ಸು ಸ್ವಚ್ಛ. ಘಟಾನುಘಟಿಗಳು ಮಾತನಾಡಿದ್ದಾರೆ, ವಿದ್ವಾಂಸರು ಮಾತನಾಡಿದ್ದಾರೆ, ಕಂಬಳ ಸಮಿತಿ ರೂವಾರಿಗಳು ಮಾತನಾಡಿದ್ದಾರೆ, ಅಧಿಕಾರಿ ಮಾತನಾಡಿದ್ದಾರೆ, ಅಭಿವೃದ್ಧಿಯ ಪರಿಕಲ್ಪನೆ ಹೇಳಿದ್ದಾರೆ. ಅದು ಬಹಳ ಸ್ಪಷ್ಟ ಇದೆ. ಸಂಪತ್ತು ಮತ್ತು ಸಂತೋಷ, ನಮ್ಮ ಗ್ರಾಮದ ಜನರಲ್ಲಿ ಸಂತೋಷವನ್ನು ಹೆಚ್ಚು ಮಾಡಲಿಕ್ಕೆ ಇರುವಂತಹ ಕಾರ್ಯಕ್ರಮ ಇದು. ಕೋಟಿ ಲಕ್ಷದ ಕಾರ್ಯಕ್ರಮಗಳಲ್ಲಿ ಸಂತೋಷ ಸಿಗುವುದಿಲ್ಲ. ಸಂತೋಷ ಸಿಗಬೇಕು ಅಂದ್ರೆ ಈ ತರಹದ ಕಾರ್ಯಕ್ರಮ, ಅಂತರಂಗದ ಶುದ್ಧತೆ ಕಾರ್ಯಕ್ರಮ ಮಾಡಬೇಕು. ತಾವು ಇವತ್ತು ಸುಮಾರು 600-700 ಮನೆಯ ಸ್ವಚ್ಛ ಮನೆ ಘೋಷಣಾ ಪತ್ರವನ್ನು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು ಮತ್ತೆ ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು ಮನೆಗೆ ಹೋಗಿ ಸ್ವಚ್ಛ ಮನೆ ಘೋಷಣಾ ಪತ್ರವನ್ನು ತೆಗೆದುಕೊಂಡಿದ್ದೀರಿ. ಆಗಸ್ಟ್ ಮುಗಿದರೊಳಗೆ ಇನ್ನು 1,000 ಮನೆಗಳ ಸ್ವಚ್ಛ ಮನೆ ಘೋಷಣಾ ಪತ್ರ ನಮ್ಮ ಬಳಿಗೆ ಬಂದರೆ ಆಗಸ್ಟ್ ತಿಂಗಳು ಅಥವಾ ನವೆಂಬರ್ ಒಳಗೆ ನಮ್ಮ ನರಿಂಗಾನ ಗ್ರಾಮವನ್ನು ಕಸಮುಕ್ತ ಸ್ವಚ್ಛ ಗ್ರಾಮ ಅಂತ ಘೋಷಣೆ ಮಾಡುವಂತ ಒಂದು ಅವಕಾಶ ನಿಮಗೆ ಬರಲಿ. ಇದು ಬಂದರೆ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶ ಹೋಗುತ್ತೆ. ಸ್ವಚ್ಛ ಮನೆ ಘೋಷಣಾ ಪತ್ರ ತೆಗೆದುಕೊಳ್ಳುವಂತ ಒಂದು ಸೂಚನೆ ರಾಜ್ಯ ಮಟ್ಟದಿಂದ 3 ವರ್ಷಗಳ ಹಿಂದೆ ಸೂಚನೆ ಬಂದಿತ್ತು. ಮತ್ತೆ ನಮ್ಮ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ
ಉಸ್ತುವಾರಿ ಸಚಿವರು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ನರಿಂಗಾಣದಲ್ಲಿ ಜಾರಿಗೆ ಶುರುವಾಗಿದೆ. ಇದು ಉಳ್ಳಾಲ ತಾಲೂಕಿನ ಉಳಿದ 16 ಗ್ರಾಮ ಪಂಚಾಯತ್ಗಳಿಗೆ ಪ್ರೇರಣೆ ಆಗಲಿ. ಡಿಸೆಂಬರ್ ಮುಗಿದರೊಳಗೆ ಉಳ್ಳಾಲ ತಾಲೂಕಿನ 17 ಗ್ರಾಮ ಪಂಚಾಯತ್ಗಳನ್ನು ಕಸಮುಕ್ತ ಸಂಪೂರ್ಣ ಸ್ವಚ್ಛ ಮನೆ ಮಾಡುವ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ರೂಪಿಸಿದ ನವಾಸ ನಿಮಗೆ, ನಿಮ್ಮ ಇಡೀ ತಂಡಕ್ಕೆ, ಅಧಿಕಾರಿ ವರ್ಗಕ್ಕೆ, ಎಲ್ಲ ನಮ್ಮ ಆಶಾ ಅಂಗನವಾಡಿ ಶಾಲಾ ಶಿಕ್ಷಕ ಬಂಧುಗಳೇ, ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದಿಸ್ತೇನೆ. ಸ್ವಚ್ಛತೆ, ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ನಮ್ಮ ಶೀನಾಮೂಲಿ ಅವರು ಶೀನಾ ಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರು. ಇದು ಯಾವಾಗಲೂ ಗೊಂದಲ ಆಗುದು, ನನಗೆ ನಿತ್ಯ ನಿರಂತರ ಗೊಂದಲ ಆಗುದು. ಆದರೆ ಇಬ್ಬರಿಗೆ ಅರ್ಥ ಆಗ್ತದೆ. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮುಖ್ಯ ಶಿಕ್ಷಕರಾಗಿರುವುದು ನಯನ ಮೇಡಮ್, ತಮ್ಮಿಂದ 2 ಮಾತುಗಳು. ಇಂದು ನರಿಂಗಾನ ಗ್ರಾಮ ಪಂಚಾಯತ್ ಇಲ್ಲಿ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದರಿಂದ ಆಟಿಯ ಎಲ್ಲ ಮಹತ್ವವನ್ನು ಸರ್ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನಾದ್ರೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಕಷ್ಟದ ದಿನಗಳು ಅಂದ್ರೆ ಹಣಕ್ಕೆ ತುಂಬಾ ಅಭಾವ ಇರುವಂತಹ ದಿನಗಳು. ಅಂತ ಸಂದರ್ಭದಲ್ಲಿ ನಮ್ಮ ಸುತ್ತಲಿನ ವಾತಾವರಣದಲ್ಲಿರುವಂತಹ ಸೊಪ್ಪುಗಳನ್ನ, ಅದೇ ರೀತಿಯಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು ಅದರಿಂದ ತಯಾರಿಸುವ ಖಾದ್ಯಗಳನ್ನ ತಯಾರಿಸುವುದರ ಮೂಲಕ ನಾವು ಮನೆಗಳಲ್ಲಿ ಅದನ್ನು ಹೆಚ್ಚು ಪ್ರಚಾರಕ್ಕೆ ತರಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಈಗ ಗೊತ್ತಿರಬಹುದು, ಫಾಸ್ಟ್ ಫುಡ್ಗಳನ್ನು ಹೆಚ್ಚಾಗಿ ತಿಂತಾರೆ, ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ತಿಂತಾರೆ. ಅದೇ ರೀತಿಯಲ್ಲಿ ಪಿಜ್ಜಾ, ಬರ್ಗರ್, ಅದಕ್ಕೆ ಅನಾವಶ್ಯಕವಾಗಿ ಹಣವನ್ನ ವ್ಯಯಿಸ್ತಾರೆ. ಈ ಒಂದು ಆಟಿ ತಿಂಗಳಿನಲ್ಲಿ ನಾವು ತಯಾರಿಸುವಂತಹ ಖಾದ್ಯಗಳನ್ನ ಖಂಡಿತ ನಾವು ಮನೆಯಲ್ಲಿ ತಯಾರಿಸಿ ವಿದ್ಯಾರ್ಥಿ ಮಕ್ಕಳಿಗೆ ನಾವು ಅದರ ಮಹತ್ವವನ್ನು ತಿಳಿಸುವುದರ ಮೂಲಕ ಹಣವನ್ನು ಕೂಡ ನಾವು ರಕ್ಷಿಸಬಹುದು. ಅದೇ ರೀತಿಯಲ್ಲಿ ಮಕ್ಕಳ ಆರೋಗ್ಯವನ್ನು ಕೂಡ ಏನ್ ಮಾಡ್ಬೋದು, ಕಾಪಾಡಬಹುದು. ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಮತ್ತೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಎಲ್ಲ ಸರ್ನವರು ಕೂಡ ಉತ್ತಮ ರೀತಿಯ ವಿಚಾರಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಖಂಡಿತ ಬೇಕಾಗ್ತದೆ. ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿದ್ದಾರೆ. ನರಿಂಗಾನ ಕಂಬಳದ ಮೂಲಕ ಬಹಳಷ್ಟು ದೊಡ್ಡ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ಇತ್ತೀಚೆಗೆ ನಡೆದ ಒಂದು ಘಟನೆಯನ್ನು ನೆನಪಿಸಬೇಕು. ಮಕ್ಕಳಿಗೆ ಪುಸ್ತಕ ಇಲ್ಲದಾಗ ಒಂದು 2-3 ಕುಟುಂಬ ಅವರ ಮನೆಗೆ ಹೋದಾಗ ನೇರವಾಗಿ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ, ಶುಲ್ಕವನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನಕ್ಕೆ ಹೋದಾಗ 3 ಶಾಲೆಗಳಿಂದ ಸಂಗ್ರಹವಾದ ಮೊತ್ತ ಕೇವಲ 1,40,40,000, ಬಸ್ ಚಾರ್ಜ್ 4,20,000 ಖರ್ಚು, 2,80,000 ಭರಿಸಿದವರು ನಮ್ಮ ಅಧ್ಯಕ್ಷರು ಮಕ್ಕಳಿಗೋಸ್ಕರ. ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕಂತ ಹೇಳಿದ್ರೆ ಶಾಲಾ ಮಕ್ಕಳಲ್ಲಿರುವಂತಹ ಕನಸನ್ನ ಯಾವುದೇ ಕಾರಣಕ್ಕೆ ಅದನ್ನು ಚೂಟಿ ಹಾಕಬಾರ್ದು ಅಂತ ಹೇಳಿ ಆ ಎಲ್ಲ ಮಕ್ಕಳಿಗೆ ಬೆಳಗಾವಿ ಅಧಿವೇಶನದಲ್ಲಿ ನೋಡುವಂತಹ ಭಾಗ್ಯವನ್ನು ಕಡಿಸುವ ನಮ್ಮ ಅಧ್ಯಕ್ಷರು, ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸಿದವರು. ಇದೀಗ ನೇರವಾಗಿ ಅಧ್ಯಕ್ಷರ ಮಾತುಗಳು. ಗ್ರಾಮ ಪಂಚಾಯತ್ ಸ್ವಚ್ಛ ಗ್ರಾಮ ಅಭಿಯಾನ ಹಾಗೂ ಅಪ್ನಾ ದೇಶ್ ಮಾದರಿ ಗ್ರಾಮ ಅಭಿಯಾನ ಹಾಗೂ ಈ ಆಟಿಡೊಂಜಿ ದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಗುರುದತ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಪ್ರಶಾಂತ್ ಕಾಜವ್ ಸರ್ ಅವರೇ ಹಾಗೂ ಶೀನಾ ಶೆಟ್ಟಿ ಅವರೇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ರಜನಿ ಮೇಡಮ್ ರವರೇ, ಪಂಚಾಯತ್ ಕಾರ್ಯದರ್ಶಿ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಆಟಿಯ ಮಹತ್ವದ ಬಗ್ಗೆ ತಮಗೆ ಉಪನ್ಯಾಸವನ್ನು ನೀಡಿದಂತಹ ಚಂದ್ರಾಸ್ ಕಣಂತೂರ್ರವರೇ ಹಾಗೂ ಪಂಚಾಯತಿನ ಉಪಾಧ್ಯಕ್ಷ ಅಂತ ಜ್ಯೋತಿರವರೇ ಹಾಗೂ ಅಂಗನವಾಡಿ ಸೂಪರ್ವೈಸರ್ ಅಂತಹ ಮುಬೀನಾ ಮೇಡಮ್ ರವರೇ ಹಾಗೂ ಕಲ್ಲರಕೊಡಿ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯಂತಹ ನಯನ ಮೇಡಮ್ ರವರೇ ಹಾಗೂ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ಅಂತ ಶೈಲಜಾ ಶೆಟ್ಟಿರವರೇ ಹಾಗೂ ಪಂಚಾಯತಿನ ಗೌರವಾನ್ವಿತ ಎಲ್ಲ ಸದಸ್ಯರೇ, ಪಂಚಾಯತಿನ ಕಾರ್ಯದರ್ಶಿಯವರೇ ಹಾಗೂ ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಗ್ರಾಮಸ್ಥರೇ, ಸ್ವಸಹಾಯ ಸಂಘದವರೇ ಎಲ್ಲರಿಗೂ ಕೂಡ ವಂದಿಸುತ್ತಾ ಹಾಗೂ ನನ್ನ ಪತ್ರಕರ್ತ ಮಿತ್ರರೇ ಎಲ್ಲರನ್ನೂ ಕೂಡ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಚಂದ್ರಾಸ್ ಕಣಂತೂರ್ ಅವರು ಹಾಗೂ ನಮ್ಮ ಪ್ರಶಾಂತ್ ಕಾಜವ್ ಸರ್ ಅವರು ಕೂಡ ಹೇಳಿದರು. ಬಹುಶಃ ನಮ್ಮ ಪಂಚಾಯತ್ನ ಸದಸ್ಯರು ಹಾಗೂ ಪಂಚಾಯತ್ನ ಅಭಿವೃದ್ಧಿ
ಅಭಿವೃದ್ಧಿಯಾಧಿಕಾರಿ ಹಾಗೂ ಕಾರ್ಯದರ್ಶಿ ಅವರು ಎಲ್ಲರೂ ಸೇರಿಕೊಂಡು ನಾವು ಪಂಚಾಯತಲ್ಲಿ ಈ ಒಂದು ಕಾರ್ಯಕ್ರಮ ಆಟಿ ಒಂದು ದಿನ ಮಾಡಬೇಕೆಂಬ ಮಾತನ್ನು ಹೇಳಿದರು. ನಾವು ಕೂಡ ನಮ್ಮ ಈ ಒಂದು ತುಳುನಾಡಿನ ಈ ಒಂದು ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಪಂಚಾಯತಿನಿಂದಲೇ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ, ಇದಕ್ಕೆ ನಮ್ಮ ಪಂಚಾಯತಿಂದಲೇ ಇದಕ್ಕೊಂದು ಅಡಿಗಲ್ಲನ್ನು ಹಾಕುವ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಕೂಡ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಈಗಾಗಲೇ ಇದರ ಮಹತ್ವ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಯಾಕೆ ಈಗೊಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂಬ ಉದ್ದೇಶವನ್ನು ಈಗ ನಮ್ಮ ಇಲ್ಲಿರುವಂತಹ ಗೌರವಾನ್ವಿತ ಎಲ್ಲ ಮುಖ್ಯ ಅತಿಥಿಗಳು ನಮಗೆ ತಿಳಿಸಿದರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಈಗಾಗಲೇ ಪ್ರಶಾಂತ್ ಕಾಜವ್ ಸರ್ ಅವರು ಹೇಳಿದ್ರು, ಸಣ್ಣ ಮಟ್ಟದಲ್ಲೆಲ್ಲ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಿತ್ತಂತೇಳಿ. ನಮಗೂ ಕೂಡ ಪ್ರಥಮವಾಗಿ ನಾವು ಮಾಡ್ತಾ ಇರೋದು ಇದು ಸಾಂಕೇತಿಕವಾಗಿ ನಾವು ಇವತ್ತು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ನಾನಲ್ಲ, ನಮ್ಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಇವರ ಪರಿಶ್ರಮ ಬಹಳಷ್ಟು ಈ ಒಂದು ಕಾರ್ಯಕ್ರಮದ ಹಿಂದುಗಡೆ ಇದೆ. ನಾನು ಕೇವಲ ಇದರ ಒಂದು ನೇತೃತ್ವ ಮಾತ್ರ ಕೊಟ್ಟಿದ್ದೇನೆ. ಇದು ನಮ್ಮ ಈ ಒಂದು ಅವಧಿಯ ಕೊನೆಯ ಆಟಿ ತಿಂಗಳಂತ ಹೇಳ್ಬೋದು. ಬಹುಶಃ 2-3 ತಿಂಗಳಲ್ಲಿ ನಮ್ಮ ಅಧಿಕಾರದ ಅವಧಿಯು ಮುಕ್ತಾಯಗೊಳ್ತದೆ. ಮುಂದೆ ಚುನಾವಣೆ ಬರಬಹುದು, ನಾವು ಸ್ಪರ್ಧೆ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಆದರೂ ಕೂಡ ಈ ಒಂದು ಕಾರ್ಯಕ್ರಮ ತಾವು ಹೇಳಿದಾಗೆ ಬರುವ ವರ್ಷದಿಂದ ಈ ಒಂದು ನಮ್ಮ ನೆರಿಂಗಾನ ಗ್ರಾಮದ ನಾಡ ಹಬ್ಬವಾಗಿ ನಾವು ಖಂಡಿತ ಆಚರಣೆ ಮಾಡ್ತೇವೆ. ಇದನ್ನು ಕೂಡ ನಾವು ಮಾಡಲು ಬೇಕಾದಂತಹ ತೀರ್ಮಾನ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾವು ಕೈಗೊಳ್ಳುತ್ತೇವೆ. ಮುಂದೆ ಬಂದವರು ಹೊರಗಿನ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು, ಎಲ್ಲ ಜಾತಿ ಮತ ಧರ್ಮದವರನ್ನು ಕರೆದುಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕೆಂಬ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ವಚ್ಛ ಗ್ರಾಮ ಅಭಿಯಾನ ಕೂಡ ಇವತ್ತು ಅದರ ಪುಸ್ತಕ ಏನು ನಮ್ಮ ಸ್ವಯಂ ಘೋಷಣಾ ಪತ್ರ ಅಂತೇಳಿ ನಾವು ಮನೆಯಿಂದ ಕಲೆಕ್ಟ್ ಮಾಡಿದ್ದೇವೆ. ಅದರ ಒಂದು ಪುಸ್ತಕ ರೂಪದಲ್ಲಿ ಮಾಡಿಕೊಂಡು ಇವತ್ತು ಕೂಡ ನಾವು ಅದನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅಂದ್ರೆ, ನಮ್ಮ ಬಹಳ ಮುಖ್ಯವಾದಂತಹ ಗುರಿ, ನಾವು ನಿರಂತರವಾಗಿ 5 ವರ್ಷದಿಂದ ಈಚೆ ನಮ್ಮ ಮೊದಲ ಅಧ್ಯಕ್ಷರಂತ ಶೈಲಜಾ ಶೆಟ್ಟಿರವರು ಅಧ್ಯಕ್ಷರಿದ್ದಾಗಲೂ ಕೂಡ ಈ ಒಂದು ನಾವು ಹೋರಾಟ ಅಂತ ಹೇಳ್ಬಹುದು, ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮ ನಾವು ಮಾಡುತ್ತೇವೆ ಎಂಬ ಒಂದು ಹೋರಾಟಕ್ಕೆ ನಾವು ಇಳಿದಿದ್ದೇವೆ. ಅದಕ್ಕೆ ನಮ್ಮ ಈ ಊರಿನ ಗ್ರಾಮದ ಅನೇಕ ಸಂಘ ಸಂಸ್ಥೆಗಳು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದೇ ರೀತಿ ಪಂಚಾಯತ್ ಸದಸ್ಯರು ಕೂಡ. ಇದೀಗ ನಾವು ಅದರ ಮುಂದುವರಿದ ಭಾಗವಾಗಿ ಪ್ರತಿಯೊಂದು ಮನೆಯಿಂದ ಸ್ವಚ್ಛ ಮನೆ ಅಭಿಯಾನವನ್ನು ಕೂಡ ನಾವು ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕಸವನ್ನು ನಾವು ಬಿಸಾಡುವುದಿಲ್ಲ, ಮನೆಯಲ್ಲಿರುವಂತಹ ಕಸವನ್ನು ನಾವು ಮನೆಯಲ್ಲೇ ವಿಲೇವಾರಿ ಮಾಡಿ ನಾವು ಅದನ್ನು ಹಸಿ ಕಸ ಮತ್ತು ಒಣ ಕಸ ಅಂತೇಳಿ ವಿಂಗಡಣೆ ಮಾಡಿ ನಾವು ಕೊಡುತ್ತೇವೆ ಎಂಬ ತೀರ್ಮಾನ ಪ್ರತಿಯೊಂದು ಮನೆಯವರು ತೆಗೆದು ಅವರು ತಮ್ಮ ಹಸ್ತಾಕ್ಷರವನ್ನು ಆ ಘೋಷಣಾ ಪತ್ರದಲ್ಲಿ ಹಾಕಿಕೊಂಡು ನಮ್ಮ ಆಶಾ ಕಾರ್ಯಕರ್ತರು ನೀಡಿದ್ದಾರೆ. ಅದನ್ನು ಅವರು ನಮ್ಮ ಪಂಚಾಯತಿಗೆ ನೀಡಿದ್ದಾರೆ. ನಾವು ಅದನ್ನು ಪುಸ್ತಕ ರೂಪದಲ್ಲಿ ಮಾಡಿಟ್ಟಿದ್ದೇವೆ. ಇದು ಕೇವಲ ಪುಸ್ತಕದಲ್ಲಿ ಮಾತ್ರ ಇದಕ್ಕೆ ಸೀಮಿತವಾಗಿರಬಾರದು, ಇದು ಕಾರ್ಯರೂಪಕ್ಕೆ ಬರಬೇಕೆಂಬ ನಿಟ್ಟಿನಲ್ಲಿ ಕೂಡ ನಾವು ವಾರದಲ್ಲಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9ರಿಂದ 11 ಗಂಟೆವರೆಗೆ ಪ್ರತಿ ಮನೆ ಹತ್ರ ಹೋಗಿ ಅಥವಾ ಅಂಗಡಿ ಪ್ರದೇಶದ ಬಳಿ ಹೋಗಿ ನಾವು ಖುದ್ದು ಸ್ವಚ್ಛ ಮಾಡಿಕೊಂಡು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಾವು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈಗ 3 ತಿಂಗಳಿಂದ ಈಚೆ ಮಳೆ ಬಂದ ಕಾರಣದಿಂದ ನಾವು ಅದನ್ನು ನಿಲ್ಲಿಸಿದ್ದೆವು. ಮುಂದಕ್ಕೆ ನಾವು ಖಂಡಿತ ನಾವು ಮಾಡ್ತೇವೆ. ಈಗಾಗಲೇ 70% ಒಂದು ಇದರ ಬಗ್ಗೆ ಜಾಗೃತಿ ನಮ್ಮ ಗ್ರಾಮಸ್ಥರಲ್ಲಿ ಮೂಡಿದೆ. ಈಗಾಗಲೇ ಹೆಚ್ಚಿನ ಮನೆಯಲ್ಲಿ ನಾವು ಕಸವನ್ನು ಈಗಾಗಲೇ ಬರುವಂತಹ ವಾಹನಕ್ಕೆ ಕೊಟ್ಟು ಮತ್ತೆ ತೋಟದಲ್ಲಿರುವವರು ಅಲ್ಲಿ ವಿಂಗಡಣೆ ಮಾಡಿ ಅಲ್ಲಿ ಗೊಬ್ಬರ ತರ ಮಾಡಿ ಈಗ ಬಳಕೆ ಮಾಡ್ತಾ ಇದ್ದಾರೆ. ನಾವು ಶೀನಶೆಟ್ಟಿ ಮತ್ತು ನಾವು ಪಂಚಾಯತ್ ತಂಡ ನಮ್ಮ ನರಿಂಗಾನ ಗ್ರಾಮದ 1ನೇ ವಾರ್ಡಿಗೆ ನಾವು ಈ ಒಂದು ಅಭಿಯಾನದ ಅಂಗವಾಗಿ ನಾವು ಬೆಳಿಗ್ಗೆ ಭೇಟಿ ಕೊಟ್ಟಿದ್ದೆವು. ಅಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ಮೀನು ವ್ಯಾಪಾರಿ ಬಂದಂತ ಸಂದರ್ಭದಲ್ಲಿ ಅವನು ಪ್ಲಾಸ್ಟಿಕ್ ಕವರ್ನಲ್ಲಿ ಮೀನು ಹಾಕಿದನ್ನು ನೋಡಿ ನಮ್ಮ ಶೀನಶೆಟ್ಟಿ ಅವರು ಹೇಳಿದ್ರು, ಇದನ್ನು ಇಲ್ಲಿ ನೀವು ಪ್ಲಾಸ್ಟಿಕ್ ಅಲ್ಲಿ ಕೊಡಬಾರದು, ಮನೆಯವರೆಲ್ಲ ಬರ್ತಾರಲ್ಲ ಅವರಿಂದಲೇ ಪಾತ್ರೆಯನ್ನು ತಂದು ಅದರಲ್ಲಿ ಕೊಡ್ಬೇಕೆಂಬ ಆ ಒಂದು ಅವೇರ್ನೆಸ್ ಅನ್ನು ಅವತ್ತು ಕೊಟ್ಟಿದ್ರು.
ಒಂದು ವಾರ ಕಳೆದು ನಾನು ನನ್ನ ವಾರ್ಡಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಮೀನು ಬರುವಂತ ಸಂದರ್ಭದಲ್ಲಿ ಎಲ್ಲ ಮನೆಯವರು ತಮ್ಮ ಪಾತ್ರೆಯನ್ನು ಹಿಡಿದುಕೊಂಡು ಮೀನನ್ನು ತೆಗೆಯುವುದನ್ನು ನಾನು ನೋಡಿದೆ. ನಾನು ಅವಕ್ಕೆ ಬಂದು ಹೇಳಿದೆ, ಖಂಡಿತ ನಮ್ಮ ಈ ಒಂದು ಏನು ಕೆಲಸ ಇದೆ ಅದು ಫಲ ನೀಡ್ತಾ ಇದೆ, ಜನರಿಗೆ ಜಾಗೃತಿ ಮೂಡಿದೆ ಅಂತ ಒಂದು ಭಾವನೆ ನಮಗೆ ಬಂದಿತ್ತು. ಮುಂದಕ್ಕೂ ಕೂಡ ನಾವು ಈಗಾಗಲೇ ನಮ್ಮ ಸುಮಾರು 3 ಎಕರೆ ಸ್ಥಳದಲ್ಲಿ ಪ್ಲಸ್ 2 ಎಕರೆ ನಾವು ಹೆಚ್ಚುವರಿಯಾಗಿ ನಾವು ಕೇಳಿದ್ದೆವು. ನಮ್ಮ ಘನತ್ಯಾಜ್ಯ ಘಟಕ ನಮ್ಮ ಗ್ರಾಮದಲ್ಲಿ ಆಗ್ತಾ ಇದೆ. ಈಗಾಗಲೇ ಅದರ ಕಾಮಗಾರಿ ಕೂಡ ಪೂರ್ತಿಯಾಗಿದೆ. ಈಗ ಮಲತ್ಯಾಜ್ಯ ಘಟಕ ಕೂಡ ನಮ್ಮಲ್ಲಿ ಅದರ ಕಾಮಗಾರಿ ಕೂಡ ಆಗ್ತಾ ಇದೆ. ಈ ಮಲತ್ಯಾಜ್ಯ ಘಟಕ ನಾವು ಯಾಕೆ ಮಾಡ್ತೇವೆ, ಈಗ ಈ 1-2 ವರ್ಷದಲ್ಲಿ ಅದರ ಅವಶ್ಯಕತೆ ನಮಗೆ ಇಲ್ಲ. ಬಹುಶಃ ನಮ್ಮ ಹೆಚ್ಚಿನ ಮನೆಗಳಲ್ಲಿ ಅದೇನು ನಮ್ಮ ಏನು ಟಾಯ್ಲೆಟ್ ಇದು ಬಳಕೆ ಆಗ್ತದೆ, ಹುಲ್ಲಾಗಲ್ಲ. ಆದ್ರೂ ಫ್ಲಾಟ್ ತುಂಬಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲೂ ಕೂಡ ಬರ್ತಾ ಇರುವುದರಿಂದ ಮುಂದಕ್ಕೆ ಅದರ ಅವಶ್ಯಕತೆ ಇರುವುದರಿಂದ ಈಗಾಗಲೇ ನಾವು ಸುಮಾರು 1 ಕೋಟಿ ವೆಚ್ಚದಲ್ಲಿ ಮಲತ್ಯಾಜ್ಯ ಘಟಕವನ್ನು ಕೂಡ ನಮ್ಮ ನೆತ್ತಿಲಪದದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಏನು ಘನತ್ಯಾಜ್ಯ ಘಟಕದಲ್ಲಿ ಈಗಾಗಲೇ ನಾವು ಮನೆಯಿಂದ ಕಸವನ್ನು ಕಲೆಕ್ಟ್ ಮಾಡಿ ನಾವು ಬೇರೆ ಕಡೆ ಕೊಡ್ತಾ ಇದ್ದೇವೆ. ಅದು ನಮ್ಮ ಗ್ರಾಮದಲ್ಲೇ ಯಾವತ್ತೂ ಕೂಡ ನಮ್ಮ PDO ಮೇಡಮ್ ಹೇಳ್ತಾರೆ, ಇಒ ಸರ್ ಬೈತಾ ಇದ್ದಾರೆ, ಯಾಕೆ ನೀವು ಅದರ ಉದ್ಘಾಟನೆ ಮಾಡಲಿಲ್ಲ ಅಂತ ಹೇಳಿ, ಯಾವತ್ತು ನಿಮ್ಮ ಆಕ್ಷನ್ ಪ್ಲಾನಿಗೆ ನಾನು ಅಪ್ರೂವಲ್ ಕೊಡಲ್ಲ, ನೀವು ಅದನ್ನು ಮೊದಲು ಮಾಡಿ ಅಂತ ಹೇಳಿ ನಮ್ಮ ಇಒರವರು ಬೈತಾರೆ ಎಂಬ ಮಾತನ್ನು ಯಾವತ್ತೂ ಕೂಡ ಹೇಳ್ತಾ ಇದ್ರು. ಅವರು ಕೂಡ ನಮ್ಮ ಇಒ ಗುರುದತ್ ಸರ್ ಅವರು ಕೂಡ ನಮಗೆ ಒಂದು ಭಾಗ್ಯ ಅಂತ ಹೇಳ್ಬೇಕು. ನಮಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದದ್ದು ನಮ್ಮ ಈ ಒಂದು ಉಳ್ಳಾಲ ತಾಲೂಕಿಗೆ ಅದು ಭಾಗ್ಯ ಅಂತ ಹೇಳ್ಬೇಕು. ಯಾಕಂದ್ರೆ ಅವರು ಕೇವಲ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಮ್ಮ ಕೆಲಸ ಏನಿದೆ ಅದಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ಲ. ಅವರು ನಮ್ಮ ಈ ಉಳ್ಳಾಲ ಗ್ರಾಮವನ್ನು ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಬೇಕೆಂಬ ಮುತುವರ್ಜಿ ಮತ್ತು ಕಾಳಜಿ ಅವರಿಗಿದೆ. ನಮ್ಮಲ್ಲಿ ಸಿಂಗಲ್ ಸೈಟ್ ಸಮಸ್ಯೆ ಆಗಿತ್ತು. ಅದು ಸ್ಟಾರ್ಟಿಂಗ್ ಅಲ್ಲಿ ಅವರು ಚಾರ್ಜ್ ತೆಗೆದಂತಹ ಸಂದರ್ಭದಲ್ಲಿ 9-11 ಪಂಚಾಯತ್ ಕೊಡ್ತಾ ಇತ್ತು, ಅದು ಕ್ಯಾನ್ಸಲ್ ಆಗಿ ನೇರವಾಗಿ ಮೂಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಖುದ್ದು ಅದರ ಒಂದು ಮೀಟಿಂಗಿಗೆ ಬೆಂಗಳೂರು ವಿಧಾನಸೌಧಕ್ಕೆ ಖುದ್ದು ಅವರೇ ಬಂದು ವಿಧಾನಸೌಧದಲ್ಲಿ ನಮ್ಮ ಪಂಚಾಯತ್ ಏನು ರಾಜ್ಯ ಅದರ ಅಧಿಕಾರಿಗಳಿದ್ದಾರೆ ಅವರೊಂದಿಗೆ ಮತ್ತು ನಮ್ಮ ಮಂಗಳೂರಿನ DC ಹಾಗೂ ಮೂಡದ ಕಮಿಷನರ್ ಕೂಡ ಅವರು ಸೇರಿಕೊಂಡು ಸಭೆಯನ್ನು ನಮ್ಮ ಸ್ಪೀಕರ್ ಸರ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಬಂದು ಅವರು ಮಾಡಿದ್ದಾರೆ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಇದರಿಂದ ಸಮಸ್ಯೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಅವರು ಆ ವಿಶೇಷ ಕಾಳಜಿಯನ್ನು ಕೂಡ ಅವರು ವಹಿಸಿದ್ರು. ಇದು ಕೂಡ ಘನತ್ಯಾಜ್ಯ ಕೂಡ ಆಗ್ಬೇಕೆಂಬ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಈಗಾಗಲೇ ಎಲ್ಲ ಕೆಲಸ ನಮ್ಮಿಂದ ಪೂರ್ತಿಯಾಗಿದೆ. ನಮಗೆ ಒಂದು ಕನಸಿದೆ. ನಮ್ಮ ಕೆಲಸ ಏನಿದ್ರು ಕೂಡ ನಾವು ಅದು ಮಾಡಿದ್ರೆ ಕೇವಲ ಒಂದು ಹೆಸರಿಗೋಸ್ಕರ ನಾವು ಮಾಡಲ್ಲ. ಯಾವತ್ತೂ ಕೂಡ ಅದು ಮಾಡಿದ್ರೆ ಅದು ನಮ್ಮ ಗ್ರಾಮದ ಜನರಿಗೆ ಅದು ಉಪಯೋಗಕ್ಕೆ ಬರಬೇಕೆಂಬ ಕನಸು ನಮ್ಮ ಹತ್ರ ಇದೆ. ಆ ನಿಟ್ಟಿನಲ್ಲಿ ಸರ್ ನಾವು ಮನೆಯಿಂದ ನಾವೇನು ಪಡೆದ ಕಸ ಇರ್ತೇವೆ, ಅದು ಊಟ ಇರ್ಬೋದು, ಇನ್ನಿತರ ಹಸಿ ಕಸ ಇರ್ಬೋದು, ಫ್ರೂಟ್ಸ್ ಇದ್ದು ಅಥವಾ ವೆಜಿಟೇಬಲ್ಸ್ ವೇಸ್ಟ್ ಇರ್ಬೋದು, ಅದನ್ನು ನಾವು ಅಲ್ಲಿ ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇದ್ರೆ ಅಲ್ಲಿರುವಂತಹ ಪರಿಸರ ವಾಸಿಗಳಿಗೆ ಕೂಡ ತೊಂದರೆ ಆಗ್ಬೋದು, ಗ್ರಾಮಸ್ಥರಿಗೂ ಕೂಡ ತೊಂದರೆ ಆಗ್ಬೋದು ಎಂಬ ಅದರ ವಿಚಾರ ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು ಸುಮಾರು 18 ಲಕ್ಷ ವೆಚ್ಚದಲ್ಲಿ ಕೂಡ ಈ ಏನು ಹಸಿ ಕಸ ಬರ್ತದೋ ಅದನ್ನು 1 ಗಂಟೆ ಒಳಗಡೆ ಗೊಬ್ಬರ ಮಾಡುವಂತ ಯಂತ್ರವನ್ನು ಕೂಡ ನಾವು ಖರೀದಿ ಮಾಡಿದ್ದೇವೆ. ಅದು ಕೂಡ ಇನ್ಸ್ಟಾಲೇಷನ್ ನಮ್ಮ ಘನತ್ಯಾಜ್ಯ ಘಟಕದಲ್ಲಿ ಆಗ್ಲಿಕ್ಕಿದೆ. ಅದೇ ರೀತಿ ಮನೆಯಿಂದ ಕಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಪ್ಯಾಂಪರ್ಸ್ ಮತ್ತು ಪ್ಯಾಡ್ಸ್ ಕೂಡ ಬರುತ್ತೆ. ಅದನ್ನು ಕೂಡ ನಾವು ಸಮರ್ಪಕವಾಗಿ ಅಲ್ಲಿ ಏನು ನಮ್ಮ ಘಟಕ ಇದೆ ಅಲ್ಲಿ ವಿಲೇವಾರಿ ಆಗದೇ ಇದ್ರೆ ಅದು ಕೂಡ ನಮ್ಮ ಗ್ರಾಮಸ್ಥರಿಗೆ ತೊಂದರೆ ಆಗ್ಬೋದು. ಅದನ್ನು ಕೂಡ ಅದಕ್ಕೂ ಕೂಡ ನಾವು ಮೊನ್ನೆ ತಮಿಳುನಾಡಿಗೆ ಹೋಗಿ ಸುಮಾರು 6.5 ಲಕ್ಷ ವೆಚ್ಚದ ಒಂದು ಮೆಷಿನ್ ಕೂಡ ನಾವು ನೋಡಿದ್ದೇವೆ. ಅದಕ್ಕೂ ಕೂಡ ಅನುದಾನವನ್ನು ನಾವು ಮೊನ್ನೆ ಮಾಡಿದಂತ ಕ್ರಿಯೋಜನಲ್ಲಿ ಇಟ್ಟಿದ್ದೇವೆ ಸರ್. ಅದನ್ನು ಕೂಡ ನಾವು ಪರ್ಚೇಸ್ ಮಾಡಿ ಬರುವಂತಹ ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನದಂದು ನಾವು ಸಮರ್ಪಕವಾಗಿ ನರಿಂಗಾನ ಗ್ರಾಮದಲ್ಲಿ ಅತ್ಯುತ್ತಮವಾದಂತಹ ಒಂದು ಘನತ್ಯಾಜ್ಯ ಘಟಕವನ್ನು ನಾವು ಉದ್ಘಾಟನೆ ಮಾಡುತ್ತೇವೆ ಎಂಬ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ನ ನಮ್ಮ ಅವಧಿಯು ಕೂಡ ಡಿಸೆಂಬರ್ಗೆ ಮುಕ್ತಾಯಗೊಳ್ತಾ ಇದೆ. ನಾವೊಂದು ಮಾತನ್ನು ಹೇಳಿದೆವು, ನಮ್ಮ ಈ ಒಂದು ಪಂಚಾಯತ್ನ ಅಭಿವೃದ್ಧಿಗೋಸ್ಕರ ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದವರು ನಮ್ಮ ಆಶಾ ಕಾರ್ಯಕರ್ತರು.
ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು. ಅದು ಕೋವಿಡ್ ಬಂದಂತಹ ಸಂದರ್ಭ ಇರ್ಬೋದು, ನಾವು ನೋಡಿದ್ದೇವೆ. ನಾವು ಅಧಿಕಾರ ವಹಿಸಿದಂತಹ ಸಂದರ್ಭ, ಅದು ಕೋವಿಡ್ ಆದಂತಹ ಸಂದರ್ಭ. ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ತಮ್ಮ ಪ್ರತಿಯೊಂದು ಮನೆಗೆ ಆ ಕೋವಿಡ್ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಯಾರಿಗೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಆಶಾ ಕಾರ್ಯಕರ್ತೆಯರು ನಮ್ಮ ಗ್ರಾಮದಲ್ಲಿದ್ದಾರೆ. ಸಮರ್ಪಕವಾದಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅವರ ಶ್ರಮ ಬಹಳಷ್ಟು ಇದೆ ಎಂಬ ಈ ಮಾತನ್ನು ಹೇಳಿಕೊಳ್ಳುತ್ತಾ ಅವರಿಗೂ ಕೂಡ ನಾವೊಂದು ಮಾತೇಳಿದ್ದೆವು. ನಮ್ಮ ಈ ಒಂದು ಅವಧಿಯಲ್ಲಿ ಅವರು ಕಡಿಮೆ ವೇತನ ಅವರಿಗೆ ಗೊತ್ತಿರಬಹುದು, ಸುಮಾರು 5-6 ಸಾವಿರ ಅಷ್ಟೇ ಅವರಿಗೆ ವೇತನ ಇದೆ. ಈ ವೇತನದಲ್ಲಿ ಅವರು ನಮ್ಮ ಗ್ರಾಮದಲ್ಲಿ ವಾರ್ಡ್ ಇರುವುದು ತುಂಬಾ ದೂರ ಇದೆ. ಅವರು ನಡೆದುಕೊಂಡು ಹೋಗ್ಬೇಕಾಗ್ತದೆ. ಆಟೋ ರಿಕ್ಷಾ ಮಾಡಿದರೆ ಸಿಗುವಂತ ವೇತನ ಅದಕ್ಕೆ ಹೋಗುತ್ತೆ. ಆದ್ದರಿಂದ ಅವರಿಗೆ 2 ವೀಲರ್ ನಾವು ಕೊಡ್ತೇವೆ ಎಂಬ ಮಾತನ್ನು ನಾವು ಹೇಳಿದ್ದೆವು. ಅದನ್ನು ಕೂಡ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ದಿನದಂದು ನಾವು 7 ಆಶಾ ಕಾರ್ಯಕರ್ತೆಯರಿದ್ದಾರೆ, ಅವರಿಗೆ 2 ವೀಲರ್ ಕೊಡುವಂತ ಕಾರ್ಯಕ್ರಮ ನಾವು ಅಕ್ಟೋಬರ್ 2ನೇ ದಿನಾಂಕದಂದು ಇಡುತ್ತೇವೆ. ಅದೇ ರೀತಿ ಈಗಾಗಲೇ ನಮ್ಮ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ಒಂದು ನಮಗೆ ಮಾತನ್ನು ಹೇಳಿದರು. ಇಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ನೀವು ಇಲ್ಲಿ ಮಾಡಬೇಕಂತೇಳಿ. ನಾವು ಕಳೆದ ವರ್ಷವೇ ನಾವು ಸೀನಶೆಟ್ಟಿ ಅವ್ರ ಹತ್ರ ಹೇಳಿದ್ದೆವು, ನಮ್ಮ ತೌಡುಗೋಳಿ ಸರ್ಕಲ್ ಅಲ್ಲಿ ನಾವು ಅಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ಮಾಡುತ್ತೇವೆ, ಅದು ಬೇಡ, ನಮ್ಮ ಪಂಚಾಯತ್ನಲ್ಲೇ ನಾವು ಒಂದು ಉತ್ತಮವಾದಂತಹ ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡಿಸಿ ನಮ್ಮ ಇಡೀ ಗ್ರಾಮದ ಸುಮಾರು 2,000ದಷ್ಟು ಜನರನ್ನು ಸೇರಿಸಿಕೊಂಡು ನಮ್ಮ ಏನು ಕನಸಿದೆ ಘನತ್ಯಾಜ್ಯ ಘಟಕ ನರಿಂಗಾನ ಗ್ರಾಮದಲ್ಲಿ, ಅದು ದೇಶದಲ್ಲೇ ಮಾದರಿ ಘನತ್ಯಾಜ್ಯ ಘಟಕವಾಗಿ ನಾವು ಉದ್ಘಾಟನೆ ಮಾಡಿಸಿ ನಮ್ಮ ಗ್ರಾಮವನ್ನು ಸಂಪೂರ್ಣ ಸ್ವಚ್ಛ ಗ್ರಾಮ ಮಾಡುತ್ತೇವೆ. ಅದು 1.5 ತಿಂಗಳಲ್ಲಿ ನಮ್ಮ ಗ್ರಾಮದ ಅದು ಸಂಘ ಸಂಸ್ಥೆ ಇರಬಹುದು, ಶಾಲಾ ಅಧ್ಯಾಪಕರಿರ್ಬೋದು, ಶಾಲಾ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ಈ ಎಲ್ಲ ಹಿತೈಷಿಗಳನ್ನು ಸೇರಿಸಿಕೊಂಡು ನಾವು ಪರಿಣಾಮಕಾರಿಯಾಗಿ ನಾವು ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಖಂಡಿತ ನಾವು ಮಾಡುತ್ತೇವೆ. ಅದೇ ರೀತಿ ನಮ್ಮ ಈಗಾಗಲೇ ನಮ್ಮ ವಾರ್ಡನ್ನು 1ನೇ ವಾರ್ಡನ್ನು ನಾವು ಸಂಪೂರ್ಣವಾಗಿ CCTV ಮಾನಿಟರ್ ನಾವು ಮಾಡುವಂತಹ ಪ್ಲಾನ್ ಅನ್ನು ಕೂಡ ಹಾಕಿದ್ದೆವು. ಅದು ಕೂಡ ಇವತ್ತಿನಿಂದ ನಾವು CC ಕ್ಯಾಮೆರಾವನ್ನು ಹಾಕ್ತಾ ಇದ್ದಾರೆ. ಹೊರಗಿನ ನಮ್ಮದು ಬೋರ್ಡರ್ ಪ್ರದೇಶ ಕೇರಳದ ಸ್ಥಳದಿಂದ ಬಂದು ವೇಸ್ಟೇಜ್ ಅನ್ನು ಬಂದು ಎಲ್ಲೆಲ್ಲಿ ಬಿಸಾಡ್ತಾರೆ, ಅದನ್ನು ಕೂಡ ಹಿಡಿಯುವುದಕ್ಕೋಸ್ಕರ ನಾವು ಮೊದಲನೇ ಹಂತವಾಗಿ ನರಿಂಗಾನ ಗ್ರಾಮದ 1ನೇ ವಾರ್ಡಿನಲ್ಲಿ ಸುಮಾರು 10 ಸೋಲಾರ್ CCTVಗಳನ್ನು ಕೂಡ ನಾವು ಅಳವಡಿಸಿದ್ದೇವೆ. ಮುಂದುವರಿದ ಭಾಗವಾಗಿ ನಮ್ಮ ಉಳಿದ 4 ವಾರ್ಡ್ಗಳಲ್ಲಿ ನಾವು ಮಾಡಿ ನಮ್ಮ ಗ್ರಾಮವನ್ನು ಸಂಪೂರ್ಣವಾಗಿ CCTV ಮಾನಿಟರ್ ನಾವು ಮಾಡುತ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಈಗಾಗಲೇ ಸಮಯದ ಅಭಾವ ಆಗಿದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಈ ಪಂಚಾಯತಿನ ಎಲ್ಲ 16 ಸದಸ್ಯರು, ಪಂಚಾಯತಿನ ಉಪಾಧ್ಯಕ್ಷರು, ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ, ಪಂಚಾಯತಿನ ಕಾರ್ಯದರ್ಶಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ಮನ ತುಂಬಿದ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಧನ್ಯವಾದ ಅಬ್ದುಲ್ ರೆಹಮಾನ್ ಅವರು. ದಯವಿಟ್ಟು ಸದಸ್ಯರು ಸೀನಶೆಟ್ಟಿ ಅವರು ಬಹಳ 2.5 ವರ್ಷ ಅಂತ ಹೇಳ್ಬಹುದು. ಎಲ್ಲಾ ದಿವಸಗಳಲ್ಲಿ ಬಂದು ನಮ್ಮ ಇಲ್ಲಿ ಒಂದು ಸ್ವಚ್ಛತೆಯನ್ನು ಮಾಡಬೇಕು, ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಎಂಬಂತ ಒಂದು ಪಣವನ್ನು ತೊಟ್ಟಿದ್ದಾರೆ. ಅದು ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಒಂದು ನಮ್ಮ ನರಿಂಗಾನ ಗ್ರಾಮವನ್ನು ಭವ್ಯ ಭಾರತ ದೇಶದಲ್ಲಿ ನಮ್ಮ ಗ್ರಾಮವನ್ನು ಒಂದು ಸ್ವಚ್ಛ ಗ್ರಾಮವನ್ನಾಗಿ ಮಾಡುವ ಎಂಬಂತ ಪಣವನ್ನು ತೊಟ್ಟಿದ್ದೇವೆ. ಇನ್ನಿರುವುದು ಕೇವಲ 4 ತಿಂಗಳು. ಮುಂದಿರುವ ದಿವಸದಲ್ಲಿ ಯಾರು ಸದಸ್ಯರಾಗ್ತಾರೆ, ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದು ದೇವರೇ ಬಲ್ಲ. ಆದರೆ ಇನ್ನು ಬರುವವರು ನಮ್ಮ ಗ್ರಾಮವನ್ನು ಮುಂದಿನ ಪೀಳಿಗೆಗಳು ಸ್ವಚ್ಛ ಗ್ರಾಮವನ್ನಾಗಿ ಮಾರ್ಪಡುವ ಹೆಚ್ಚಿನ ಮಾತನಾಡುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯು ನರಿಂಗಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆದಂತಹ ನವಾಜ್ ಕಲ್ಲರವಡಿ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ತುಂಬುರದೇದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂತಹ ಕಂಬಳ ಸಮಿತಿ ಅಧ್ಯಕ್ಷರು, ನಮ್ಮ ನಾಯಕರಾದ
ಆದಂತಹ ಪ್ರಶಾಂತ್ ಕಾಜರ್ ಅವರು ಇದ್ದಾರೆ ಸರ್, ಅವರಿಗೂ ತುಂಬ ಹೃದಯದ ಧನ್ಯವಾದ. ನಮ್ಮ ಕಾರ್ಯಕ್ರಮದ ಈ ಕಾರ್ಯಕ್ರಮ ಉಪಾಧ್ಯಕ್ಷರು ಎರಡನೇ ಪ್ರಜೆಯಾದಂತ ಜ್ಯೋತಿ ಮೇಡಮ್ ರವರಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದ. ನಮ್ಮ ಒಂಬುಡ್ಸ್ಮ್ಯಾನ್ ನಮ್ಮ ಉಳ್ಳಾಲ ತಾಲೂಕಿನ ಯುವ ಆದಂತ ಸರ್ ಅವರಿದ್ದಾರೆ, ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮಾಜಿ ಒಂಬುಡ್ಸ್ಮ್ಯಾನ್, ಅದೇ ರೀತಿ ಸ್ವಚ್ಛತಾ ರಾಯಭಾರಿ ಅಂತ ಸೀನಾ ಶೆಟ್ಟಿ ಅವರಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದ. ಅದೇ ರೀತಿ ನಮ್ಮ ಅವರೊಟ್ಟಿಗೆ ಯಾವಾಗಲೂ ಬೆನ್ನೆಲುಬಾದಂತ ಕೃಷ್ಣಮೂಲ್ಯ ಅವರಿದ್ದಾರೆ, ಅವರಿಗೆ ಧನ್ಯವಾದ. ಅದೇ ರೀತಿ ನಮ್ಮ ಮರೆತೋಗಿದೆ ಆಟಿ ದಂಜು ದಿನ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಮಗೆ ನಾವು ಶಾಲೆಯಲ್ಲಿರುವಾಗ ಪಂಚಾಯತ್ ಮೆಂಬರ್ ಆದ ನಂತರ ನಮ್ಮ ಶಾಲೆಯಲ್ಲಿ ಯಾವಾಗಲೂ ವರ್ಷ ಮಾಡ್ತಾ ಇದ್ರು. ನಾವು ಓಡ್ತಾ ಇದ್ದೇವೆ, ಅಲ್ಲಿ ಸಿಕ್ಕುವಂತಹ ಪದಾರ್ಥಗಳು, ಅಲ್ಲಿ ಸಿಗುವಂತಹ ತಿಂಡಿ ಎಲ್ಲ ತಿಂದು ಬಹಳ ಹೊಟ್ಟೆ ತುಂಬುತ್ತಾ ಇದೆ. ಅದನ್ನು ಈಗ ಸವಿಸ್ತಾರವಾಗಿ RTM ಅಂತ ಒಂದು ಕಾರ್ಯಕ್ರಮವನ್ನೇ ಇಲ್ಲಿ ಅವರು ನಮಗೆ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಸರ್, ನಿಮಗೆ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಶೈಲಜಾ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಸಹ ತುಂಬ ಹೃದಯ ಧನ್ಯವಾದಗಳು. ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದಂತಹ ರಜನಿ ಮೇಡಮ್ ಅವರಿದ್ದಾರೆ, ಅವರಿಗೆ ಸಹ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಕಾರ್ಯದರ್ಶಿಯಾದಂತಹ ನಳಿನಿ ಮೇಡಮ್ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದಗಳು. ನಮ್ಮ ಎಲ್ಲ ಕಲ್ಲರ್ಗೋಡಿ ಹೈಸ್ಕೂಲ್ನ ಮುಖ್ಯ ಶಿಕ್ಷಕರು ಇದ್ದಾರೆ, ಅವರಿಗೆ ಸಹ ತುಂಬ ಧನ್ಯವಾದಗಳು. ನಮ್ಮ ಅಂಗನವಾಡಿಯ ಮೇಡಮ್ ರವರಿದ್ದಾರೆ, ಅವರಿಗೆ ಸಹ ಧನ್ಯವಾದಗಳು. ನಮ್ಮ ನರಿಂಗಾನ ಗ್ರಾಮದ ಬೆನ್ನೆಲುಬು ಅಂತ ಹೇಳ್ಬಹುದು ಸದಸ್ಯರಾದಂತಹ ಮುರಳೀಧರ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿ ಲತೀಫ್ ಕಾಪಿಕಾಡ್ ರವರು, ಸಲೀಂ ರವರು, ಅದೇ ನಮ್ಮ ಸುಂದರ್ ರವರು, ಅದೇ ರೀತಿ ಫಯಾಜ್ ರವರು, ಜ್ಯೋತಿರವರು, ಸುನೀತಾ ರವರು, ಎಲ್ಲ ಮಲ್ಲಿಕಾ ಗಟ್ಟಿ ಅವರು, ಎಲ್ಲ 16 ಮೆಂಬರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರು, ಅದೇ ರೀತಿ ನಿನ್ನೆ ನಮ್ಮ ಸಂಜೆ ಹೊತ್ತಿನಲ್ಲಿ ಬಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ನಮ್ಮ ಗ್ರಂಥಾಲಯದ ಆಶಾ ಅವರವರು, ಅವರಿಗೆ ಸಹ ತುಂಬ ಹೃದಯ ಧನ್ಯವಾದ. ಇಲ್ಲಿ ಸೇರಿದಂತಹ ಎಲ್ಲ ನಮ್ಮ ಊರಿನ ಗಣ್ಯವರು, ಅದೇ ರೀತಿ ನಮ್ಮ ಮೀಡಿಯಾರವರು ಪಿಂಡಿಕಾಯರವರು ಅಂತ ಹೇಳಿದ್ರೆ ಅವರಿಗೆ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನ್ಸಾರ್ ರವರು, ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದ. ಇಲ್ಲಿ ಸೇರಿದಂತ ಎಲ್ಲ ಗ್ರಾಮಸ್ಥರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅರ್ಪಿಸ್ತಾ